ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ರಕ್ತ ರಾಹುಲ್ ಗಾಂಧಿ ಅವರು. ದೇಶಕ್ಕೆ ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು. ಇಲ್ಲಿ ಬಿಜೆಪಿಯ ಶಾಸಕರುಗಳು ರಾಹುಲ್ ಗಾಂಧಿಯ ಅವರ ಏನು ಪಾರ್ಲಿಮೆಂಟ್ ಮಾತಾಡಿದ್ದಾರೆ ಅದನ್ನ ಅಪಾರ್ಥ ಜನರಿಗೆ ಮುಟ್ಟಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕೆಟ್ಟದಾಗಿ ಮಾತಾಡಿದ್ದಾರೆ. ನಾನು ಅವರ ಹೇಳಿಕೆ ಒಂದು ತುಣುಕನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ತಾವು ಗಮನಿಸಬೇಕು. ಜ್ಯೋತಿರ್ಮಾದ ಮಠದ 46ನೇ ಶಂಕರಾಚಾರ್ಯ ಸ್ವಾಮೀಜಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ರಾಹುಲ್ ಗಾಂಧಿಯವರ ಭಾಷಣವನ್ನು ಪೂರ್ತಿಯಾಗಿ ಓದಿದ್ದೇನೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಸಮಾಜದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅವಕಾಶ ಇಲ್ಲ, ಹಿಂಸೆಗೆ ಅವಕಾಶ ಇಲ್ಲ ಎನ್ನುವುದನ್ನು ಹೇಳಿದ್ದಾರೆ. ಅಂದರೆ ತಮಗೆ ಗೊತ್ತಿರೋ ಪ್ರಕಾರ ಹಿಂಸೆಯನ್ನ ನಾವು ಯಾರು ಒಪ್ಪುವುದಿಲ್ಲ, ಹಿಂದೂಗಳಾದ ನಾವು ಯಾರು ಕೂಡ ಒಪ್ಪುವುದಿಲ್ಲ ಹಿಂಸೆಯನ್ನು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳೋದನ್ನ ಹೇಳಿದ್ದಾರೆ. ಆದರೆ ಒಂದು ಭಾಗವನ್ನು ಹಿಡಿದುಕೊಂಡು, ಅದರಲ್ಲಿ ಕೆಲವು ಭಾಗವನ್ನು ಹಿಡಿದುಕೊಂಡು ಕೆಲವು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಒಂದು ಭಾಗವನ್ನು ಹರಡಿಸುವಂತದ್ದು ಸರಿಯಲ್ಲ. ಇದಕ್ಕೆ ಕಾರಣರಾದ ಯಾರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಮಾತಾಡಿದ್ದಾರೆ. ಇದರಲ್ಲಿ ಒಂದು ಭಾಗವನ್ನು ಹಿಡಿದು ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಮಟ್ಟಿಗೆ ಹೇಳಿದ್ದಾರೆ. ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಗಮನಕ್ಕಿರ್ತಕ್ಕಂಥ ಅಂಶ. ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಇವರು ಎಲ್ಲ ಕೆಲವು ಶಾಸಕರು, ಅದರಲ್ಲೇ ಮುಖ್ಯವಾಗಿ ಭರತ್ ಶೆಟ್ಟಿ. ಅವನು ಒಬ್ಬ ನಾಲಾಯಕ ಶಾಸಕನಾಗಲಿಕ್ಕೆ, ಅವನು ಏಕವಚನ, ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನದಲ್ಲಿ ಮಾತಾಡಬೇಕಾಗಿದೆ. ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ. ಒಂದು ಸಂದರ್ಭದಲ್ಲಿ ಬಿಜೆಪಿ ವಚನ ಭ್ರಷ್ಟ ಅಂತ ಹೇಳುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಆ ವಚನ ಭ್ರಷ್ಟತೆಯ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷದಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ, ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು. ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿ ಅವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದೆ. ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ, ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಂತ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ದಾನೆ, ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡೆಯಬೇಕು ಅಂತೇಳಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೋ ಕೆಟ್ಟದಾಗಿ ಮಾತಾಡಲಿಲ್ಲ, ಹಿಂಸೆಯನ್ನ
ಮಾಡುವುದು ಸರಿಯಲ್ಲ ಅಂತ ಹೇಳುವಂತ ಮಾತು ಬಿಟ್ಟರೆ ಬೇರೆ ಏನನ್ನ ಹೇಳಲಿಲ್ಲ. ಅಂತ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ, ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ. ಈ ವಿಚಾರದಲ್ಲಿ ನೀನು ಯಾವುದಾದ್ರೂ ಒಬ್ರು ಸಾಮಾನ್ಯ ಕಾರ್ಯಕರ್ತನ ಮೇಲೆ ಕೈ ಮಾಡು, ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತದೆ ನಾನು ನೋಡು. ನಾವು ಹಿಂಸೆಯ ಪ್ರತಿಪಾದಕರು ಖಂಡಿತ ಅಲ್ಲ. ಬಹುಶಃ ಬಿಜೆಪಿಯವರು ಯಾವತ್ತೂ ಹಿಂಸೆಯ ಪ್ರತಿಪಾದಕರು. ರಾಹುಲ್ ಗಾಂಧಿ ಹೇಳಿದ್ದಷ್ಟೇ, ನೀವು ಹಿಂಸೆ ಮಾಡ್ತೀರಿ, ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ, ಹಿಂಸೆಗೆ ಸಹಕಾರ ಮಾಡ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ಇವತ್ತು ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಿದ್ರು ಅದು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಸಹಕರಿಸು ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ ಇವರು ಶಾಸಕರುಗಳು ಏನ್ ಮಾಡ್ತಾರೆ. ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡ್ಲಿಕ್ಕೆ ಹೋಗ್ತಾನೆ. ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ, ಅವನ ಮೇಲೆ ಸೋಮೋಟ ಕೇಸ್ ಮಾಡಬೇಕು. ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು. ಅವನು ತಾಕತ್ತಿದ್ರೆ, ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ನೋಡ್ಬೇಕು. ಆ ನಂತರ ನಾವು ತೋರಿಸ್ತೇವೆ ನಾವು ಏನು ಅಂತ. ಏನು ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲೆ ಹಾಕಿ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ. ಈಗ ಏನಾಗಿದೆ ಅಂದ್ರೆ ಬಿಜೆಪಿ ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ, ನೀರಿನ ತೆಗೆದ ಮೇನಿನಂತ ಆಗಿದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನೆಲೆ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು, ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿಜೆಪಿಯವರು. ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನು ಮಾಡ್ತಾರೆ. ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ದು ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರದು ಅಂತ ಹೇಳುವಂತ ಮಾತು ಅವರ ಅಭಿಪ್ರಾಯ. ಇವರು ಸಮುದಾಯದ ಮಧ್ಯೆ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅದು ಹಿಂದೂ ಧರ್ಮಕ್ಕೆ ಕೊಡುವಂತ ಗೌರವದ ಮಾತದು. ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾನಾಯಕರಾಗಿ ಮೋದಿ ಅವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ. ಖಂಡಿತವಾಗಿ ಹಿಂದೂ ಸಮಾಜ ಯಾರು ನೋಡಿದ್ದಾರೆ ಪಾರ್ಲಿಮೆಂಟ್ ಕಡತವನ್ನು ತಂದು ನೋಡ್ಲಿ ಅಂತ ಹೇಳಿ ಸ್ವಾಮೀಜಿ ಅವರು ಹೇಳಿದ್ದಾರೆ. ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಬೇಕಾಗಿದೆ. ಕಪಾಲ ಮೋಕ್ಷ ಒಂದು ಬಿಡಿ, ಒಂದು ಅಂತ ಮುಂದೋಗಿದ್ದಾರೆ. ಅವನ ತಲೆ ಸರಿ ಇಲ್ಲ, ಹುಚ್ಚ ಅಂತೇಳಿ. ಹುಚ್ಚ ಯಾರು ಅಂತೇಳಿ ಅವರೇ ತಿಳಿಬೇಕು. ಯಾರು ಕಟೌಟ್ ಅನ್ನು ನೋಡ್ಬೇಕು ಕೆಲವು ಜನರು, ನಾಯಕರ ವೇಷಭೂಷಣವನ್ನು. ಅದು ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಬಹುಶಃ ಈ ಮಾತುಗಳನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹುಚ್ಚರು, ಹುಚ್ಚ ಅಂತ ಹೇಳೋದು ಶಬ್ದವನ್ನು ಉಪಯೋಗಿಸಿ ಮಾಡ್ತಾರೆ. ನಾವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದ್ರೆ ದೊಡ್ಡ ರಂಪಾಟ ಮಾಡ್ತಾರೆ. ನಮ್ಮನ್ನ ಹೇಳ್ತಾರೆ
ಇವರು ಹಿಂದೆ ಹುಟ್ಟಿದವರಲ್ಲ ಅಂತ. ಅವಾಗ ನಾನು ಏನು ಮಾಡ್ತೀವಿ, ನಮ್ಮ ತಾಯಿ ಮೇಲೇನೆ ಆರೋಪ ಮಾಡ್ತಾರೆ ಇವರು. ಮಾತಾಡ್ತಾ ಮೊನ್ನೆ ನಾವು ಪ್ರತಿಭಟನೆ ಮಾಡಿದೆವು ಸುಳ್ಯದಲ್ಲಿ. ನಾವು ಹುಟ್ಟಿದ ತಾಯಿ ಮೇಲೇನೆ ಆರೋಪ ಮಾಡ್ತಾರೆ. ಇಂಥ ನೀಚ ಪ್ರವೃತ್ತಿಯ ಜನ ಇವರು. ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಏನ್ ಮಾಡ್ಬೇಕು ಇವರಿಗೆ? ಬಹುಶಃ ಅವರು ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ. ಬಹುಶಃ ಅಂತ ಪ್ರಶ್ನೆಯನ್ನು ಕೇಳುದಿಲ್ಲ. ಇದು ಜನರನ್ನ ವಿಭಜಿಸಿ ಮತ ಗಳಿಸುವಂತ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇವತ್ತು ನಾನು ಹೇಳಿದೆ, ಬಹುಶಃ ಅವರ ಅಧಿಕಾರ ಇಲ್ಲ, ಈಗ ಏನಾದ್ರೂ ಮಾಡಿ ಅಸ್ಥಿರ ಮಾಡತಕ್ಕಂಥ. ನಾನು ಸಣ್ಣ ವಿಷಯವನ್ನು ನಾನು ಉದಾಹರಣೆಗೆ, ಈಗ ಡೆಂಗು ಬಂದಿದೆ, ಅದು ಸರ್ಕಾರ ಏನು ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ. ಏನು ಜ್ವರ ಬಂದಾಗ ಅದಕ್ಕೆ ಸರಿಯಾದ ಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ. ಕೊರೋನಾ ಬಂತು, ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ, ಅದರ ಬಗ್ಗೆ ಇವರು ಮಾತಾಡೋದಿಲ್ಲ, ಬೇರೆಯವರ ಬಗ್ಗೆ ಮಾತಾಡ್ತಾರೆ. ಕೊರೋನಾದಲ್ಲಿ ಡಾಕ್ಟರ್ ಸುಧಾಕರ್ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಗೊತ್ತಿದೆ. ಯಾವುದು ಈಗ ಮಾತಿಗೆ ಬಹುಶಃ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ 3 ರೂಪಾಯಿ ಮಾಡಿದ್ದಾರೆ, ಬಾಳೆ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದ್ದು ಇವತ್ತು ಗೊತ್ತಾಯ್ತು ಅವರಿಗೆ. ಇವತ್ತು ಪೆಟ್ರೋಲ್ ದರವನ್ನು ಜಾಸ್ತಿ, ಡೀಸೆಲ್ ದರ, ಎಕ್ಸೈಸ್ ಡ್ಯೂಟಿ UPA ಸರ್ಕಾರ ಇದ್ದಾಗ ಡೀಸೆಲ್ ದರ 9 ರೂಪಾಯಿ ಇತ್ತು, ಅದು 32ವರೆಗೆ ಏರಿಸಿದ್ರು. 32ವರೆ, 3 ರೂಪಾಯಿ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನ 9 ರೂಪಾಯಿಗೆ ಏರಿಸಿದ್ರು. ಅದನ್ನೇ ಕಡಿಮೆ ಮಾಡೋದಲ್ಲ, ಜನರ ಮೇಲೆ ಪ್ರೀತಿ ಇದ್ರೆ. ಇವತ್ತು ಅದಕ್ಕೂ ಒಂದು ಪ್ರಚಾರ. ಏನಾದ್ರು ಸಣ್ಣ ಘಟನೆ ಆದ್ರೆ CBI, ಕೇಳಿದಕ್ಕೆ CBI, ಮಾತಿಗೆ CBI. ಒಂದು ಮಾತನ್ನು ಹೇಳ್ತೇನೆ, NDA ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 8 ರಿಂದ 9 ಪ್ರಕರಣವನ್ನು CBI ಕೊಟ್ಟಿದ್ದಾರೆ. ನೀವು ಪತ್ರಿಕಾ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು. ಆದರೆ ನಮ್ಮ ಮನಮೋಹನ್ ಸಿಂಗ್ UPA ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಸರ್ಕಾರ, ಅನೇಕ CBI ಕೇಳಿದ್ರೆ ಅದು ಆಗುದಿಲ್ಲ, ಅದು ಕಾಂಗ್ರೆಸ್ನವರ ಸರ್ಕಾರ, ಕಾಂಗ್ರೆಸ್ CBI ಅಂತ ಹೇಳಿ ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ, ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ. ಇವತ್ತು ನಮಗೆಲ್ಲ ಹೇಳ್ತಾರೆ, ಯಾವ ಸಣ್ಣ ಪುಟ್ಟ ಆದ್ರೂ ಕೂಡ. ಇದು BJP ಮನಸ್ಥಿತಿ. ಅವರು ಈಗ ಏನಾದ್ರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿಯಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿ. ಭರತ್ ಶೆಟ್ಟಿ ಇದು ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ನಾನು ಮತ್ತೊಮ್ಮೆ ಭರತ್ ಶೆಟ್ಟಿ ಮತ್ತು ಅವರ ಪಟ್ಲಾಮ್ಗಳಿಗೆ ಹೇಳ್ತೀನಿ, ತಾಕತ್ತಿದ್ದರೆ ನೀವು ನಮ್ಮ ಸಾಮಾನ್ಯ ಕಾರ್ಯಕ್ಕೆ ಈ ವಿಚಾರ ಮೇಲೆ ಮುಟ್ಟಿ ನೋಡಿ, ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ. ನಮಸ್ಕಾರ. ಅಲ್ಲ, ಸೋಮೋಟ ಪ್ರಕರಣ ಅಲ್ಲ, ನಾವು ಕೊಡ್ಬೋದು, ಕೊಡ್ಲಿಕ್ಕೆ ಏನು ನನ್ನ ತೊಂದರೆ ಇಲ್ಲ. ಆದ್ರೂ ಸೋಮೋಟ ಕೊಡಬೇಕು ಅಂತ ಮಾಡಬೇಕು ಅಂತ ನಾವು ಹೇಳುದು. ಯಾಕೆಂತ ಹೇಳಿದ್ರೆ ಸ್ವಾಮೀಜಿ ಹೇಳಿದ್ದಾರೆ, ಇಂಥ ಒಬ್ಬ ಸ್ವಾಮೀಜಿ ಜಗದ್ಗುರು ಶಂಕರಾಚಾರ್ಯ ಪೀಠ, 46ನೇ ಶಂಕರಾಚಾರ್ಯ ಪೀಠ, ಸನಾತನ ಹಿಂದೂ ಧರ್ಮದಲ್ಲಿ ದೊಡ್ಡ ಸ್ಥಾನ. ಅದು ವಿಶ್ವಗುರು ಬೇರೆ, ಅದು ಸ್ವಯಂ ಘೋಷಿತ. ಇದು ಜಗದ್ಗುರು ಪೀಠ. ಅವ್ರು ಹೇಳ್ತಾರೆ, ನಾನು ಓದಿದ್ದೇನೆ,
ಏನು ರಾಹುಲ್ ಗಾಂಧಿ ಏನು ತಪ್ಪಿಲ್ಲ ಅದರಲ್ಲಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ಭರತ್ ಶೆಟ್ಟಿಯ ವಿರುದ್ಧ ನಾವು ದೂರು ಕೊಡ್ಲಿಕ್ಕೆ ನಾವು ಕೊಡ್ಬೋದು, ಆದ್ರೆ ಸೋಮೋಟೋ ಕೇಸ್ ಮಾಡಬೇಕು, ನಾವು ಕೊಡ್ತೀವಿ, ಎಲ್ಲ ರೆಡಿ ಇದ್ದಾರೆ, ಎಲ್ಲರೂ ಕೊಡ್ತಾರೆ, ಅದು ಬೇರೆ. ಆದ್ರೆ ಸೋಮೋಟೋ ಕೊಡೋದ್ರಿಂದ ಅದು ಹೆಚ್ಚು ಅದಕ್ಕೆ ಮಹತ್ವ ಇದೆ ಅಂತ ನಾನು ತಿಳ್ಕೊಳ್ತೀನಿ. ನಾವು ಕೊಡ್ತೀವಿ, ಅದು ಬೇರೆ ವಿಚಾರ. ಸ್ವಾಮೀಜಿ ಹೇಳಿದ್ದಾರೆ, ಇಂತಹ ಒಂದು ಅಪಪ್ರಚಾರ ಮಾಡೋರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ, ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದಾರೆ. ಶಿಕ್ಷೆ ಆಗ್ಬೇಕು. ಇದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಮೇಲೆ ಯಾರು ಅಪಪ್ರಚಾರ ಮಾಡಿ ಒಂದು ಭಾಗವನ್ನ ಏನು ಪ್ರಚಾರ ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಶಂಕರಾಚಾರ್ಯ ಪೀಠದ ಸ್ವಾಮೀಜಿ, ಜಗದ್ಗುರು ಶಂಕರಾಚಾರ್ಯ ಪೀಠ ಸ್ವಾಮೀಜಿ ಹೇಳಿದ್ದಾರೆ. ಇದು ಬಹಳ ಸರಿಯಾದಂತ ಮಾತು. ಆದ್ದರಿಂದ ಇಲ್ಲಿ ಈ ಒಂದು ನಮಗೆ ನೋವಾಗುವಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಕೆಟ್ಟ ಭಾಷೆಯಲ್ಲಿ ಮಾತಾಡುದು ಮಾತ್ರ ಅಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ. ಇವನು ಯೋಗ್ಯತೆ ಇಲ್ಲದ ವ್ಯಕ್ತಿ. ಇವನು ಎಲ್ಲಿಂದ ಇವತ್ತು ಜನತಾ ದಳ ಅಂತ ಹೇಳಿ ಎಲ್ಲ ಅಲ್ಲಿಂದ ಶುರು ಮಾಡಿದ. ಮತ್ತೆ ಯಾವುದೋ ಈಗ ಒಂದು ಅವಕಾಶ ಆಗಿದೆ, ಬಹುಶಃ ಯಾರನ್ನು ಬೈದು ಇವರಿಗೆ ಏನಾದ್ರೂ ಲಾಭ ಆಗತ್ತೆ ಅಂತ ಹೇಳುವಂಥದ್ದು ಅವರ ಒಂದು ಉದ್ದೇಶ. ಅದನ್ನು ನಾವು ಖಂಡಿಸ್ತೇವೆ. ಟೂ ಮಚ್ ಆನ್ ದ ಪಾರ್ಟ್. ಇದು ಲೆಕ್ಕಕ್ಕಿಂತ ಜಾಸ್ತಿ ಆಗಿದೆ. ನಮಗೊಂದು ಸಂಯಮ ಇದೆ. ಈ ಜಿಲ್ಲೆಯಲ್ಲಿ ನಾವು ಸೋತಿರ್ಬೋದು, ನಾವು ಸತ್ತಿಲ್ಲ, ಅದು ತಿಳ್ಕೊಳ್ಳಿ. ನಾವು ಸೋತಿರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ. ಒಂದು ಕೋಮು ವಾದವನ್ನು ಮುಚ್ಚಿಟ್ಟುಕೊಂಡು ಅವರಿಗೆ ಅವಕಾಶ ಆಗಿರ್ಬೋದು, ಆದರೆ ನಾವು ಸೋತಿದ್ದೇವೆ. ಅದನ್ನು ನಾವು ತಿಳ್ಕೊಳ್ಳಿ. ಅವನು ಭರತ್ ಶೆಟ್ಟಿ ತಿಳ್ಕೊಳ್ಳಿ. ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಉಪಸ್ಥಿತರಿದ್ದಾರೆ. ಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ಐವಡಿಸಿದ್ರ ಹತ್ರ ಕೇಳ್ಕೊಳ್ತೇನೆ. ಪತ್ರಕರ್ತ ಮಿತ್ರರಿಗೆಲ್ಲ ಸ್ವಾಗತ. ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಬಿಜೆಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಾಲತು ನಡೆಸಲು ಯಾರು ಅಧಿಕಾರ ಈ ದೇಶದ ಜನತೆ ಕೊಟ್ಟಿಲ್ಲ. ಬಿಜೆಪಿಯವರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ನಾನು 5 ಬಾರಿ ಕೇಳಿದ್ದೇನೆ. ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ, ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಆಗ್ತಾ ಇದೆ, ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ
ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ. ಅದು ಹಿಂದೂ ಧರ್ಮದ ಸಾರ ಏನು, ಕ್ರೈಸ್ತ ಧರ್ಮದ ಸಾರ ಏನು, ಮುಸ್ಲಿಂ ಧರ್ಮದ ಸಾರ ಏನು, ಸಿಖ್ ಧರ್ಮದ ಸಾರ ಏನು, ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡೋಗಬೇಕು, ಎಲ್ಲ ಧರ್ಮದವರನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು, ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ, ಏಕತೆಯನ್ನು ಉಳಿಸಬೇಕಾದ್ರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರಿಗೆ, ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಶಾಡೋ ಚೀಫ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪೋಸಿಷನ್ ಲೀಡರ್ ಇಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್. ಅವರು ತನ್ನ ವಿಚಾರವನ್ನ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದು ಅವರ ಹಕ್ಕು. ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಆ ಚಿಲ್ಲರೆ ರಾಜಕಾರಣವನ್ನು ನಾವು ವಿರೋಧಿಸ್ತೇವೆ. ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ, ನಾನು ಲೋಕಸಭೆ ಒಳಗೆ ಹೋಗಿ 2 ಕೆಪ್ಪೆಗೆ ಬಾರಿಸಬೇಕು, ಕೆನ್ನೆಗೆ ಬಾರಿಸಬೇಕೆಂದು ಅನಿಸಿತು ಅಂತ. ಅದು ಇವರ ನಾಯಕ ರಾವ್ ಮೋದಿಗೇನೆ ಆಗಲಿಲ್ಲ. ಮತ್ತೆ ಡಾಕ್ಟರ್ ಭರತ್ ಎಲ್ಲಿ? ಡಾಕ್ಟರ್ ಭರತ್ ಶೆಟ್ಟಿ ಯಾವ ಲೆಕ್ಕ? ಡಾಕ್ಟರ್ ಭರತ್ ಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ, ಅನ್ಕಲ್ಚರ್ಡ್ ಪೊಲಿಟಿಷಿಯನ್. ಅವರು ಶಾಸಕರುಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ. ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು. ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವರ ನಡವಳಿಕೆ, ಅವರು ಮಾತಾಡಿದಂಥ ಮಾತುಗಳು, ಒಬ್ಬ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ. ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ. ಈ ನಾಯಿಗೆ ಇರುವ ಬುದ್ಧಿಯೂ ಈ ಡಾಕ್ಟರಿಗಿಲ್ಲ ಅಂತ ಬೇಜಾರಾಯಿತು ನನಗೆ. ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೇನೆ ಒಂದು ಅಗೌರವ ತೋರಿಸತಕ್ಕಂತಹ ಕೆಲಸ ಮಾಡಿದ್ದಾರೆ. ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ. ಅದಕ್ಕೆ ಇರುವಷ್ಟು ಮಾನ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು. ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ. ನೀವು ಶಸ್ತ್ರ ಅಂತ ತೆಗೆದು ಏನ್ ಬೇಕು ಮಾಡ್ಲಿಕ್ಕಿದೆ ಮಾಡಿ. ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್, ಶಸ್ತ್ರಾಸ್ತ್ರವನ್ನು ನಾವು ತೆಗಿತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅನ್ ಒಫೆನ್ಸಿವ್. ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು. ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದ್ರೆ ಅವರ ಮೇಲೆ ಸೋಮೋಟೋಕ್ಕೆ FIR ಅನ್ನ ರಿಜಿಸ್ಟರ್ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿಯವರು ಮತ್ತು ಈ ಡಾಕ್ಟರ್ ಭರತ್ ಶೆಟ್ಟಿ ಅಂತವರು. ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ
ಅವರನ್ನ ಬಂಧಿಸಬೇಕು. ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು, ಸಮಾಜವನ್ನು ಕಟ್ಟತಕ್ಕಂಥವ್ರು, ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು, ನಾನು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ. ವಾಟ್ ಡು ಯು ಮೀನ್ ಬೈ? ಏನ್ ತೆಗಿತೀರಿ ನೀವು? ಏನು ತಲ್ವಾರ ಇಟ್ಕೊಂಡು ಪುಂಡಾಟಿಕೆ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಪುಂಡಾಟಿಕೆ ಎಷ್ಟು ದಿನ? ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿ ಬಿಟ್ಟಿದ್ದಾರೆ, ತಾಳ್ಮೆ ಕಳ್ಕೊಂಡಿದ್ದಾರೆ. ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ. ಯಾರು ಹಿಂದುತ್ವದ ಹೆಸರು ಹೇಳಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ಯಾಕೆ ಮಾತಾಡುವುದಿಲ್ಲ? 400 ಸೀಟ್ ಅಂತ ಹೇಳಿದ್ರಲ್ಲ, ಅದು ಬಿಟ್ಟು 303 ಇದ್ದದ್ದು. ಯು ಆರ್ ಲಾಸ್ಟ್ ಯುವರ್ ಮೆಜಾರಿಟಿ ಇನ್ ದಿ ಹೌಸ್. ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟ್ ಅಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ, ಇನ್ನೊಬ್ಬನ ಸಹಾಯ ಪಡೆದು ಸರ್ಕಾರ ಮಾಡುವುದಕ್ಕಿಂತ ನಾನು ಸರ್ಕಾರ ಮಾಡುವುದಿಲ್ಲ ಅಂತೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಆತ್ಮಗೌರವ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ನಿಮ್ಗೆ ಬೇಕಾಗಿರೋದು ಅಧಿಕಾರ ಮಾತ್ರ. ಆ ವಿಚಾರಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತಿಲ್ಲ ಹೊಡೆಯಲಿಕ್ಕೆ, ಮತ್ತೆ ನಿಮ್ಗೇಲಿ ತಾಕತ್ತು? ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ. ಅವರ ಜೊತೆ ರಾಹುಲ್ ಗಾಂಧಿ ಈಸ್ ನಾಟ್ ಎಲೋನ್. ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ವಿ ವಿಲ್ ಬ್ಯಾಕ್ ಫಾರ್ ಹಿಮ್. ನಾವು ಅವರ ಹಿಂದೆ ನಿಲ್ತೇವೆ. ಅವರು 2 ಕಡೆ ಚುನಾವಣೆ ನಿಂತು 5 ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ. ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈಲಿಂಗ್, ಸೋತು ಗೆದ್ದಂತವರು, ದೇವರಿಂದ ಡೈರೆಕ್ಟ್ ಆಗಿ ಬಂದಂತ ಮನುಷ್ಯ. ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ. ಈ ದೇಶದ ಜನ ಬಿಜೆಪಿಯ ನಾಟಕವನ್ನು 10 ವರ್ಷ ನೋಡಿದ್ದಾರೆ. ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ದಿ ಪಾರ್ಲಿಮೆಂಟ್. 236 ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿ ಇದೆ. ನೀವು 400 ಹೇಳಿ 300 ಘಾಟಿ ದಾಟ್ಲಿಕ್ಕೆ ಆಗದವರು ನೀವು. ನಿಮ್ಮಿಂದ ನಾವು ಪಾಠ ಕಲಿಬೇಕು. ಯಾವ ರೀತಿ ಮಾತಾಡಬೇಕು ಅಂತ, ಯಾವ ರೀತಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು, ಯಾವ ಯೋಜನೆ ಮಾಡಿದ್ದೀರಿ ಪಾಪದವರಿಗೆ ನೀವು? ಯಾವ ಸಂಸ್ಕಾರ ನಿಮ್ಮಲ್ಲಿದೆ? ನಾನು ಭರತ್ ಶೆಟ್ಟಿಗೆ ಕೇಳಲಿಕ್ಕೆ ಬಯಸ್ತೇನೆ. ಭಾರತ್ ಅಕ್ಕಿ ಅಂತ ಸ್ಟಾರ್ಟ್ ಮಾಡಿದಿರಲ್ವಾ? ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲ್ ಅಲ್ಲಿ ಮುಗಿಸಿದಿರಲ್ವಾ? ಬಂದ್ ಮಾಡಿದಿರಲ್ವಾ? ಭಾರತ್ ಅಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು? ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ? ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತೀರಲ್ವಾ? ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ? ಅದರ ಬಗ್ಗೆ ಹೋರಾಟ ಮಾಡಿ. ಭಾರತಕ್ಕೆ ಎಲ್ಲಿ ಹೋಯ್ತು? ಯಾಕಾಗಿ ಬಂದ್ ಮಾಡಿದಿರಿ? ಅದರ ಬಗ್ಗೆ ಹೋರಾಟ ಮಾಡುವ ಶಕ್ತಿ ನಿಮ್ಗಿಲ್ಲ. ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿದರು? ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ, ಡೆಲ್ಲಿ ನ್ಯೂಸ್ ಓದ್ತಾ ಇದ್ದೆ. ಒಂದು ಸ್ವಾಮೀಜಿ ಅವರು ಹೇಳಿದರು, ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ. ವಾಟ್ ಯು ಸೆಡ್ ಈಸ್ ಏನು? ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ. ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು. ಹಿಂದೂ ಧರ್ಮ ಇಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ಸೆನ್ಸ್ ಇನ್ ದ ಸೊಸೈಟಿ. ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ. 80% ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಅದು. ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಭರತ್ ಶೆಟ್ಟಿ ಅವ್ರಿಗೆ ಗುತ್ತಿಗೆ ಕೊಟ್ಟಿಲ್ಲ ಯಾರು.
ಸ್ವಾಮೀಜಿ ಅವರು ಮತ್ತು ಹೇಳಿದ್ದಾರೆ, ಬಿಜೆಪಿ ನಾಯಕರು ಕೋಮುವಾದದ ಆಧಾರದಲ್ಲಿ ಜನವನ್ನು ವಿಭಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ದಟ್ ಈಸ್ ವಾಟ್ ದಿ ರಾಹುಲ್ ಗಾಂಧೀಸ್ ಜಿಸ್ಟ್ ಆಫ್ ದ ಸ್ಪೀಚ್. ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾದ್ರೆ, ಇಸ್ ಇಟ್ ನಾಟ್ ಎ ರೈಟ್ ಆಫ್ ಎ ಲೆಜಿಸ್ಲೇಟರ್ ಆರ್ ಎ ಪಾರ್ಲಿಮೆಂಟೇರಿಯನ್? ಮಾತಾಡಿದ ವಿಷಯ ಪಾರ್ಲಿಮೆಂಟ್ ಒಳಗಡೆ, ತಾಕತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ರಿಪ್ಲೈ ಕೊಡಿ. ನಿಮ್ಮ ಪ್ರಧಾನಮಂತ್ರಿಗೇನೆ ರಿಪ್ಲೈ ಕೊಡುವ ನೈತಿಕತೆ ಇಲ್ಲ. ಮತ್ತೆ ನೀವೇ ಚಿಲ್ಲರೆ ಲೆಕ್ಕ, ನೀವೇ ಚಿಲ್ಲರೆ ಲೆಕ್ಕ, ನೀವೊಬ್ಬ ಚಿಲ್ಲರೆ ಗಿರಾಕಿ. ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದನ್ನು ನಾನು ಖಂಡನೆ ಮಾಡ್ತೀನಿ. ಈ ರೀತಿಯ ಚಿಲ್ಲರೆ ಮಾತುಗಳು, ಕ್ಷುಲ್ಲಕ ಮಾತುಗಳು ಏನು ನಿಮಗೆ ಫ್ರೂಟ್ಫುಲ್ ಆಗೋದಿಲ್ಲ. ನೀವು ಸೋಲಿನಿಂದ ಕಂಗಾಲಾಗಿದ್ದೀರಿ, ನನಗೆ ಅರ್ಥ ಆಗ್ತದೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ. ನೀವು ಪಾರ್ಲಿಮೆಂಟಲ್ಲಿ 25 ಸೀಟ್ ಗೆಲ್ಲಿ ಅಂತ ಹೇಳಿದಿರಿ. ಅನೇಕ ರಾಜ್ಯಗಳಲ್ಲಿ ನೀವು ಖಾತೆನೇ ಓಪನ್ ಮಾಡಿಲ್ಲ. ಎಲ್ಲೆಲ್ಲಿ ಹಿಂಸೆ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಜನರ ವಿರೋಧವಾಗಿ ಕೆಲಸ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಮಣಿಪುರ್ 2 ಲೋಕಸಭಾ ಕ್ಷೇತ್ರಗಳು ಹಿಂದೆ ಬಿಜೆಪಿಯಲ್ಲಿತ್ತು, ಅಲ್ಲಿ ರಾಜ್ಯ ಸರ್ಕಾರ ಇತ್ತು. ಯಾಕೆ ಝೀರೋ ಸಂಪಾದನೆ ಮಾಡಿದಿರಿ? ಜನರ ಕಷ್ಟ ಕೇಳುವ ವಿಚಾರಗಳು ನಿಮಗೆ ಗೊತ್ತಿಲ್ಲ. ನೀವು ಬರೇ ಜನರನ್ನು ಎತ್ತಿಕಟ್ಟಿ, ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ, ಆ ಮೂಲಕ ಅಧಿಕಾರ ನಡೆಸಬೇಕು ಅಂತೇಳಿ ಆಲೋಚನೆ ಮಾಡುವಂತ ನಿಮಗೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಇನ್ನು 6 ತಿಂಗಳುಗಳ ಕಾಲ ಬರುವುದಿಲ್ಲ. ಇದು ಬಿದ್ದು ಹೋಗ್ತದೆ. ಅದರ ಭಯ ಇದೆ. ಹಾಗಾಗಿ ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವರನ್ನ ಬಿಕ್ಕಾಬಿಕ್ಕಿಯಾಗಿ ಟೀಕಿಸುವುದು, ಇವತ್ತೊಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವಾಗ ವಿರೋಧ ಪಕ್ಷ ನಾಯಕತ್ವವನ್ನು ವಹಿಸಿಕೊಂಡ್ರು ಆ ಸಂದರ್ಭದಿಂದ ಬಿಜೆಪಿ ಅವರಿಗೆ ಕಂಗಾಲಾಗಿದ್ದಾರೆ. ಅವರ ಭಾಷಣಗಳು, ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು ಬಿಜೆಪಿ ಅವರಿಗೆ ಉತ್ತರ ಕೊಡಲು ಅಸಾಧ್ಯವಾದ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆದಿ ಬೀದಿಯಲ್ಲಿ ಚಿಲ್ಲರೆ ಗಿರಾಕಿಗಳು ನಾವು ಕತ್ತಿ ಹಿಡಿತೇವೆ, ನಾವು ಚೂರು ಹಿಡಿತೇವೆ, ನಾವು ಕೆಪ್ಪೆಗೆ ಹೊಡಿತೇವೆ, ನಾವು ಕೆನ್ನೆಗೆ ಹೊಡಿತೇವೆ, ಸೊಂಟಕ್ಕೆ ಹೊಡಿತೇವೆ, ತಾಕತ್ತಿದ್ರೆ ಹೊಡೆದು ನೋಡಿ. ನೀವಲ್ಲ, ನರೇಂದ್ರ ಮೋದಿ ಹೊಡೆಯಲಿ, ಮುಟ್ಲಿ. ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಶಾಂತಿ ಉಂಟು ಮಾಡೋದು ನಿಮ್ಮ ಕೆಲಸ. ನಾನು ರಿಕ್ವೆಸ್ಟ್ ಮಾಡ್ತೇನೆ ಕಮಿಷನರ್ಗೆ, ಯು ಹ್ಯಾವ್ ಟು ಅರೆಸ್ಟ್ ಇಮಿಡಿಯೇಟ್ಲಿ. ಅವರ ಸಿಡಿಗಳನ್ನ ತಗೊಳ್ಬೇಕು. ಏನು ಮಾತಾಡಿದ್ದಾರೆ, ಪತ್ರಿಕಾ ಹೇಳಿಕೆಗಳು ತಗೊಳ್ಬೇಕು. ಒಬ್ಬ ಶಾಸಕನಿಗೆ ಯಾವುದೇ ಕ್ಷಮೆ ಕೊಡಬಾರದು. ಬೇರೆ ಕೇಸ್ಗಳಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡೋದಿಲ್ವಾ? ವೇರ್ ಆರ್ ಯು? ಪ್ರಚೋದನಕಾರಿ ಭಾಷಣಗಳು ಈ ಜಿಲ್ಲೆಯಲ್ಲಿ ಮಾಡಬಾರದು ಅಂತೇಳಿ ಅನೇಕ ಬಾರಿ ಗೃಹ ಸಚಿವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂತವರೇ ಕ್ಷಮೆ ಕೊಡುವುದಿಲ್ಲ ಹೇಳಿದ್ದಾರೆ. ಆದರೆ ಈ ರೀತಿ ನಾವು ಕತ್ತಿ ಹಿಡಿತೇವೆ, ಶಸ್ತ್ರಾಸ್ತ್ರ ತೆಗಿತೇವೆ, ಯಾರಿಗೆ ಹೇಳೋದು? ಯಾವ ಕಾರಣಕ್ಕಾಗಿ ಹೇಳೋದು? ಯಾರು ಕೇಳುವವರಿಲ್ವಾ? ಹಾಗಾಗಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ಇಂಥ ವಿಚಾರಗಳ ಬಗ್ಗೆ ನಮ್ಮ ಜಿಲ್ಲೆಯ ಜನತೆ ಬಹಳ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡಿಕೊಳ್ತಾರೆ. ಇಂಥ ಜನರಿಗೆ ನಮ್ಮ ಜನ ಕ್ಷಮಿಸುವುದಿಲ್ಲ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತೇನೆ. MJ ಹೆಗ್ಡೆ ಅವರು, ನಮ್ಮ ವಕ್ತಾರರು, ರಾಜ್ಯ ವಕ್ತಾರರು ಮಾತಾಡ್ತಾರೆ. ಭರತ್ ಶೆಟ್ಟಿ ಮತ್ತು ಬಿಜೆಪಿ ಅವರದ್ದು ಪರ್ಮನೆಂಟ್ ಸ್ಲೋಗನ್ ನೋಡ,
ಬಿಜೆಪಿ ಮಾತ್ರ ಹಿಂದುತ್ವ ವರ್ಗದವರಲ್ಲ ಅಂತ. ನನಗೆ ಈಗ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸರಿಯಪ್ಪ, ನಿಮ್ಮ ಹಿಂದುತ್ವ ಅಂದ್ರೆ ಏನು ಅಂತ ಹೇಳಿಬಿಡಿ. ಇದು ಭಾರತೀಯ ಜನತಾ ಪಕ್ಷದ ಬದಲು ನೀವು ಹಿಂದೂ ಧರ್ಮದ ಭಾರತೀಯ ಜನತಾ ಪಂಥ ಅಂತ ಮಾಡಿ. ನೀವು ಹಿಂದುತ್ವ, ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು? ನಾವೆಲ್ಲರೂ ವೇದ, ಉಪನಿಷತ್ತು, ಸ್ಮೃತಿ, ಪುರಾಣ, ಭಗವದ್ಗೀತೆಗಳ ಆಧಾರದ ಮೇಲೆ ಹಿಂದುತ್ವವನ್ನು ಮಾತಾಡೋದು. ನಿಮ್ಮ ಹಿಂದುತ್ವದ ಆಧಾರ ಗ್ರಂಥ ಯಾವುದು? ಜನರ ಮುಂದೆ ಇಡಿ. ಪತ್ರಿಕಾ ಮಾಧ್ಯಮದ ಪ್ರೀತಿಯ ಸ್ನೇಹಿತರೆ, ವಿರೋಧ ಓದಿದ್ದೇನೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಸಮಾಜದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅವಕಾಶ ಇಲ್ಲ, ಹಿಂಸೆಗೆ ಅವಕಾಶ ಇಲ್ಲ ಎನ್ನುವುದನ್ನು ಹೇಳಿದ್ದಾರೆ. ಅಂದರೆ ತಮಗೆ ಗೊತ್ತಿರೋ ಪ್ರಕಾರ ಹಿಂಸೆಯನ್ನ ನಾವು ಯಾರು ಒಪ್ಪುವುದಿಲ್ಲ, ಹಿಂದೂಗಳಾದ ನಾವು ಯಾರು ಕೂಡ ಒಪ್ಪುವುದಿಲ್ಲ ಹಿಂಸೆಯನ್ನು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳೋದನ್ನ ಹೇಳಿದ್ದಾರೆ. ಆದರೆ ಒಂದು ಭಾಗವನ್ನು ಹಿಡಿದುಕೊಂಡು, ಅದರಲ್ಲಿ ಕೆಲವು ಭಾಗವನ್ನು ಹಿಡಿದುಕೊಂಡು ಕೆಲವು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಒಂದು ಭಾಗವನ್ನು ಹರಡಿಸುವಂತದ್ದು ಸರಿಯಲ್ಲ. ಇದಕ್ಕೆ ಕಾರಣರಾದ ಯಾರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಮಾತಾಡಿದ್ದಾರೆ. ಇದರಲ್ಲಿ ಒಂದು ಭಾಗವನ್ನು ಹಿಡಿದು ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಮಟ್ಟಿಗೆ ಹೇಳಿದೆ. ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಗಮನಕ್ಕಿರ್ತಕ್ಕಂಥ ಅಂಶ. ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಇವರು ಎಲ್ಲ ಕೆಲವು ಶಾಸಕರು, ಅದರಲ್ಲೇ ಮುಖ್ಯವಾಗಿ ಭರತ್ ಶೆಟ್ಟಿ. ಅವನು ಒಬ್ಬ ನಾಲಾಯಕ ಶಾಸಕನಾಗ್ಲಿಕ್ಕೆ, ಅವನು ಏಕವಚನ, ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನ ಮಾತಾಡಬೇಕಾಗಿದೆ. ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ. ಒಂದು ಸಂದರ್ಭದಲ್ಲಿ ಬಿಜೆಪಿ ವಚನ ಭ್ರಷ್ಟ ಅಂತ ಹೇಳುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಆ ವಚನ ಭ್ರಷ್ಟತೆ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷದಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ, ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು. ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿ ಅವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದೆ. ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ, ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಂತ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ದಾನೆ, ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡಿಬೇಕು ಅಂತೇಳಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೋ ಕೆಟ್ಟದಾಗಿ ಮಾತಾಡಲಿಲ್ಲ, ಹಿಂಸೆಯನ್ನ ಮಾಡುವುದು ಸರಿಯಲ್ಲ ಅಂತ ಹೇಳುವಂತ ಮಾತು ಬಿಟ್ರೆ ಬೇರೆ ಏನನ್ನ ಹೇಳಲಿಲ್ಲ. ಅಂತ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ, ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ.
ಈ ವಿಚಾರದಲ್ಲಿ ನೀನು ಯಾವುದಾದ್ರೂ ಒಬ್ರು ಸಾಮಾನ್ಯ ಕಾರ್ಯಕರ್ತನ ಮೇಲೆ ಕೈ ಮಾಡು, ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತದೆ ನಾನು ನೋಡು. ನಾವು ಹಿಂಸೆಯ ಪ್ರತಿಪಾದಕರು ಖಂಡಿತ ಅಲ್ಲ. ಬಹುಶಃ ಬಿಜೆಪಿಯವರು ಯಾವತ್ತೂ ಹಿಂಸೆಯ ಪ್ರತಿಪಾದಕರು. ರಾಹುಲ್ ಗಾಂಧಿ ಹೇಳಿದ್ದಷ್ಟೇ, ನೀವು ಹಿಂಸೆ ಮಾಡ್ತೀರಿ, ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ, ಹಿಂಸೆಗೆ ಸಹಕಾರ ಮಾಡ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ಇವತ್ತು ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಿದ್ರು ಅದು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಸಹಕರಿಸುವ ಜನ ಅಂತ ಹೇಳೋದನ್ನ ಅವರು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ ಇವರು ಶಾಸಕರುಗಳು ಏನ್ ಮಾಡ್ತಾರೆ. ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡ್ಲಿಕ್ಕೆ ಹೋಗ್ತಾನೆ. ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ, ಅವನ ಮೇಲೆ ಸೋಮೋಟ ಕೇಸ್ ಮಾಡಬೇಕು. ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು. ಅವನು ತಾಕತ್ತಿದ್ರೆ, ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ನೋಡ್ಬೇಕು. ಆ ನಂತರ ನಾವು ತೋರಿಸ್ತೇವೆ ನಾವೇನು ಅಂತ. ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ. ಈಗ ಏನಾಗಿದೆ ಅಂದ್ರೆ ಬಿಜೆಪಿ ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ, ನೀರಿನ ತೆಗೆದ ಮೇನಿನಂತ ಆಗಿದ್ದಾರೆ. ಎಲ್ಲಾ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನ ಮುನ್ನೆಲೆ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ, ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿಜೆಪಿಯವರು. ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನು ಮಾಡ್ತಾರೆ, ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ದು ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರದು ಅಂತ ಹೇಳುವಂತ ಮಾತು ಅವರ ಅಭಿಪ್ರಾಯ. ಇವರು ಸಮುದಾಯದ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅದು ಹಿಂದೂ ಧರ್ಮಕ್ಕೆ ಕೊಡುವಂತ ಗೌರವದ ಮಾತದು. ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾನಾಯಕರಾಗಿ ಮೋದಿ ಅವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ. ಖಂಡಿತವಾಗಿ ಹಿಂದೂ ಸಮಾಜ ಯಾರು ನೋಡಿದ್ದಾರೆ ಪಾರ್ಲಿಮೆಂಟ್ ಕಡತವನ್ನು ತಂದು ನೋಡ್ಲಿ ಅಂತ ಹೇಳಿ ಸ್ವಾಮೀಜಿ ಅವರು ಹೇಳಿದ್ದಾರೆ. ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಬೇಕಾಗಿದೆ. ಕಪಾಲ ಮೋಕ್ಷ ಒಂದು ಬಿಡಿ, ಒಂದು ಅಂತ ಮುಂದೋಗಿದ್ದಾರೆ. ಅವನ ತಲೆ ಸರಿ ಇಲ್ಲ, ಹುಚ್ಚ ಅಂತೇಳಿ. ಹುಚ್ಚ ಯಾರು ಅಂತೇಳಿ ಅವರೇ ತಿಳಿಬೇಕು. ಯಾರು ಕಟೌಟ್ ಅನ್ನು ನೋಡ್ಬೇಕು ಕೆಲವು ಜನರು, ನಾಯಕರ ವೇಷಭೂಷಣವನ್ನು. ಅದು ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ, ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಬಹುಶಃ ಈ ಮಾತುಗಳನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹುಚ್ಚರು, ಹುಚ್ಚ ಅಂತ ಹೇಳೋದು ಶಬ್ದವನ್ನು ಉಪಯೋಗಿಸಿ ಮಾಡ್ತಾರೆ. ನಾವು ಏನಾದ್ರೂ ಸಣ್ಣ ಪುಟ್ಟ ಮಾತಾಡಿದ್ರೆ ದೊಡ್ಡ ರಂಪಾಟ ಮಾಡ್ತಾರೆ, ನಮ್ಮನ್ನ ಹೇಳ್ತಾರೆ ಇವರು ಹಿಂದೆ ಹುಟ್ಟಿದವರಲ್ಲ ಅಂತ. ಅವಾಗ ನಾನು ಏನ್ ಮಾಡ್ತೀವಿ, ನಮ್ಮ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇವರು ಮಾತಾಡ್ತಾ. ಮೊನ್ನೆ ನಾವು ಪ್ರತಿಭಟನೆ ಮಾಡಿದ್ದೇವೆ ಸುಳ್ಯದಲ್ಲಿ. ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ. ಇಂಥ ನೀಚ ಪ್ರವೃತ್ತಿಯ ಜನ ಇವರು. ನಮ್ಮ
ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಏನ್ ಮಾಡ್ಬೇಕು ಅವರಿಗೆ? ಬಹುಶಃ ಅವರು ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ, ಬಹುಶಃ ಅಂತ ಪ್ರಶ್ನೆಯನ್ನು ಕೇಳುದಿಲ್ಲ. ಇದು ಜನರನ್ನ ವಿಭಜಿಸಿ ಮತ ಗಳಿಸುವಂತ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳಿದೆ, ಬಹುಶಃ ಅವರ ಅಧಿಕಾರ ಇಲ್ಲ, ಈಗ ಏನಾದ್ರೂ ಮಾಡಿ ಅಸ್ಥಿರ ಮಾಡತಕ್ಕಂಥ. ನಾನು ಸಣ್ಣ ವಿಷಯವನ್ನು ನಾನು ಉದಾಹರಣೆಗೆ, ಈಗ ಡೆಂಗು ಬಂದಿದೆ, ಅದು ಸರ್ಕಾರ ಏನ್ ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ. ಏನು ಜ್ವರ ಬಂದಾಗ ಅದಕ್ಕೆ ಸರಿಯಾದ ಕ್ರಮವನ್ನ ಸರ್ಕಾರ ಮಾಡ್ತಾ ಇದೆ. ಕೊರೋನಾ ಬಂತು, ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ, ಅದರ ಬಗ್ಗೆ ಇವರು ಮಾತಾಡೋದಿಲ್ಲ, ಬೇರೆಯವರ ಬಗ್ಗೆ ಮಾತಾಡ್ತಾರೆ. ಕೊರೋನಾದಲ್ಲಿ ಡಾಕ್ಟರ್ ಸುಧಾಕರ್ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಗೊತ್ತಿದೆ. ಯಾವುದು ಈಗ ಮಾತಿಗೆ ಬಹುಶಃ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ 3 ರೂಪಾಯಿ ಮಾಡಿದ್ದಾರೆ, ಬಾಡಿಗೆ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದ್ದು ಇವತ್ತು ಗೊತ್ತಾಯ್ತು ಅವರಿಗೆ. ಇವತ್ತು ಪೆಟ್ರೋಲ್ ದರವನ್ನ ಜಾಸ್ತಿ, ಡೀಸೆಲ್ ದರ, ಎಕ್ಸೈಸ್ ಡ್ಯೂಟಿ UPA ಸರ್ಕಾರ ಇದ್ದಾಗ ಡೀಸೆಲ್ ದರ 9 ರೂಪಾಯಿ ಇತ್ತು, ಅದು 32ವರೆಗೆ ಏರಿಸಿತು. 32ವರೆ, 3 ರೂಪಾಯಿ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನ 9 ರೂಪಾಯಿಗೆ ಏರಿಸಿದ್ರು. ಅದನ್ನೇ ಕಡಿಮೆ ಮಾಡುದಲ್ಲ ಜನರ ಬೆಲೆ ಪ್ರೀತಿ ಇದ್ರೆ. ಇವತ್ತು ಅದಕ್ಕೂ ಒಂದು ಪ್ರಚಾರ. ಏನಾದ್ರು ಸಣ್ಣ ಘಟನೆ ಆದ್ರೆ CBI, ಕೇಳಿದಕ್ಕೆ CBI, ಮಾತಿಗೆ CBI. ಒಂದು ಮಾತನ್ನು ಹೇಳ್ತೇನೆ, NDA ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 809 ಪ್ರಕರಣವನ್ನು CBI ಕೊಟ್ಟಿದ್ದಾರೆ. ನೀವು ಪತ್ರಿಕಾ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು. ಆದ್ರೆ ನಮ್ಮ ಮನಮೋಹನ್ ಸಿಂಗ್ UPA ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಸರ್ಕಾರ, ಅನೇಕ CBI ಕೇಳಿದ್ರೆ ಅದು ಆಗುದಿಲ್ಲ, ಅದು ಕಾಂಗ್ರೆಸ್ನವರ ಸರ್ಕಾರ, ಕಾಂಗ್ರೆಸ್ CBI ಅಂತ ಹೇಳಿ ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ, ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ. ಇವತ್ತು ನಮಗೆಲ್ಲ ಹೇಳ್ತಾರೆ, ಯಾವ ಸಣ್ಣ ಪುಟ್ಟ ಆದ್ರೂ ಕೂಡ. ಇದು ಬಿಜೆಪಿ ಮನಸ್ಥಿತಿ. ಅವರು ಈಗ ಏನಾದ್ರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿಯಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿ ಅವರ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿ. ಭರತ್ ಶೆಟ್ಟಿ ಇದು ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ನಾನು ಮತ್ತೊಮ್ಮೆ ಭರತ್ ಶೆಟ್ಟಿ ಮತ್ತು ಅವರ ಪಟ್ಲಾಮ್ಗಳಿಗೆ ಹೇಳ್ತೀನಿ, ತಾಕತ್ತಿದ್ರೆ ನೀವು ನಮ್ಮ ಸಾಮಾನ್ಯ ಕಾರ್ಯ ಈ ವಿಚಾರ ಮೇಲೆ ಮುಟ್ಟಿ ನೋಡಿ, ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ. ನಮಸ್ಕಾರ. ಅಲ್ಲ, ಸೋಮೋಟ ಪ್ರಕರಣ ಅಲ್ಲ, ನಾವು ಕೊಡ್ಬೋದು, ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ರೂ ಸೋಮೋಟ ಕೊಡಬೇಕು ಅಂತ ಮಾಡಬೇಕು ಅಂತ ನಾವು ಹೇಳುದು. ಯಾಕೆಂತ ಹೇಳಿದ್ರೆ ಸ್ವಾಮೀಜಿ ಹೇಳಿದ್ದಾರೆ, ಇಂಥ ಒಬ್ಬ ಸ್ವಾಮೀಜಿ ಜಗದ್ಗುರು ಶಂಕರಾಚಾರ್ಯ ಪೀಠ 46ನೇ ಶಂಕರಾಚಾರ್ಯ ಪೀಠ ಸನಾತನ ಹಿಂದೂ ಧರ್ಮದಲ್ಲಿ ದೊಡ್ಡ ಸ್ಥಾನ. ಅದು ವಿಶ್ವಗುರು ಬೇರೆ, ಅದು ಸ್ವಯಂ ಘೋಷಿತ. ಇದು ಜಗದ್ಗುರು ಪೀಠ. ಅವ್ರು ಹೇಳ್ತಾರೆ, ನಾನು ಓದಿದ್ದೇನೆ, ಏನು ರಾಹುಲ್ ಗಾಂಧಿ ಏನು ತಪ್ಪಿಲ್ಲ ಅದರಲ್ಲಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ಭರತ್ ಶೆಟ್ಟಿಯ ವಿರುದ್ಧ ನಾವು ದೂರು ಕೊಡ್ಲಿಕ್ಕೆ ನಾವು ಕೊಡ್ಬೋದು, ಆದ್ರೆ ಸೋಮೋಟೋ ಕೇಸ್ ಮಾಡಬೇಕು, ನಾವು ಕೊಡ್ತೀವಿ.
ಎಲ್ಲ ರೆಡಿ ಇದ್ದಾರೆ, ಎಲ್ಲರೂ ಕೊಡ್ತಾರೆ, ಅದು ಬೇರೆ. ಆದ್ರೆ ಸೋಮೋಟ ಕೊಡೋದ್ರಿಂದ ಅದು ಹೆಚ್ಚು ಅದಕ್ಕೆ ಮಹತ್ವ ಇದೆ ಅಂತ ನಾನು ತಿಳ್ಕೊಳ್ತೀನಿ. ನಾವು ಕೊಡ್ತೀವಿ, ಅದು ಬೇರೆ ವಿಚಾರ. ಸ್ವಾಮೀಜಿ ಹೇಳಿದ್ದಾರೆ, ಇಂಥ ಪ್ರಚಾರ ಮಾಡೋರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ, ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದಾರೆ. ಶಿಕ್ಷೆ ಆಗ್ಬೇಕು. ಇದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಮೇಲೆ ಯಾರು ಅಪಪ್ರಚಾರ ಮಾಡಿ ಒಂದು ಭಾಗವನ್ನ ಏನು ಪ್ರಚಾರ ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಶಂಕರಾಚಾರ್ಯ ಪೀಠದ ಸ್ವಾಮೀಜಿ, ಜಗದ್ಗುರು ಶಂಕರಾಚಾರ್ಯ ಪೀಠ ಸ್ವಾಮೀಜಿ ಹೇಳಿದ್ದಾರೆ. ಇದು ಬಹಳ ಸರಿಯಾದಂತ ಮಾತು. ಆದ್ದರಿಂದ ಇಲ್ಲಿ ಈ ಒಂದು ನಮಗೆ ನೋವಾಗುವಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಕೆಟ್ಟ ಭಾಷೆಯಲ್ಲಿ ಮಾತಾಡುದು ಮಾತ್ರ ಅಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ. ಇವನು ಯೋಗ್ಯತೆ ಇಲ್ಲದ ವ್ಯಕ್ತಿ. ಇವನು ಎಲ್ಲಿಂದ ಇವತ್ತು ಜನತಾ ದಳ ಅಂತ ಹೇಳಿ ಎಲ್ಲ ಅಲ್ಲಿಂದ ಶುರು ಮಾಡಿದ. ಮತ್ತೆ ಯಾವುದು ಈಗ ಒಂದು ಅವಕಾಶ ಆಗಿದೆ, ಬಹುಶಃ ಯಾರು ಬೈದು ಇವರಿಗೆ ಏನಾದ್ರೂ ಲಾಭ ಆಗತ್ತೆ ಅಂತ ಹೇಳುವಂಥದ್ದು ಅವರ ಒಂದು ಉದ್ದೇಶ. ಅದನ್ನು ನಾವು ಖಂಡಿಸ್ತೇವೆ. ಟೂ ಮಚ್ ಆನ್ ದ ಪಾರ್ಟರ್. ಇದು ಲೆಕ್ಕಕ್ಕಿಂತ ಜಾಸ್ತಿ ಆಗಿದೆ. ನಮಗೊಂದು ಸಂಯಮ ಇದೆ. ಈ ಜಿಲ್ಲೆಯಲ್ಲಿ ನಾವು ಸೋತಿರ್ಬೋದು, ನಾವು ಸತ್ತಿಲ್ಲ, ಅದು ತಿಳ್ಕೊಳ್ಳಿ. ನಾವು ಸೋತಿರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ. ಒಂದು ಕೋಮು ವಾದವನ್ನು ಮುತ್ತಿಟ್ಟುಕೊಂಡು ಅವ್ರಿಗೆ ಅವಕಾಶ ಆಗಿರ್ಬೋದು. ಆದರೆ ನಾವು ಸೋತಿದ್ದೇವೆ, ಅದನ್ನು ನಾವು ತಿಳ್ಕೊಳ್ಳಿ. ಅವನು ಭರತ್ ಶೆಟ್ಟಿ ತಿಳ್ಕೊಳ್ಳಿ. ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೈದ್ಯನೇ ಮಲ್ಪಾಡಿ ಗೋಷ್ಠಿಯಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ಐವಡಿಸುವುದರ ಹತ್ರ ಕೇಳ್ಕೊಳ್ತೇನೆ. ಪತ್ರಕರ್ತ ಮಿತ್ರರಿಗೆಲ್ಲ ಸ್ವಾಗತ. ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಬಿಜೆಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಾಲತು ನಡೆಸಲು ಯಾರು ಅಧಿಕಾರ ಈ ದೇಶದ ಜನತೆ ಕೊಟ್ಟಿಲ್ಲ. ಬಿಜೆಪಿಯವರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ನಾನು 5 ಬಾರಿ ಕೇಳಿದ್ದೇನೆ. ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ, ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಆಗ್ತಾ ಇದೆ, ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ. ಅದು ಹಿಂದೂ ಧರ್ಮದ ಸಾರ ಏನು, ಕ್ರೈಸ್ತ ಧರ್ಮದ ಸಾರ ಏನು,
ಮುಸ್ಲಿಂ ಧರ್ಮದ ಸಾರ ಏನು, ಸಿಖ್ ಧರ್ಮದ ಸಾರ ಏನು, ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡೋಗಬೇಕು, ಎಲ್ಲ ಧರ್ಮದವರನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು. ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕಾದ್ರೆ, ಏಕತೆಯನ್ನು ಉಳಿಸಬೇಕಾದ್ರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರಿಗೆ, ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಶಾಡೋ ಚೀಫ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪೋಸಿಷನ್ ಲೀಡರ್ ಇಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್. ಅವರು ತನ್ನ ವಿಚಾರವನ್ನ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದು ಅವರ ಹಕ್ಕು. ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಆ ಚಿಲ್ಲರೆ ರಾಜಕಾರಣವನ್ನು ನಾವು ವಿರೋಧಿಸ್ತೇವೆ. ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ, ನಾನು ಲೋಕಸಭೆ ಒಳಗೆ ಹೋಗಿ 2 ಕೆಪ್ಪೆಗೆ ಬಾರಿಸಬೇಕು, ಕೆನ್ನೆಗೆ ಬಾರಿಸಬೇಕೆಂದು ಅನಿಸಿತು ಅಂತ. ಅದು ಇವರ ನಾಯಕ ರಾವ್ ಮೋದಿಗೇನೆ ಆಗಲಿಲ್ಲ. ಮತ್ತೆ ಡಾಕ್ಟರ್ ಭರಶೆಟ್ಟಿಗೆ ಎಲ್ಲಿ? ಡಾಕ್ಟರ್ ಭರಶೆಟ್ಟಿ ಯಾವ ಲೆಕ್ಕ? ಡಾಕ್ಟರ್ ಭರಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ, ಅನ್ಕಲ್ಚರ್ಡ್ ಪೊಲಿಟಿಷಿಯನ್. ಅವರು ಶಾಸಕರುಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ. ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು. ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವರ ನಡವಳಿಕೆ, ಅವರು ಮಾತಾಡಿದಂಥ ಮಾತುಗಳು, ಒಬ್ಬ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ. ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ. ಈ ನಾಯಿಗೆ ಇರುವ ಬುದ್ಧಿಯೂ ಈ ಡಾಕ್ಟರಿಗಿಲ್ಲ ಅಂತ ಬೇಜಾರಾಯ್ತು ನನಗೆ. ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೇನೆ ಒಂದು ಅಗೌರವ ತೋರಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ. ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ. ಅದಕ್ಕೆ ಇರುವಷ್ಟು ಮಾನ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು. ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ. ನೀವು ಶಸ್ತ್ರ ಅಂತ ತೆಗೆದು ಏನ್ ಬೇಕು ಮಾಡ್ಲಿಕ್ಕಿದೆ ಮಾಡಿ. ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್, ಶಸ್ತ್ರಾಸ್ತ್ರವನ್ನು ನಾವು ತೆಗಿತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅನ್ ಒಫೆನ್ಸಿವ್. ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು. ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದ್ರೆ ಅವರ ಮೇಲೆ ಸೋಮೋಟೋಕ್ಕೆ FIR ಅನ್ನ ರಿಜಿಸ್ಟರ್ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿಯವರು ಮತ್ತು ಈ ಡಾಕ್ಟರ್ ಭರಶೆಟ್ಟಿ ಅಂತವರು. ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು. ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು, ಸಮಾಜವನ್ನು ಕಟ್ಟತಕ್ಕಂಥವರು, ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು, ನಾನು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ. ವಾಟ್ ಡು ಯು ಮೀನ್ ಬೈ?
ಏನ್ ತೆಗಿತೀರಿ ನೀವು? ಏನು ತಲ್ವಾರ ಇಟ್ಕೊಂಡು ಪುಂಡಾಟಿಕೆ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಪುಂಡಾಟಿಕೆ ಎಷ್ಟು ದಿನ? ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ, ತಾಳ್ಮೆ ಕಳ್ಕೊಂಡಿದ್ದಾರೆ. ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ. ಯಾರು ಹಿಂದುತ್ವದ ಹೆಸರು ಹೇಳಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ? 400 ಸೀಟ್ ಅಂತ ಹೇಳಿದ್ರಲ್ಲ, ಅದು ಬಿಟ್ಟು 303 ಇದ್ದದ್ದು. ಯು ಆರ್ ಲಾಸ್ಟ್ ಯುವರ್ ಮೆಜಾರಿಟಿ ಇನ್ ದಿ ಹೌಸ್. ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟ್ ಅಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ, ಇನ್ನೊಬ್ಬನ ಸಹಾಯ ಪಡೆದು ಸರ್ಕಾರ ಮಾಡುವುದಕ್ಕಿಂತ ನಾನು ಸರ್ಕಾರ ಮಾಡುವುದಿಲ್ಲ ಅಂತೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಆತ್ಮಗೌರವ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ನಿಮ್ಗೆ ಬೇಕಾಗಿರೋದು ಅಧಿಕಾರ ಮಾತ್ರ. ಆ ವಿಚಾರಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತಿಲ್ಲ ಹೊಡೆಯಲಿಕ್ಕೆ, ಮತ್ತೆ ನಿಮ್ಗೆ ಎಲ್ಲಿ ತಾಕತ್ತು? ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ. ಅವರ ಜೊತೆ ರಾಹುಲ್ ಗಾಂಧಿ ಈಸ್ ನಾಟ್ ಎಲೋನ್. ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ವಿ ವಿಲ್ ಬ್ಯಾಕ್ ಫಾರ್ ಹಿಮ್. ನಾವು ಅವರ ಹಿಂದೆ ನಿಲ್ತೇವೆ. ಅವರು 2 ಕಡೆ ಚುನಾವಣೆ ನಿಂತು 5 ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ. ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈಲಿಂಗ್ ಸೋತು ಗೆದ್ದಂತವರು, ದೇವರಿಂದ ಡೈರೆಕ್ಟ್ ಆಗಿ ಬಂದಂತ ಮನುಷ್ಯ. ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ. ಈ ದೇಶದ ಜನ ಬಿಜೆಪಿಯ ನಾಟಕವನ್ನು 10 ವರ್ಷ ನೋಡಿದ್ದಾರೆ. ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ದಿ ಪಾರ್ಲಿಮೆಂಟ್. 236 ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿ ಇದೆ. ನೀವು 400 ಹೇಳಿ 300 ಘಾಟಿ ದಾಟ್ಲಿಕ್ಕೆ ಆಗದವರು ನೀವು. ನಿಮ್ಮಿಂದ ನಾವು ಪಾಠ ಕಲಿಬೇಕು. ಯಾವ ರೀತಿ ಮಾತಾಡಬೇಕು ಅಂತ, ಯಾವ ರೀತಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು, ಯಾವ ಯೋಜನೆ ಮಾಡಿದ್ದೀರಿ ಪಾಪದವರಿಗೆ ನೀವು? ಯಾವ ಸಂಸ್ಕಾರ ನಿಮ್ಮಲ್ಲಿದೆ? ನಾನು ಭರತ್ ಶೆಟ್ಟಿಗೆ ಕೇಳಲಿಕ್ಕೆ ಬಯಸ್ತೇನೆ. ಭಾರತ್ ಅಕ್ಕಿಯಿಂದ ಸ್ಟಾರ್ಟ್ ಮಾಡಿದಿರಲ್ವಾ? ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲ್ ಅಲ್ಲಿ ಮುಗಿಸಿದಿರಲ್ವಾ? ಬಂದ್ ಮಾಡಿದಿರಲ್ವಾ? ಭಾರತ್ ಅಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು. ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ? ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತೀರಲ್ವಾ? ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ? ಅದರ ಬಗ್ಗೆ ಹೋರಾಟ ಮಾಡಿ. ಭಾರತ ಅಕ್ಕಿ ಎಲ್ಲಿ ಹೋಯ್ತು? ಯಾಕಾಗಿ ಬಂದ್ ಮಾಡಿದ್ರಿ? ಅದರ ಬಗ್ಗೆ ಹೋರಾಟ ಮಾಡುವ ಶಕ್ತಿ ನಿಮ್ಗಿಲ್ಲ. ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿದರು? ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ, ಡೆಲ್ಲಿ ನ್ಯೂಸ್ ಓದ್ತಾ ಇದೆ. ಒಂದು ಸ್ವಾಮೀಜಿ ಅವರು ಹೇಳಿದರು, ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ. ವಾಟ್ ಎ ಸೆಡ್ ಈಸ್ ಏನು? ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ. ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು. ಹಿಂದೂ ಧರ್ಮ ಇಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ಸೆನ್ಸ್ ಇನ್ ದ ಸೊಸೈಟಿ. ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ. 80% ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಅದು. ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಭರತ್ ಶೆಟ್ಟಿ ಅವ್ರಿಗೆ ಗುತ್ತಿಗೆ ಕೊಟ್ಟಿಲ್ಲ ಯಾರು. ಸ್ವಾಮೀಜಿ ಅವರು ಮತ್ತು ಹೇಳಿದ್ದಾರೆ, ಬಿಜೆಪಿ ನಾಯಕರು ಕೋಮುವಾದದ ಆಧಾರದಲ್ಲಿ ಜನವನ್ನು ವಿಭಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ದಟ್ ಈಸ್ ವಾಟ್ ದಿ ರಾಹುಲ್ ಗಾಂಧೀಸ್ ಜಿಸ್ಟ್ ಆಫ್ ದ ಸ್ಪೀಚ್. ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾದ್ರೆ
Is it not a right of a legislator or a parliamentarian? ಮಾತಾಡಿದ ವಿಷಯ ಪಾರ್ಲಿಮೆಂಟ್ ಒಳಗಡೆ ತಾಕತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ರಿಪ್ಲೈ ಕೊಡಿ. ನಿಮ್ಮ ಪ್ರಧಾನಮಂತ್ರಿಗೇನೆ ರಿಪ್ಲೈ ಕೊಡುವ ನೈತಿಕತೆ ಇಲ್ಲ. ಮತ್ತೆ ನೀವೇ ಆ ಚಿಲ್ಲರೆ ಲೆಕ್ಕ, ನೀವೇ ಆ ಚಿಲ್ಲರೆ ಲೆಕ್ಕ, ನೀವೊಬ್ಬ ಚಿಲ್ಲರೆ ಗಿರಾಕಿ. ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದನ್ನು ನಾನು ಖಂಡನೆ ಮಾಡ್ತೀನಿ. ಈ ರೀತಿಯ ಚಿಲ್ಲರೆ ಮಾತುಗಳು, ಕ್ಷುಲ್ಲಕ ಮಾತುಗಳು ಏನು ನಿಮಗೆ ಫ್ರೂಟ್ಫುಲ್ ಆಗೋದಿಲ್ಲ. ನೀವು ಸೋಲಿನಿಂದ ಕಂಗಾಲಾಗಿದ್ದೀರಿ, ನನಗೆ ಅರ್ಥ ಆಗ್ತದೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ. ನೀವು ಪಾರ್ಲಿಮೆಂಟಲ್ಲಿ 25 ಸೀಟ್ ಗೆಲ್ಲಿ ಅಂತ ಹೇಳಿದಿರಿ. ಅನೇಕ ರಾಜ್ಯಗಳಲ್ಲಿ ನೀವು ಖಾತೆನೇ ಓಪನ್ ಮಾಡಿಲ್ಲ. ಎಲ್ಲೆಲ್ಲಿ ಹಿಂಸೆ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಜನರ ವಿರೋಧವಾಗಿ ಕೆಲಸ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಮಣಿಪುರ್ 2 ಲೋಕಸಭಾ ಕ್ಷೇತ್ರಗಳು ಹಿಂದೆ ಬಿಜೆಪಿಯಲ್ಲಿತ್ತು, ಅಲ್ಲಿ ರಾಜ್ಯ ಸರ್ಕಾರ ಇತ್ತು. ಯಾಕೆ ಝೀರೋ ಸಂಪಾದನೆ ಮಾಡಿದಿರಿ? ಜನರ ಕಷ್ಟ ಕೇಳುವ ವಿಚಾರಗಳು ನಿಮಗೆ ಗೊತ್ತಿಲ್ಲ. ನೀವು ಬರೇ ಜನರನ್ನು ಎತ್ತಿಕಟ್ಟಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಆ ಮೂಲಕ ಅಧಿಕಾರ ನಡೆಸಬೇಕು ಅಂತೇಳಿ ಆಲೋಚನೆ ಮಾಡುವಂಥ ನಿಮಗೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಇನ್ನು 6 ತಿಂಗಳುಗಳ ಕಾಲ ಬರುವುದಿಲ್ಲ. ಇದು ಬಿದ್ದು ಹೋಗ್ತದೆ. ಅದರ ಭಯ ಇದೆ. ಹಾಗಾಗಿ ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವರನ್ನ ಬಿಕ್ಕಾಬಿಕ್ಕಿಯಾಗಿ ಟೀಕಿಸುವುದು, ಇವತ್ತೊಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವಾಗ ವಿರೋಧ ಪಕ್ಷ ನಾಯಕತ್ವವನ್ನು ವಹಿಸಿಕೊಂಡ್ರು ಆ ಸಂದರ್ಭದಿಂದ ಬಿಜೆಪಿ ಅವರಿಗೆ ಕಂಗಾಲಾಗಿದ್ದಾರೆ. ಅವರ ಭಾಷಣಗಳು, ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು ಬಿಜೆಪಿ ಅವರಿಗೆ ಉತ್ತರ ಕೊಡಲು ಅಸಾಧ್ಯವಾದ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆದಿ ಬೀದಿಯಲ್ಲಿ ಚಿಲ್ಲರೆ ಗಿರಾಕಿಗಳು ನಾವು ಕತ್ತಿ ಹಿಡಿತೇವೆ, ನಾವು ಚೂರು ಹಿಡಿತೇವೆ, ನಾವು ಕೆಪ್ಪೆಗೆ ಹೊಡಿತೇವೆ, ನಾವು ಕೆನ್ನೆಗೆ ಹೊಡಿತೇವೆ, ಸೊಂಟಕ್ಕೆ ಹೊಡಿತೇವೆ, ತಾಕತ್ತಿದ್ರೆ ಹೊಡೆದು ನೋಡಿ. ನೀವಲ್ಲ, ನರೇಂದ್ರ ಮೋದಿ ಹೊಡೆಯಲಿ, ಮುಟ್ಲಿ. ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಶಾಂತಿ ಉಂಟು ಮಾಡೋದು ನಿಮ್ಮ ಕೆಲಸ. ನಾನು ರಿಕ್ವೆಸ್ಟ್ ಮಾಡ್ತೇನೆ ಕಮಿಷನರ್ಗೆ, ಯು ಹ್ಯಾವ್ ಟು ಅರೆಸ್ಟ್ ಇಮಿಡಿಯೇಟ್ಲಿ. ಅವರ ಸಿಡಿಗಳನ್ನ ತರಬೇಕು, ತಗೊಳ್ಬೇಕು. ಏನು ಮಾತಾಡಿದ್ದಾರೆ, ಪತ್ರಿಕಾ ಹೇಳಿಕೆಗಳು ತಗೊಳ್ಬೇಕು. ಒಬ್ಬ ಶಾಸಕನಿಗೆ ಯಾವುದೇ ಕ್ಷಮೆ ಕೊಡಬಾರದು. ಬೇರೆ ಕೇಸ್ಗಳಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡೋದಿಲ್ವಾ? ವೇರ್ ಆರ್ ಯು? ಪ್ರಚೋದನಕಾರಿ ಭಾಷಣಗಳು ಈ ಜಿಲ್ಲೆಯಲ್ಲಿ ಮಾಡಬಾರದು ಅಂತೇಳಿ ಅನೇಕ ಬಾರಿ ಗೃಹ ಸಚಿವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂತವರೇ ಕ್ಷಮೆ ಕೊಡುವುದಿಲ್ಲ ಹೇಳಿದ್ದಾರೆ. ಆದರೆ ಈ ರೀತಿ ನಾವು ಕತ್ತಿ ಹಿಡಿತೇವೆ, ಶಸ್ತ್ರಾಸ್ತ್ರ ತೆಗಿತೇವೆ, ಯಾರಿಗೆ ಹೇಳೋದು? ಯಾವ ಕಾರಣಕ್ಕಾಗಿ ಹೇಳೋದು? ಯಾರು ಕೇಳುವವರಿಲ್ವಾ? ಹಾಗಾಗಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ಇಂಥ ವಿಚಾರಗಳ ಬಗ್ಗೆ ನಮ್ಮ ಜಿಲ್ಲೆಯ ಜನತೆ ಬಹಳ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡಿಕೊಳ್ತಾರೆ. ಇಂಥ ಜನರಿಗೆ ನಮ್ಮ ಜನ ಕ್ಷಮಿಸುವುದಿಲ್ಲ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತೇನೆ. MJ ಹೆಗ್ಡೆ ಅವರು, ನಮ್ಮ ವಕ್ತಾರರು, ರಾಜ್ಯ ವಕ್ತಾರರು ಮಾತಾಡ್ತಾರೆ. ಭರತ್ ಶೆಟ್ಟಿ ಮತ್ತು ಬಿಜೆಪಿ ಅವರದ್ದು ಪರ್ಮನೆಂಟ್ ಸ್ಲೋಗನ್, ಬಿಜೆಪಿ ಮಾತ್ರ ಹಿಂದುತ್ವ, ಉಳಿದವರಲ್ಲ ಅಂತ. ನನಗೆ ಈಗ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸರಿಯಪ್ಪ, ನಿಮ್ಮ ಹಿಂದುತ್ವ ಅಂದ್ರೆ ಏನು ಅಂತ ಹೇಳಿಬಿಡಿ. ಇದು ಭಾರತೀಯ ಜನತಾ ಪಕ್ಷದ ಬದಲು ನೀವು
ಹಿಂದೂ ಧರ್ಮದ ಭಾರತೀಯ ಜನತಾ ಪಂಥ ಅಂತ ಮಾಡಿ. ನೀವು ಹಿಂದುತ್ವ, ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು? ನಾವೆಲ್ಲರೂ ವೇದ, ಉಪನಿಷತ್ತು, ಸ್ಮೃತಿ, ಪುರಾಣ, ಭಗವದ್ಗೀತೆಗಳ ಆಧಾರದ ಮೇಲೆ ಹಿಂದುತ್ವವನ್ನು ಮಾತಾಡೋದು. ನಿಮ್ಮ ಹಿಂದುತ್ವದ ಆಧಾರ ಗ್ರಂಥ ಯಾವುದು? ಜನರ ಮುಂದೆ ಇಡಿ. ಕಾಂಗ್ರೆಸ್ಸಿನಲ್ಲಿ ಇರುವ ಹಿಂದೂಗಳೇ ಹೊರಗೆ ಬನ್ನಿ ಅಂತ ನಿನ್ನೆ ಕಾಲ್ ಕೊಟ್ರು ಭರತ್ ಶೆಟ್ರು. ಒಳ್ಳೆಯ ಹಿಂದೂಗಳೆಲ್ಲ ಹೊರಗೆ ಬರ್ಬೇಕಂತೆ. ಸರಿಯಪ್ಪ, ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು? ನಿಮ್ಮ ಪಂಥ ಯಾವುದು ಭರತ್ ಶೆಟ್ರೆ? ನೀವು ಒಂದು ಕೆಲಸ ಮಾಡಿ, ನಿಮ್ಮದೇ ಒಂದು ಪಂಥ ಅಂತ ಭಾರತೀಯ ಜನತಾ ಪಕ್ಷ ತೆಗೆದು ಭಾರತೀಯ ಜನತಾ ಪಂಥ ಅಂತ ಮಾಡಿ. ರಾಷ್ಟ್ರ ಮಟ್ಟದಲ್ಲಿ ಒಂದು ಪೀಠ ಮಾಡಿ. ನರೇಂದ್ರನಾಥ ಸ್ವಾಮೀಜಿಯವರು, ಸುರತ್ಕಲ್ಲಲ್ಲಿ ಭರತನಾನಂದ ಸ್ವಾಮೀಜಿ, ಮಂಗಳೂರಿನಲ್ಲಿ ವೇದಾನಂದ ಸ್ವಾಮೀಜಿ, ಬೆಳ್ತಂಗಡಿಯಲ್ಲಿ ಹರೀಶಾನಂದ ಸ್ವಾಮೀಜಿ, ಬೇಕಾದ್ರೆ ರಾಜ್ಯಕ್ಕೆ ಅಶೋಕಾನಂದ ಸ್ವಾಮೀಜಿ ಅಂತ ನೀವು ಮಠ ಮಾಡಿ. ನೀವು ಬರೀ ಹಿಂದುತ್ವ ಹಿಂದುತ್ವ ಏನು ಹಿಂದುತ್ವ ನಿಮ್ದು? ಪ್ರಾರಂಭದಲ್ಲಿ ಹೇಳಿ ಮುಸ್ಲಿಮರನ್ನ ಕ್ರಿಶ್ಚಿಯನ್ರನ್ನ ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಮುಸ್ಲಿಮರು ನಮಗೆ ಓಟ್ ಕೊಡೋದಿಲ್ಲ ಹೇಳುವ ಕಾರಣಕ್ಕೆ ಅವರನ್ನ ಪಾಕಿಸ್ತಾನಕ್ಕೆ ಹೋಗಿ ಹಿಂದೂ ವಿರೋಧಿ ಅಂತ ಶುರು ಮಾಡಿದ್ರಿ. ನೆಕ್ಸ್ಟ್ ನೀವು ಮಾಡಿದೇನು? ಬಿಜೆಪಿಗೆ ಇರುವ ವಿರೋಧಿ ಪಕ್ಷಗಳನ್ನೆಲ್ಲ ಹಿಂದೂ ವಿರೋಧಿಗಳಂತ ಹೇಳಲಿಕ್ಕೆ ಶುರು ಮಾಡಿದ್ರಿ. ಅದಾದ ಮೇಲೆ ಏನು ಮಾಡಿದ್ರಿ ನೀವು? ಅದಾದ ಮೇಲೆ ಏನ್ ಮಾಡಿದ್ದು? ಅದಾದ ಮೇಲೆ ಯಾರೆಲ್ಲ ಸ್ವಾಮೀಜಿಗಳು ನಿಮ್ಮನ್ನ ಟೀಕೆ ಮಾಡ್ತಾರೋ ಅವರನ್ನೇ ಹಿಂದೂ ವಿರೋಧಿ ಅಂತ ಶಂಕರ ಪೀಠವನ್ನು ಟ್ರೋಲ್ ಮಾಡಿದ್ರೆ. ಅದರ ನಂತರ ಅಯೋಧ್ಯೆಯಲ್ಲಿ ಓಟು ಕೊಡ್ಲಿಲ್ಲ ಅಂತ ಹೇಳಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಕಾಲ್ ಕೊಟ್ರಿ. ಅಯೋಧ್ಯೆಯ ರಾಮನನ್ನೇ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ರಾಮ ಹ್ಯಾಸ್ ಬಿನ್ ಟ್ರೋಲ್ಡ್. ರಾಮನನ್ನ ಟ್ರೋಲ್ ಮಾಡಿದ್ರಿ. ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು? ನೀವು ಜನರ ಎದುರಿಗೆ ಇಡಬೇಕಲ್ಲ. ಏನಪ್ಪ ಹಿಂದುತ್ವ ಇದೆ, ಹೊಡೀರಿ ಬಡೀರಿ. ನೀವು ಯು ಆರ್ ಪ್ರೂವ್ಡ್ ದ ಸ್ಟೇಟ್ಮೆಂಟ್ ವಾಟ್ ಹ್ಯಾಸ್ ಗಿವನ್ ಬೈ ರಾಹುಲ್ ಗಾಂಧೀಜಿ. ಅವ್ರು ಏನ್ ಹೇಳಿದ್ರು ಅದನ್ನು ಪ್ರೂವ್ ಮಾಡಿದ್ರಿ. ಹಿಂದೂ ಧರ್ಮ ಯಾವತ್ತೂ ಕೂಡ ದ್ವೇಷವನ್ನ ಹೇಳೋದಿಲ್ಲ, ಹಿಂಸೆಯನ್ನ ಹೇಳೋದಿಲ್ಲ, ಅದು ಅಭಯವನ್ನ ಕೊಡ್ತದೆ. ನೀವು ಪ್ರಚೋದಿಸ್ತೀರಿ ಅಂತ ಏನು ಹೇಳಿದ್ರೋ ಅದನ್ನು ಭರತ್ ಶೆಟ್ಟಿ ಹ್ಯಾಸ್ ಬಿನ್ ಪ್ರೂವ್ಡ್. ಶಸ್ತ್ರಾಸ್ತ್ರ, ಏನ್ ಶಸ್ತ್ರಾಸ್ತ್ರ ಭರತ್ ಶೆಟ್ರೆ? ನೀವು ಯಾವಾಗಲೂ ಶಸ್ತ್ರಾಸ್ತ್ರ ಹಿಡಿದವರಲ್ಲ ಬಿಡಿ, ನಮ್ಗೆ ಗೊತ್ತುಂಟು. ಪಕ್ಕದಲ್ಲಿ ಪಾಪ ನಿಂತ್ಕೊಂಡಿದ್ರಲ್ಲ ಯುವಕರು, ಅವ್ರ ಹತ್ರ ಹಿಡಿಸ್ಬೋದು. ನೀವು ಹಿಡಿಯೋರಲ್ಲ. ನೀವು ಈ ಶಸ್ತ್ರಾಸ್ತ್ರಗಳನ್ನು ಹಿಡೀರಿ ಅಂತ ನೀವು ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು ಅಂತಾನೆ ಅದಕ್ಕೆ ನಾವು ಕೇಳಬೇಕಾಗ್ತದೆ. ಎಲ್ಲರನ್ನೂ ರಿಜೆಕ್ಟ್ ಮಾಡ್ತೀರಿ. ನಿಮಗೆ ಓಟು ಕೊಟ್ಟರೆ ಮಾತ್ರ ಅವ ಹಿಂದೂ, ನಿಮಗೆ ಓಟು ಕೊಡದಿದ್ರೆ ಅವ ಹಿಂದೂ ಅಲ್ಲ. ಇದನ್ನ ನಾವು ಸಾರ್ವಜನಿಕರ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನೀವು ಅವರ ಭಾಷಣಗಳನ್ನು ಕೇಳಿದಿರಿ, ನಾವು ಹೇಳೋದನ್ನು ಕೇಳ್ತಾ ಇದ್ದೀರಿ. ಬಿಜೆಪಿಗೆ ಓಟು ಕೊಟ್ಟರೆ ಮಾತ್ರ ಹಿಂದೂ ಹೇಳುವಂತದ್ದನ್ನ ಸಮಾಜ ಒಪ್ಪುತ್ತದ? ಅವರು ಮಾತ್ರ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ ಹೇಳುವ ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹಿಂದೂ ಧರ್ಮದ ಎಲ್ಲ ಆಶಯಗಳಿಗೆ ವಿರುದ್ಧ ನಡೆದುಕೊಳ್ತಾರೆ. ಇಲ್ಲಿ ಮುಸ್ಲಿಮರ ಅಂಗಡಿ ಇಡಬೇಡಿ ಅಂತ ಗಲಾಟೆ ಮಾಡಿದರು. ಅಲ್ಲಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಬರೀತಾ ಇದ್ದಾರೆ. ಅವ್ರು ನಮ್ಗೆ ಓಟ್ ಕೊಡ್ಲಿಲ್ಲ ಅಂತ. ಸೊ ಹಾಗಾಗಿ ನೀವು ನಿಮ್ಮ ಪಂಥ ಯಾವುದು ಅಂತ ಬಿಜೆಪಿಯವರು ಈಗ ಹೇಳಬೇಕು. ನಿಮ್ಮ ಪಂಥ ಯಾವುದು? ನಿಮ್ದು ಏನು? ನಿಮ್ಮ ಏನು ವಿಷಯ? ಹಿಂದುತ್ವ ಅಂದ್ರೆ ಏನು? ಹಿಂದೂ ಧರ್ಮ ಅಂದ್ರೆ ಏನು? ನಾವೇನು ಫಾಲೋ ಮಾಡ್ಬೇಕು ಹೇಳಿಯಪ್ಪ. ಇದಕ್ಕೆ ಯಾಕಾಗಿದೆ ಅಂತಂದ್ರೆ ಖಾಲಿ ಬಿಜೆಪಿ ಲೋಕಸಭೆಯಲ್ಲಿ ಸೋತದ್ದಕ್ಕಲ್ಲ, ಅದು ಒಂದೇ ಕಾರಣ ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ, ಭರತ್ ಶೆಟ್ಟರಿಗೆ, ವೇದವ್ಯಾಸ ಕಾಮತ್ರಿಗೆ ಸೀಟ್ ಇಲ್ಲ. ಅದು ಅವರಿಗೂ ಗೊತ್ತಿದೆ, ಬಿಜೆಪಿ ಅವರಿಗೂ ಗೊತ್ತಿದೆ. ಅದಕ್ಕೆ ಹಿ ವಾಂಟ್ಸ್ ಟು ಟಾಕ್ಸ್ ಲೈಕ್ ಅನಂತಕುಮಾರ್ ಹೆಗಡೆ. ಇದು ಇಲ್ಲಿಗೆ ನಿಲ್ಲುವುದೂ ಇಲ್ಲ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರು ಮಣಿಪುರಕ್ಕೆ ಹೋದ್ರು, ರಾಹುಲ್ ಗಾಂಧಿ ಅವರು ಹತ್ರಾಸಕ್ಕೆ ಹೋದ್ರು, ಆಮೇಲೆ ಇದಕ್ಕೆ ಎಲ್ಲಿ ಗುಜರಾತಿಗೆ ಹೋದ್ರು. ಇದನ್ನು ತಡೀಲಿಕ್ಕೆ ಆಗತ್ತಾ ಇಲ್ಲ. ಸೊ ಹಾಗಾಗಿ ಅಶಾಂತಿಯನ್ನು ಸೃಷ್ಟಿಸುವುದಕ್ಕೆ ಪ್ರಚೋದನೆ. ಏನು ಬಾಯಿಗೆ ಬಂದಾಗೆ ಮಾತಾಡಿದ್ರೆ ನಾವು ರಿಯಾಕ್ಟ್ ಮಾಡ್ತೇವೆ. ನಮ್ಮ ಸುತ್ತಮುತ್ತಲಿನ ಹುಡುಗರು ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ನ್ಯಾಚುರಲ್ ಅದು ಕ್ರಿಯೆಗೆ ಪ್ರತಿಕ್ರಿಯೆ. ಗಲಾಟೆ ಆಗಬೇಕು ಅಂತಾನೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಕಂಟಿನ್ಯೂ ಮಾಡ್ತಾರೆ. ರಾಹುಲ್ ಗಾಂಧಿ ಅವರನ್ನ ಮುಗಿಸ್ಲಿಕ್ಕೆ ನೋಡಿದ್ರು, ತುಂಬಾ ಬೇರೆ ಬೇರೆ 10 ಕೇಸುಗಳನ್ನು ಹಾಕಿದ್ರು, ಪಾರ್ಲಿಮೆಂಟ್ ಮೆಂಬರ್ ಇಂದ ತೆಗೆದ್ರು. ಆದ್ರೆ ನಾವು ರಾಹುಲ್ ಗಾಂಧಿ ಅವರ ದಾರಿಯಲ್ಲೇ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ. ನಾವು ಗಾಂಧೀಜಿಯವರ ತತ್ವಾದರ್ಶದ ಪಕ್ಷ. ರಾಹುಲ್ ಗಾಂಧಿ ಅವರು ಅವರು ಯಾವತ್ತೂ ಕೂಡ ಇಷ್ಟಾದ್ರೂ ಕೂಡ ತಪ್ಪಿ ಒಂದು ಮಾತು ಆಡ್ಲಿಲ್ಲ, ಆಡುವುದೂ ಇಲ್ಲ. ಹಿಂಸೆಗೆ ಪ್ರಚೋದನೆ ಅವರು ಕೊಡುವುದಿಲ್ಲ. ನಾವು ಅವರ ದಾರಿಯಲ್ಲೇ ಸಾಗುವವರು. ಆದರೆ ನೀವು ಹೋದದ್ದೇ ದಾರಿ ಅಂತಾದ್ರೆ ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬರುವ ಕ್ರಿಯೆಗೆ ಪ್ರತಿಕ್ರಿಯೆಗಳಿಂದ ಸಮಾಜದಲ್ಲಿ ಅಶಾಂತಿ ಆಗ್ತದೆ. ಕರಾವಳಿಯಲ್ಲಿ ಇವತ್ತು ಕೋಮುವಾದಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ಬಿಜೆಪಿಯವರು ಅಸ್ತ್ರಶಸ್ತ್ರದ ಬಗ್ಗೆ ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭರತ್ ಶೆಟ್ರೆ, ದಯವಿಟ್ಟು ಬಿಜೆಪಿಯ ಸಂಘ ಪರಿವಾರದ ಇತಿಹಾಸವನ್ನು ಓದಿ. ಪ್ರೊಫೆಸರ್ ಬಲರಾಜ್ ಮಧೋಕ್ ಜನಸಂಘದ ಸ್ಥಾಪಕರಲ್ಲಿ ಒಬ್ಬರು, ಅಧ್ಯಕ್ಷರು. ಅವರ ಮನೆಗೆ ಹೋಗಿ ಊಟ ಮಾಡಿ ಅವರನ್ನು ಇಲ್ಲಿ ಕರ್ಕೊಂಡ್ಬಂದು ಭಾಷಣ ಮಾಡಿಸಿದ್ದೇನೆ. ಅವರನ್ನು ಹೇಗೆ ಮೂಲೆ ಗುಂಪು ಮಾಡಿದ್ರು. ನೀವು ಉದ್ರೇಕಕಾರಿ ಭಾಷಣ ಮಾಡಿದ ಕೂಡ ಬಿಜೆಪಿಯಲ್ಲಿ ನೀವೇನು ಹೀರೋ ಆಗಿ ಬಿಡ್ತೀರಿ ಹೇಳಿ ಭಾವಿಸಬೇಡಿ. ಅದಕ್ಕಿಂತ ಮೊದಲು ಸಾವರ್ಕರ್ 1921ರಿಂದ ಜೈಲಿಂದ ಬಂದ ಮೇಲೆ ಸುಮಾರು 35 ವರ್ಷಗಳ ಕಾಲ ಈ ದೇಶದಲ್ಲಿದ್ರು. ಅವರನ್ನು ಹೇಗೆ ಮೂಲೆಯಲ್ಲಿಟ್ರು. ಅವರ ಉಗ್ರವಾದ ಬೇಡಿತ್ತು. ಅವರಿಗೆ ಯಾವ ರೆಸ್ಪೆಕ್ಟ್ ಇರಲಿಲ್ಲ. ಅವರನ್ನು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಬಿಡಲಿಲ್ಲ. ಅವರನ್ನು RSS ಪ್ರಮುಖರನ್ನಾಗಿ ಮಾಡಲಿಲ್ಲ. ಬಲರಾಜ್ ಮಧೋಕದ ನಂತರ ಇತ್ತೀಚಿನವರೆಗೆ ನಮ್ಮ ಡಾಕ್ಟರ್ ತೊಗಾಡಿಯಾ ಎಲ್ಲಿ ಹೋದ್ರು? ಸಾಧ್ವಿ ರೀತಾಂಬರ, ಉಮಾ ಭಾರತಿ, ವಿನಯ್ ಕಟಿಯಾರ್ ಎಲ್ಲಿಗೆ ಹೋದ್ರು? ನೂಪುರ್ ಶರ್ಮಾರ ಕಥೆ ಏನಾಯ್ತು? ಸ್ವಲ್ಪ ತಿಳ್ಕೊಳ್ಳಿ. ಅನಂತ್ ಕುಮಾರ್ ಹೆಗಡೆ ಏನಾದ್ರು? ಪ್ರತಾಪ್ ಸಿಂಹನಾಯಕ್ ಏನಾದ್ರು? ನೀವು ತಿಳ್ಕೊಂಡಿದ್ದೀರಿ ಏನೋ ಬೆಚ್ಚದಲ್ಲಿ ಮಾತಾಡಿದ ಕೂಡಲೇ ಏನೋ ಒಂದು ಹೀರೋ ಆಗಿ ಬಿಡ್ತೇನೆ. ಅಲ್ಲ, ನಿಮ್ಮನ್ನು ಜೀರೋವೇ ಆಗುದು. ನೀವು ಅವರ ಸಾಲಿಗೆ ಸೇರ್ತೀರಿ. ಮುಂದಿನ ಚುನಾವಣೆಯಲ್ಲಿ ಸೀಟ್ ಸಿಗುವುದಿಲ್ಲ ಅಂತೇಳಿ ಮಂಗಳೂರಿಗೆ ಬೆಂಕಿ ಹಚ್ಚಲಿಕ್ಕೆ ಹೋಗಬೇಡಿ ಪ್ಲೀಸ್. ನಿಮಗೆ ಸೀಟ್ ಸಿಗುವುದಿಲ್ಲ, ನೀವು ಗೆಲ್ಲುವುದಿಲ್ಲ ಅಂತ ಕರಾವಳಿಗೆ ಬೆಂಕಿ ಹಚ್ಚಲಿಕ್ಕೆ, ಎಲ್ಲರ ಬದುಕನ್ನು ನಾಶ ಮಾಡಲಿಕ್ಕೆ ಹೋಗಬೇಡಿ. ಯು ಹ್ಯಾವ್ ಎ ಅದರ್ ವೇಸ್ ಟು ಡೂ ದ ಪಾಲಿಟಿಕ್ಸ್. ನಿಮಗೆ ಇನ್ನೂ ವಯಸ್ಸಿದೆ. ಪ್ರಾಮಾಣಿಕವಾಗಿ ನೀವು ಮಾಡಿದರೆ ಸ್ವಲ್ಪ ದಿವಸ ಉಳ್ಕೊಳ್ಬಹುದೇನು. ಈ ದಾರಿಯಲ್ಲಿ ಹೋದ್ರೆ ಜನ ಒಪ್ಪುವುದಿಲ್ಲ. ಮತ್ತೆ ನಿಮಗೆ ಅನಂತಕುಮಾರ್ ಹೆಗಡೆ ಆದ ಗತಿಯೇ ವೇದವ್ಯಾಸ ಕಾಮತಿಗೆ ಮತ್ತು ಭರತ್ ಶೆಟ್ಟಿಗೆ, ಹರೀಶ್ ಪೂಂಜಾರಿಗೆ ಆಗ್ತದೆ. ಯು ಕೀಪ್ ದಿಸ್ ರೆಕಾರ್ಡ್. ಅದೇ ಆಗುದು ಹೇಳುವುದನ್ನ ಹೇಳಿ, ಈ ರೀತಿಯ ಏನು ಅವರ ಕೆನ್ನೆಗೆ ಹೊಡೆಯುವುದು ಇದಕ್ಕೆ ನಾವು ಆ ಲೆವೆಲ್ಗೆ ಇಳಿದು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿ? ನನಗೆ ಮನೆಗೆ ಹೋದ್ರೆ ನನ್ನ ಹೆಂಡತಿ ಮಕ್ಕಳು ಮೊಮ್ಮಗನು ಬೈದ, ನಿಂಗೆ ಮಂಡ್ಯ ಸಂಬಂಧ ಅಜ್ಜ ಅಂತ ಮೊಮ್ಮಗನ್ನು ಕೇಳಿಯನು. ನಮ್ಮ ಮನೆಯ ಸಂಸ್ಕಾರ, ಅವರ ಸಂಸ್ಕಾರ ನನಗೆ ಗೊತ್ತಿಲ್ಲ. ನಾವು ಆ ಲೆವೆಲ್ಗೆ ಇಳಿಲಿಕ್ಕೆ ಆಗೋದಿಲ್ಲ. ಆದ್ರೆ ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ಆ ಸಿಟ್ಟು ಬರ್ತದೆ, ಆಕ್ರೋಶ ಬರ್ತದೆ. ಆಗುವ ಅನಾಹುತಗಳಿಗೆ ಯಾರು ಜವಾಬ್ದಾರಿ? ನೀವು ಹೊಡಿಲೇಬೇಕು ಅಂತಿದ್ರೆ ಒಂದು ಮಾತ್ರ ಭರತ್ ಶೆಟ್ರೆ, ರಾಹುಲ್ ಗಾಂಧಿ ಕೆನ್ನೆಗೆ ನೀವು ಹೊಡಿಬೇಕು ಅಂತಿದ್ರೆ ಹೋದ್ರೆ ನೀವು AG ಆಸ್ಪತ್ರೆಯಲ್ಲಿ ಒಂದು ಬೆಡ್ ಬುಕ್ ಮಾಡಿಕೊಂಡು. ಧನ್ಯವಾದ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಡು, ನಿಜ ಆಸ್ಪತ್ರೆಯಲ್ಲಿ. ಪತ್ರಿಕಾ ಮಾಧ್ಯಮದ ಪ್ರೀತಿಯ ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕರು, ದೇಶದ ಅಧಿಕೃತವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ರಕ್ತ ರಾಹುಲ್ ಗಾಂಧಿ ಅವರು. ದೇಶಕ್ಕೆ ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು. ಇಲ್ಲಿ ಬಿಜೆಪಿಯ ಶಾಸಕರುಗಳು ರಾಹುಲ್ ಗಾಂಧಿಯ ಅವರ ಏನು ಪಾರ್ಲಿಮೆಂಟ್ ಮಾತಾಡಿದ್ದಾರೆ ಅದನ್ನ ಅಪಾರ್ಥ ಜನರಿಗೆ ಮುಟ್ಟಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕೆಟ್ಟದಾಗಿ ಮಾತಾಡಿದ್ದಾರೆ.
ನಾನು ಅವರ ಹೇಳಿಕೆ ಒಂದು ತುಣುಕನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ತಾವು ಗಮನಿಸಬೇಕು. ಜ್ಯೋತಿರ್ಮಾದ ಮಠದ 46ನೇ ಶಂಕರಾಚಾರ್ಯ ಸ್ವಾಮೀಜಿಯವರೊಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ರಾಹುಲ್ ಗಾಂಧಿಯವರ ಭಾಷಣವನ್ನು ಪೂರ್ತಿಯಾಗಿ ಓದಿದ್ದೇನೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಸಮಾಜದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅವಕಾಶ ಇಲ್ಲ, ಹಿಂಸೆಗೆ ಅವಕಾಶ ಇಲ್ಲ ಎನ್ನುವುದನ್ನು ಹೇಳಿದ್ದಾರೆ. ಅಂದರೆ ತಮಗೆ ಗೊತ್ತಿರೋ ಪ್ರಕಾರ ಹಿಂಸೆಯನ್ನ ನಾವು ಯಾರು ಒಪ್ಪುವುದಿಲ್ಲ, ಹಿಂದೂಗಳಾದ ನಾವು ಯಾರು ಕೂಡ ಒಪ್ಪುವುದಿಲ್ಲ ಹಿಂಸೆಯನ್ನು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳೋದನ್ನ ಹೇಳಿದ್ದಾರೆ. ಆದರೆ ಒಂದು ಭಾಗವನ್ನು ಹಿಡಿದುಕೊಂಡು, ಅದರಲ್ಲಿ ಕೆಲವು ಭಾಗವನ್ನು ಹಿಡಿದುಕೊಂಡು ಕೆಲವು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಒಂದು ಭಾಗವನ್ನು ಹರಡಿಸುವಂತದ್ದು ಸರಿಯಲ್ಲ. ಇದಕ್ಕೆ ಕಾರಣರಾದ ಯಾರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಮಾತಾಡಿದ್ದಾರೆ. ಇದರಲ್ಲಿ ಒಂದು ಭಾಗವನ್ನು ಹಿಡಿದು ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಮಟ್ಟಿಗೆ ಹೇಳಿದ್ದಾರೆ. ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಗಮನಕ್ಕಿರ್ತಕ್ಕಂಥ ಅಂಶ. ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಇವರು ಎಲ್ಲ ಕೆಲವು ಶಾಸಕರು, ಅದರಲ್ಲೇ ಮುಖ್ಯವಾಗಿ ಭರತ್ ಶೆಟ್ಟಿ. ಅವನು ಒಬ್ಬ ನಾಲಾಯಕ ಶಾಸಕನಾಗ್ಲಿಕ್ಕೆ, ಅವನು ಏಕವಚನ, ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನದಲ್ಲಿ ಮಾತಾಡಬೇಕಾಗಿದೆ. ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ. ಒಂದು ಸಂದರ್ಭದಲ್ಲಿ ಬಿಜೆಪಿ ವಚನ ಭ್ರಷ್ಟ ಅಂತ ಹೇಳುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಆ ವಚನ ಭ್ರಷ್ಟತೆ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷದಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ, ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು. ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿಯವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದೆ. ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ, ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಂತ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ದಾನೆ, ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡಿಬೇಕು ಅಂತೇಳಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೋ ಕೆಟ್ಟದಾಗಿ ಮಾತಾಡಲಿಲ್ಲ, ಹಿಂಸೆಯನ್ನ ಮಾಡುವುದು ಸರಿಯಲ್ಲ ಅಂತ ಹೇಳುವಂತ ಮಾತು ಬಿಟ್ರೆ ಬೇರೆ ಏನನ್ನ ಹೇಳಲಿಲ್ಲ. ಅಂತ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ, ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ. ಈ ವಿಚಾರದಲ್ಲಿ ನೀನು ಯಾವುದಾದ್ರೂ ಒಬ್ರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಕೈ ಮಾಡು, ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತದೆ ನಾನು ನೋಡು. ನಾವು ಹಿಂಸೆಯ ಪ್ರತಿಪಾದಕರು ಖಂಡಿತ ಅಲ್ಲ. ಬಹುಶಃ ಬಿಜೆಪಿಯವರು ಯಾವತ್ತೂ ಹಿಂಸೆಯ ಪ್ರತಿಪಾದಕರು. ರಾಹುಲ್ ಗಾಂಧಿ ಹೇಳಿದ್ದಷ್ಟೇ, ನೀವು ಹಿಂಸೆ ಮಾಡ್ತೀರಿ, ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ, ಹಿಂಸೆಗೆ ಸಹಕಾರ ಮಾಡ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ.
ಇವತ್ತು ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಿದ್ರು ಅದು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಸಹಕರಿಸು ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ ಇವರು ಶಾಸಕರುಗಳು ಏನ್ ಮಾಡ್ತಾರೆ. ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡ್ಲಿಕ್ಕೆ ಹೋಗ್ತಾನೆ. ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ, ಅವನ ಮೇಲೆ ಸೋಮೋಟ ಕೇಸ್ ಮಾಡಬೇಕು. ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು. ಅವನು ತಾಕತ್ತಿದ್ರೆ, ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ನೋಡ್ಬೇಕು. ಆ ನಂತರ ನಾವು ತೋರಿಸ್ತೇವೆ ನಾವೇನು ಅಂತ. ಏನು ಏಕವಚನದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲ ಹಾಕಿ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ. ಈಗ ಏನಾಗಿದೆ ಅಂದ್ರೆ ಬಿಜೆಪಿ ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ. ನೀರಿನ ತೆಗೆದ ಮೇನಿನಂತ ಆಗಿದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನ ಮುನ್ನೆಲೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿಜೆಪಿಯವರು. ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನು ಮಾಡ್ತಾರೆ. ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ದು ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರ್ದು ಅಂತ ಹೇಳುವಂತ ಮಾತು ಅವರ ಅಭಿಪ್ರಾಯ. ಇವರು ಸಮುದಾಯದ ಮಧ್ಯೆ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ. ಅದು ಹಿಂದೂ ಧರ್ಮಕ್ಕೆ ಕೊಡುವಂತ ಗೌರವದ ಮಾತದು. ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾನಾಯಕರಾಗಿ ಮೋದಿ ಅವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ. ಖಂಡಿತವಾಗಿ ಹಿಂದೂ ಸಮಾಜ ಯಾರು ನೋಡಿದ್ದಾರೆ ಪಾರ್ಲಿಮೆಂಟ್ ಕಡತವನ್ನು ತಂದು ನೋಡ್ಲಿ ಅಂತ ಹೇಳಿ ಸ್ವಾಮೀಜಿ ಅವರು ಹೇಳಿದ್ದಾರೆ. ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಬೇಕಾಗಿದೆ. ಕಪಾಲ ಮೋಕ್ಷ ಒಂದು ಬಿಡಿ, ಒಂದು ಅಂತ ಮುಂದೋಗಿದ್ದಾರೆ. ಅವನ ತಲೆ ಸರಿ ಇಲ್ಲ, ಹುಚ್ಚ ಅಂತೇಳಿ. ಹುಚ್ಚ ಯಾರು ಅಂತೇಳಿ ಅವರೇ ತಿಳಿಬೇಕು. ಯಾರು ಕಟೌಟ್ ಅನ್ನು ನೋಡ್ಬೇಕು ಕೆಲವು ಜನರು, ನಾಯಕರ ವೇಷಭೂಷಣವನ್ನು. ಅದು ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಬಹುಶಃ ಈ ಮಾತುಗಳನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹುಚ್ಚರು, ಹುಚ್ಚ ಅಂತ ಹೇಳೋದು ಶಬ್ದವನ್ನು ಉಪಯೋಗಿಸಿ ಮಾಡ್ತಾರೆ. ನಾವು ಏನಾದ್ರೂ ಸಣ್ಣ ಪುಟ್ಟ ಮಾತಾಡಿದ್ರೆ ದೊಡ್ಡ ರಂಪಾಟ ಮಾಡ್ತಾರೆ. ನಮ್ಮನ್ನ ಹೇಳ್ತಾರೆ ಇವರು ಹಿಂದೂ ಹುಟ್ಟಿದವರಲ್ಲ ಅಂತ. ಅವಾಗ ನಾನು ಏನ್ ಮಾಡ್ತೀವಿ, ನಮ್ಮ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇವರು. ಮಾತಾಡ್ತಾ ಮೊನ್ನೆ ನಾವು ಪ್ರತಿಭಟನೆ ಮಾಡಿದೆವು ಸುಳ್ಯದಲ್ಲಿ. ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ. ಇಂಥ ನೀಚ ಪ್ರವೃತ್ತಿಯ ಜನ ಇವರು. ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಏನ್ ಮಾಡ್ಬೇಕು ಇವರಿಗೆ? ಬಹುಶಃ ಅವರು ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ. ಬಹುಶಃ ಅಂತ ಪ್ರಶ್ನೆಯನ್ನು ಕೇಳುದಿಲ್ಲ. ಇದು ಜನರನ್ನ ವಿಭಜಿಸಿ ಮತ ಗಳಿಸುವಂತ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇವತ್ತು ನಾನು ಹೇಳಿದೆ ಬಹುಶಃ ಅವರ ಅಧಿಕಾರ ಇಲ್ಲ. ಈಗ ಏನಾದ್ರೂ ಮಾಡಿ
ಅಸ್ಥಿರ ಮಾಡತಕ್ಕಂಥ ನಾನು ಸಣ್ಣ ವಿಷಯವನ್ನು ನಾನು ಉದಾಹರಣೆಗೆ ಈಗ ಡೆಂಗು ಬಂದಿದೆ, ಅದು ಸರ್ಕಾರ ಏನು ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ. ಏನು ಜ್ವರ ಬಂದಾಗ ಅದಕ್ಕೆ ಸರಿಯಾದ ಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ. ಕೊರೋನಾ ಬಂತು, ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ, ಅದರ ಬಗ್ಗೆ ಇವರು ಮಾತಾಡೋದಿಲ್ಲ, ಬೇರೆಯವರ ಬಗ್ಗೆ ಮಾತಾಡ್ತಾರೆ. ಕೊರೋನಾದಲ್ಲಿ ಡಾಕ್ಟರ್ ಸುಧಾಕರ್ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಗೊತ್ತಿದೆ. ಯಾವುದು ಈಗ ಮಾತಿಗೆ ಬಹುಶಃ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ 3 ರೂಪಾಯಿ ಮಾಡಿದ್ದಾರೆ, ಬಾಡಿಗೆ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದ್ದು ಇವತ್ತು ಗೊತ್ತಾಯ್ತು ಅವರಿಗೆ. ಇವತ್ತು ಪೆಟ್ರೋಲ್ ದರವನ್ನ ಜಾಸ್ತಿ, ಡೀಸೆಲ್ ದರ, ಎಕ್ಸೈಸ್ ಡ್ಯೂಟಿ UPA ಸರ್ಕಾರ ಇದ್ದಾಗ ಡೀಸೆಲ್ ದರ 9 ರೂಪಾಯಿ ಇತ್ತು, ಅದು 32ವರೆಗೆ ಏರಿಸಿದ್ರು. 32ವರೆ 3 ರೂಪಾಯಿ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನ 9 ರೂಪಾಯಿಗೆ ಏರಿಸಿದ್ರು. ಅದನ್ನೇ ಕಡಿಮೆ ಮಾಡೋದಲ್ಲ, ಜನರ ಬೆಲೆ ಪ್ರೀತಿ ಇದ್ರೆ. ಇವತ್ತು ಅದಕ್ಕೂ ಒಂದು ಪ್ರಚಾರ, ಏನಾದ್ರು ಸಣ್ಣ ಘಟನೆ ಆದ್ರೆ CBI, ಕೇಳಿದಕ್ಕೆ CBI, ಮಾತಿಗೆ CBI. ಒಂದು ಮಾತನ್ನು ಹೇಳ್ತೇನೆ, NDA ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 8-9 ಪ್ರಕರಣವನ್ನು CBI ಕೊಟ್ಟಿದ್ದಾರೆ. ನೀವು ಪತ್ರಿಕಾ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು. ಆದ್ರೆ ನಮ್ಮ ಮನಮೋಹನ್ ಸಿಂಗ್ UPA ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಸರ್ಕಾರ, ಅನೇಕ CBI ಕೇಳಿದ್ರೆ ಅದು ಆಗುದಿಲ್ಲ, ಅದು ಕಾಂಗ್ರೆಸ್ನವರ ಸರ್ಕಾರ, ಕಾಂಗ್ರೆಸ್ CBI ಅಂತ ಹೇಳಿ ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ, ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ. ಇವತ್ತು ನಮಗೆಲ್ಲ ಹೇಳ್ತಾರೆ, ಯಾವ ಸಣ್ಣ ಪುಟ್ಟ ಆದ್ರೂ ಕೂಡ. ಇದು ಬಿಜೆಪಿ ಮನಸ್ಥಿತಿ. ಅವರು ಈಗ ಏನಾದ್ರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿಯಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿ ಅವರ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿ. ಭರತ್ ಶೆಟ್ಟಿ ಇದು ದೊಡ್ಡ ವ್ಯಕ್ತಿ ಅಲ್ಲ, ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ನಾನು ಮತ್ತೊಮ್ಮೆ ಭರತ್ ಶೆಟ್ಟಿ ಮತ್ತು ಅವರ ಪಟ್ಲಾಂಗಳಿಗೆ ಹೇಳ್ತೀನಿ, ತಾಕತ್ತಿದ್ರೆ ನೀವು ನಮ್ಮ ಸಾಮಾನ್ಯ ಕಾರ್ಯ ಈ ವಿಚಾರ ಮೇಲೆ ಮುಟ್ಟಿ ನೋಡಿ, ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ. ನಮಸ್ಕಾರ. ಅಲ್ಲ, ಸೋಮೋಟ ಪ್ರಕರಣ ಅಲ್ಲ, ನಾವು ಕೊಡ್ಬೋದು, ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ರೂ ಸೋಮೋಟ ಕೊಡಬೇಕು ಅಂತ ಮಾಡಬೇಕು ಅಂತ ನಾವು ಹೇಳುದು. ಯಾಕೆಂತ ಹೇಳಿದ್ರೆ ಸ್ವಾಮೀಜಿ ಹೇಳಿದ್ದಾರೆ, ಇಂಥ ಒಬ್ಬ ಸ್ವಾಮೀಜಿ ಜಗದ್ಗುರು ಶಂಕರಾಚಾರ್ಯ ಪೀಠ 46ನೇ ಶಂಕರಾಚಾರ್ಯ ಪೀಠ ಸನಾತನ ಹಿಂದೂ ಧರ್ಮದಲ್ಲಿ ದೊಡ್ಡ ಸ್ಥಾನ, ಅದು ವಿಶ್ವಗುರು ಬೇರೆ, ಅದು ಸ್ವಯಂ ಘೋಷಿತ. ಇದು ಜಗದ್ಗುರು ಪೀಠ. ಅವ್ರು ಹೇಳ್ತಾರೆ, ನಾನು ಓದಿದ್ದೇನೆ, ಏನು ರಾಹುಲ್ ಗಾಂಧಿ ಏನು ತಪ್ಪಿಲ್ಲ ಅದರಲ್ಲಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ಭರತ್ ಶೆಟ್ಟಿಯ ವಿರುದ್ಧ ನಾವು ದೂರು ಕೊಡ್ಲಿಕ್ಕೆ ನಾವು ಕೊಡ್ಬೋದು, ಆದ್ರೆ ಸೋಮೋಟೋ ಕೇಸ್ ಮಾಡಬೇಕು, ನಾವು ಕೊಡ್ತೀವಿ, ಎಲ್ಲ ರೆಡಿ ಇದ್ದಾರೆ, ಎಲ್ಲರೂ ಕೊಡ್ತಾರೆ, ಅದು ಬೇರೆ. ಆದ್ರೆ ಸೋಮೋಟೋ ಕೊಡೋದ್ರಿಂದ ಅದು ಹೆಚ್ಚು ಅದಕ್ಕೆ ಮಹತ್ವ ಇದೆ ಅಂತ ನಾನು ತಿಳ್ಕೊಳ್ತೀನಿ. ನಾವು ಕೊಡ್ತೀವಿ, ಅದು ಬೇರೆ ವಿಚಾರ. ಸ್ವಾಮೀಜಿ ಹೇಳಿದ್ದಾರೆ, ಇಂಥ ಅಪಪ್ರಚಾರ ಮಾಡೋರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದಾರೆ. ಶಿಕ್ಷೆ ಆಗ್ಬೇಕು. ಇದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಮೇಲೆ ಯಾರು ಅಪಪ್ರಚಾರ ಮಾಡಿ ಒಂದು ಭಾಗವನ್ನ ಏನು ಪ್ರಚಾರ ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ
ಶಂಕರಾಚಾರ್ಯ ಪೀಠದ ಸ್ವಾಮೀಜಿ, ಜಗದ್ಗುರು ಶಂಕರಾಚಾರ್ಯ ಪೀಠ ಸ್ವಾಮೀಜಿ ಹೇಳಿದ್ದಾರೆ. ಇದು ಬಹಳ ಸರಿಯಾದಂತ ಮಾತು. ಆದ್ದರಿಂದ ಇಲ್ಲಿ ಈ ಒಂದು ನಮಗೆ ನೋವಾಗುವಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಕೆಟ್ಟ ಭಾಷೆಯಲ್ಲಿ ಮಾತಾಡುದು ಮಾತ್ರ ಅಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ. ಇವನು ಯೋಗ್ಯತೆ ಇಲ್ಲದ ವ್ಯಕ್ತಿ, ಇವನು ಎಲ್ಲಿಂದ ಇವತ್ತು ಜನತಾ ದಳ ಅಂತೇಳಿ ಎಲ್ಲ ಅಲ್ಲಿಂದ ಶುರು ಮಾಡಿದ. ಮತ್ತೆ ಯಾವುದೋ ಈಗ ಒಂದು ಅವಕಾಶ ಆಗಿದೆ, ಬಹುಶಃ ಯಾರು ಬೈದು ಇವರಿಗೆ ಏನಾದ್ರೂ ಲಾಭ ಆಗತ್ತೆ ಅಂತ ಹೇಳುವಂಥದ್ದು ಅವರ ಒಂದು ಉದ್ದೇಶ. ಅದನ್ನು ನಾವು ಖಂಡಿಸ್ತೇವೆ. ಟೂ ಮಚ್ ಆನ್ ದ ಪಾರ್ಟ್. ಇದು ಲೆಕ್ಕಕ್ಕಿಂತ ಜಾಸ್ತಿ ಆಗಿದೆ. ನಮಗೊಂದು ಸಂಯಮ ಇದೆ. ಈ ಜಿಲ್ಲೆಯಲ್ಲಿ ನಾವು ಸೋತಿರ್ಬೋದು, ನಾವು ಸತ್ತಿಲ್ಲ, ಅದು ಅವ್ರು ತಿಳ್ಕೊಳ್ಳಿ. ನಾವು ಸೋತಿರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ. ಒಂದು ಕೋಮು ವಾದವನ್ನು ಮುತ್ತಿಟ್ಟುಕೊಂಡು ಕೆಲವು ಅವರಿಗೆ ಅವಕಾಶ ಆಗಿರ್ಬೋದು, ಆದರೆ ನಾವು ಸೋತಿದ್ದೇವೆ. ಅದನ್ನು ನಾವು ತಿಳ್ಕೊಳ್ಳಿ, ಅವನು ಭರತ್ ಶೆಟ್ಟಿ ತಿಳ್ಕೊಳ್ಳಿ. ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ವೈದ್ಯನೇ ಮಲ್ಪಾಡಿ ಗೋಷ್ಠಿಯಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಈ ಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ಐವಡಿಸುವುದರ ಹತ್ರ ಕೇಳ್ಕೊಳ್ತೇನೆ. ಪತ್ರಕರ್ತ ಮಿತ್ರರಿಗೆಲ್ಲ ಸ್ವಾಗತ. ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಬಿಜೆಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಾಲತು ನಡೆಸಲು ಯಾರು ಅಧಿಕಾರ ಈ ದೇಶದ ಜನತೆ ಕೊಟ್ಟಿಲ್ಲ. ಬಿಜೆಪಿಯವರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ನಾನು 5 ಬಾರಿ ಕೇಳಿದ್ದೇನೆ. ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ, ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಆಗ್ತಾ ಇದೆ, ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ. ಅದು ಹಿಂದೂ ಧರ್ಮದ ಸಾರ ಏನು, ಕ್ರೈಸ್ತ ಧರ್ಮದ ಸಾರ ಏನು, ಮುಸ್ಲಿಂ ಧರ್ಮದ ಸಾರ ಏನು, ಸಿಖ್ ಧರ್ಮದ ಸಾರ ಏನು, ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡೋಗ್ಬೇಕು, ಎಲ್ಲ ಧರ್ಮದವರನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು, ಭಾರತ ದೇಶದ ಸಂಸ್ಕೃತಿಯನ್ನ ಉಳಿಸಬೇಕಾದ್ರೆ, ಏಕತೆಯನ್ನು ಉಳಿಸಬೇಕಾದ್ರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರಿಗೆ, ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ,
ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಶಾಡೋ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪೋಸಿಷನ್ ಲೀಡರ್ ಇಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್. ಅವರು ತನ್ನ ವಿಚಾರವನ್ನ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದು ಅವರ ಹಕ್ಕು. ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಆ ಚಿಲ್ಲರೆ ರಾಜಕಾರಣವನ್ನ ನಾವು ವಿರೋಧಿಸ್ತೇವೆ. ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ, ನಾನು ಲೋಕಸಭೆ ಒಳಗೆ ಹೋಗಿ 2 ಕೆಪ್ಪೆಗೆ ಬಾರಿಸಬೇಕು, ಕೆನ್ನೆಗೆ ಬಾರಿಸಬೇಕು ಎಂದು ಅನಿಸಿತ್ತು ಅಂತ. ಅದು ಇವರ ನಾಯಕ ರಾವ್ ಮೋದಿಗೇನೆ ಆಗಲಿಲ್ಲ. ಮತ್ತೆ ಡಾಕ್ಟರ್ ಭರಶೆಟ್ಟಿಗೆ ಎಲ್ಲಿ? ಡಾಕ್ಟರ್ ಭರಶೆಟ್ಟಿ ಯಾವ ಲೆಕ್ಕ? ಡಾಕ್ಟರ್ ಭರಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ, ಅನ್ಕಲ್ಚರ್ಡ್ ಪೊಲಿಟಿಷಿಯನ್. ಅವರು ಶಾಸಕರುಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ. ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು. ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವರ ನಡವಳಿಕೆ, ಅವರು ಮಾತಾಡಿದಂಥ ಮಾತುಗಳು, ಒಬ್ಬ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ. ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ. ಈ ನಾಯಿಗೆ ಇರುವ ಬುದ್ಧಿಯೂ ಈ ಡಾಕ್ಟರಿಗಿಲ್ಲ ಅಂತ ಬೇಜಾರಾಯಿತು ನನಗೆ. ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೇನೆ ಒಂದು ಅಗೌರವ ತೋರಿಸತಕ್ಕಂತಹ ಕೆಲಸ ಮಾಡಿದ್ದಾರೆ. ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ. ಅದಕ್ಕೆ ಇರುವಷ್ಟು ಮಾನ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು. ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ. ನೀವು ಶಸ್ತ್ರ ಅಂತ ತೆಗೆದು ಏನ್ ಬೇಕು ಮಾಡ್ಲಿಕ್ಕಿದೆ ಮಾಡಿ. ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್, ಶಸ್ತ್ರಾಸ್ತ್ರವನ್ನು ನಾವು ತೆಗೀತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಆನ್ ಎ ಒಫೆನ್ಸಿವ್. ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು. ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದ್ರೆ ಅವರ ಮೇಲೆ ಸೋಮೋಟೋಕ್ಕೆ FIR ಅನ್ನ ರಿಜಿಸ್ಟರ್ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿಯವರು ಮತ್ತು ಈ ಡಾಕ್ಟರ್ ಭರಶೆಟ್ಟಿ ಅಂತವರು. ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು. ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು, ಸಮಾಜವನ್ನು ಕಟ್ಟತಕ್ಕಂಥವರು, ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು, ನಾನು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ. ವಾಟ್ ಡು ಯು ಮೀನ್ ಬೈ? ಏನ್ ತೆಗಿತೀರಿ ನೀವು? ಏನು ತಲ್ವಾರ ಇಟ್ಕೊಂಡು ಪುಂಡಾಟಿಕೆ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಪುಂಡಾಟಿಕೆ ಎಷ್ಟು ದಿನ? ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ, ತಾಳ್ಮೆ ಕಳ್ಕೊಂಡಿದ್ದಾರೆ. ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ.
ಯಾರು ಹಿಂದುತ್ವದ ಹೆಸರು ಹೇಳಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ಯಾಕೆ ಮಾತಾಡುವುದಿಲ್ಲ? 400 ಸೀಟ್ ಅಂತ ಹೇಳಿದ್ರಲ್ಲ, ಅದು ಬಿಟ್ಟು 303 ಇದ್ದದ್ದು, ಯು ಆರ್ ಲಾಸ್ಟ್ ಯುವರ್ ಮೆಜಾರಿಟಿ ಇನ್ ದಿ ಹೌಸ್. ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟ್ ಅಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ, ಇನ್ನೊಬ್ಬನ ಸಹಾಯ ಪಡೆದು ಸರ್ಕಾರ ಮಾಡುವುದಕ್ಕಿಂತ ನಾನು ಸರ್ಕಾರ ಮಾಡುವುದಿಲ್ಲ ಅಂತೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಆತ್ಮಗೌರವ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ನಿಮಗೆ ಬೇಕಾಗಿರೋದು ಅಧಿಕಾರ ಮಾತ್ರ. ಆ ವಿಚಾರಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರೆ ನೀವೇನು ಹೇಳ್ತೀರಿ? ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತಿಲ್ಲ ಹೊಡಿಲಿಕ್ಕೆ, ಮತ್ತೆ ನಿಮ್ಗೆಲ್ಲಿ ತಾಕತ್ತು? ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ. ಅವರ ಜೊತೆ ರಾಹುಲ್ ಗಾಂಧಿ ಈಸ್ ನಾಟ್ ಎಲೋನ್. ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ವಿ ವಿಲ್ ಬ್ಯಾಕ್ ಫಾರ್ ಹಿಮ್. ನಾವು ಅವರು ಹಿಂದೆ ನಿಲ್ತೇವೆ. ಅವರು 2 ಕಡೆ ಚುನಾವಣೆ ನಿಂತು 5 ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ. ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈಲಿಂಗ್, ಸೋತು ಗೆದ್ದಂತವರು, ದೇವರಿಂದ ಡೈರೆಕ್ಟ್ ಆಗಿ ಬಂದಂತ ಮನುಷ್ಯ. ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ. ಈ ದೇಶದ ಜನ ಬಿಜೆಪಿಯ ನಾಟಕವನ್ನು 10 ವರ್ಷ ನೋಡಿದ್ದಾರೆ. ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ದಿ ಪಾರ್ಲಿಮೆಂಟ್. 236 ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿ ಇದೆ. ನೀವು 400 ಹೇಳಿ 300 ಘಾಟಿ ದಾಟ್ಲಿಕ್ಕೆ ಆಗದವರು ನೀವು. ನಿಮ್ಮಿಂದ ನಾವು ಪಾಠ ಕಲಿಬೇಕು. ಯಾವ ರೀತಿ ಮಾತಾಡಬೇಕು ಅಂತ, ಯಾವ ರೀತಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು, ಯಾವ ಯೋಜನೆ ಮಾಡಿದ್ದೀರಿ ಪಾಪದವರಿಗೆ ನೀವು? ಯಾವ ಸಂಸ್ಕಾರ ನಿಮ್ಮಲ್ಲಿದೆ? ನಾನು ಭರತ್ ಶೆಟ್ಟಿಗೆ ಕೇಳಲಿಕ್ಕೆ ಬಯಸ್ತೇನೆ. ಭಾರತ್ ಅಕ್ಕಿ ಅಂತ ಸ್ಟಾರ್ಟ್ ಮಾಡಿದಿರಲ್ವಾ? ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲ್ ಅಲ್ಲಿ ಮುಗಿಸಿದಿರಲ್ವಾ? ಬಂದ್ ಮಾಡಿದಿರಲ್ವಾ? ಭಾರತ್ ಅಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು? ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ? ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತೀರಲ್ವಾ? ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ? ಅದರ ಬಗ್ಗೆ ಹೋರಾಟ ಮಾಡಿ. ಭಾರತಕ್ಕೆ ಎಲ್ಲಿ ಹೋಯ್ತು? ಯಾಕಾಗಿ ಬಂದ್ ಮಾಡಿದ್ರಿ? ಅದರ ಬಗ್ಗೆ ಹೋರಾಟ ಮಾಡುವ ಶಕ್ತಿ ನಿಮ್ಗಿಲ್ಲ. ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿದರು? ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ, ಡೆಲ್ಲಿ ನ್ಯೂಸ್ ಓದ್ತಾ ಇದ್ದೆ. ಒಂದು ಸ್ವಾಮೀಜಿ ಅವರು ಹೇಳಿದರು, ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ. ವಾಟ್ ಯು ಸೆಡ್ ಈಸ್ ಏನು? ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ. ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು. ಹಿಂದೂ ಧರ್ಮ ಇಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ಸೆನ್ಸ್ ಇನ್ ದ ಸೊಸೈಟಿ. ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ. 80% ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಅದು. ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಭರತ್ ಶೆಟ್ಟಿ ಅವ್ರಿಗೆ ಗುತ್ತಿಗೆ ಕೊಟ್ಟಿಲ್ಲ ಯಾರು. ಸ್ವಾಮೀಜಿ ಅವರು ಮತ್ತು ಹೇಳಿದ್ದಾರೆ, ಬಿಜೆಪಿ ನಾಯಕರು ಕೋಮುವಾದದ ಆಧಾರದಲ್ಲಿ ಜನವನ್ನು ವಿಭಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ದಟ್ ಈಸ್ ವಾಟ್ ದಿ ರಾಹುಲ್ ಗಾಂಧೀಸ್ ಜಿಸ್ಟ್ ಆಫ್ ದ ಸ್ಪೀಚ್. ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾದ್ರೆ, ಇಸ್ ಇಟ್ ನಾಟ್ ಎ ರೈಟ್ ಆಫ್ ಎ ಲೆಜಿಸ್ಲೇಟರ್ ಆರ್ ಎ ಪಾರ್ಲಿಮೆಂಟೇರಿಯನ್? ಮಾತಾಡಿದ ವಿಷಯ ಪಾರ್ಲಿಮೆಂಟ್ ಒಳಗಡೆ ತಾಕತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ರಿಪ್ಲೈ ಕೊಡಿ. ನಿಮ್ಮ ಪ್ರಧಾನಮಂತ್ರಿಗೇನೆ ರಿಪ್ಲೈ ಕೊಡುವ ನೈತಿಕತೆ ಇಲ್ಲ. ಮತ್ತೆ ನೀವೇ ಚಿಲ್ಲರೆ ಲೆಕ್ಕ, ನೀವೇ ಚಿಲ್ಲರೆ ಲೆಕ್ಕ. ನೀವೊಬ್ಬ ಚಿಲ್ಲರೆ ಗಿರಾಕಿ.
ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದನ್ನು ನಾನು ಖಂಡನೆ ಮಾಡ್ತೀನಿ. ಈ ರೀತಿಯ ಚಿಲ್ಲರೆ ಮಾತುಗಳು, ಕ್ಷುಲ್ಲಕ ಮಾತುಗಳು ಏನು ನಿಮಗೆ ಫ್ರೂಟ್ಫುಲ್ ಆಗೋದಿಲ್ಲ. ನೀವು ಸೋಲಿನಿಂದ ಕಂಗಾಲಾಗಿದ್ದೀರಿ, ನನಗೆ ಅರ್ಥ ಆಗ್ತದೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ. ನೀವು ಪಾರ್ಲಿಮೆಂಟಲ್ಲಿ 25 ಸೀಟ್ ಗೆಲ್ಲಿ ಅಂತ ಹೇಳಿದಿರಿ. ಅನೇಕ ರಾಜ್ಯಗಳಲ್ಲಿ ನೀವು ಖಾತೆನೇ ಓಪನ್ ಮಾಡಿಲ್ಲ. ಎಲ್ಲೆಲ್ಲಿ ಹಿಂಸೆ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಜನರ ವಿರೋಧವಾಗಿ ಕೆಲಸ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಮಣಿಪುರ್ 2 ಲೋಕಸಭಾ ಕ್ಷೇತ್ರಗಳು ಹಿಂದೆ ಬಿಜೆಪಿಯಲ್ಲಿತ್ತು, ಅಲ್ಲಿ ರಾಜ್ಯ ಸರ್ಕಾರ ಇತ್ತು. ಯಾಕೆ ಝೀರೋ ಸಂಪಾದನೆ ಮಾಡಿದಿರಿ? ಜನರ ಕಷ್ಟ ಕೇಳುವ ವಿಚಾರಗಳು ನಿಮಗೆ ಗೊತ್ತಿಲ್ಲ. ನೀವು ಬರೇ ಜನರನ್ನು ಎತ್ತಿಕಟ್ಟಿ, ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ, ಆ ಮೂಲಕ ಅಧಿಕಾರ ನಡೆಸಬೇಕು ಅಂತೇಳಿ ಆಲೋಚನೆ ಮಾಡುವಂಥ ನಿಮಗೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಇನ್ನು 6 ತಿಂಗಳುಗಳ ಕಾಲ ಬರುವುದಿಲ್ಲ. ಇದು ಬಿದ್ದು ಹೋಗ್ತದೆ. ಅದರ ಭಯ ಇದೆ. ಹಾಗಾಗಿ ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವರನ್ನ ಬಿಕ್ಕಾಬಿಕ್ಕಿಯಾಗಿ ಟೀಕಿಸುವುದು, ಇವತ್ತೊಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವಾಗ ವಿರೋಧ ಪಕ್ಷ ನಾಯಕತ್ವವನ್ನು ವಹಿಸಿಕೊಂಡರು ಆ ಸಂದರ್ಭದಿಂದ ಬಿಜೆಪಿ ಅವರಿಗೆ ಕಂಗಾಲಾಗಿದ್ದಾರೆ. ಅವರ ಭಾಷಣಗಳು, ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು ಬಿಜೆಪಿ ಅವರಿಗೆ ಉತ್ತರ ಕೊಡಲು ಅಸಾಧ್ಯವಾದ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆದಿ ಬೀದಿಯಲ್ಲಿ ಚಿಲ್ಲರೆ ಗಿರಾಕಿಗಳು ನಾವು ಕತ್ತಿ ಹಿಡಿತೇವೆ, ನಾವು ಚೂರು ಹಿಡಿತೇವೆ, ನಾವು ಕೆಪ್ಪೆಗೆ ಹೊಡಿತೇವೆ, ನಾವು ಕೆನ್ನೆಗೆ ಹೊಡಿತೇವೆ, ಸೊಂಟಕ್ಕೆ ಹೊಡಿತೇವೆ, ತಾಕತ್ತಿದ್ರೆ ಹೊಡೆದು ನೋಡಿ. ನೀವಲ್ಲ, ನರೇಂದ್ರ ಮೋದಿ ಹೊಡೆಯಲಿ, ಮುಟ್ಲಿ. ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಶಾಂತಿ ಉಂಟು ಮಾಡೋದು ನಿಮ್ಮ ಕೆಲಸ. ನಾನು ರಿಕ್ವೆಸ್ಟ್ ಮಾಡ್ತೇನೆ ಕಮಿಷನರ್ಗೆ, ಯು ಹ್ಯಾವ್ ಟು ಅರೆಸ್ಟ್ ಇಮಿಡಿಯೇಟ್ಲಿ. ಅವರ ಸಿಡಿಗಳನ್ನ ತಗೊಳ್ಬೇಕು. ಏನು ಮಾತಾಡಿದ್ದಾರೆ, ಪತ್ರಿಕಾ ಹೇಳಿಕೆಗಳು ತಗೊಳ್ಬೇಕು. ಒಬ್ಬ ಶಾಸಕನಿಗೆ ಯಾವುದೇ ಕ್ಷಮೆ ಕೊಡಬಾರದು. ಬೇರೆ ಕೇಸ್ಗಳಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡೋದಿಲ್ವಾ? ವೇರ್ ಆರ್ ಯು? ಪ್ರಚೋದನಕಾರಿ ಭಾಷಣಗಳು ಈ ಜಿಲ್ಲೆಯಲ್ಲಿ ಮಾಡಬಾರದು ಅಂತೇಳಿ ಅನೇಕ ಬಾರಿ ಗೃಹ ಸಚಿವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂಥವರಿಗೆ ಕ್ಷಮೆ ಕೊಡುವುದಿಲ್ಲ ಹೇಳಿದ್ದಾರೆ. ಆದರೆ ಈ ರೀತಿ ನಾವು ಕತ್ತಿ ಹಿಡಿತೇವೆ, ಶಸ್ತ್ರಾಸ್ತ್ರ ತೆಗಿತೇವೆ, ಯಾರಿಗೆ ಹೇಳೋದು? ಯಾವ ಕಾರಣಕ್ಕಾಗಿ ಹೇಳೋದು? ಯಾರು ಕೇಳುವವರಿಲ್ವಾ? ಹಾಗಾಗಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ಇಂಥ ವಿಚಾರಗಳ ಬಗ್ಗೆ ನಮ್ಮ ಜಿಲ್ಲೆಯ ಜನತೆ ಬಹಳ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡಿಕೊಳ್ತಾರೆ. ಇಂಥ ಜನರಿಗೆ ನಮ್ಮ ಜನ ಕ್ಷಮಿಸೋದಿಲ್ಲ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಂ ಜೆ ಹೆಗ್ಡೆ ಅವರು, ನಮ್ಮ ವಕ್ತಾರರು, ರಾಜ್ಯ ವಕ್ತಾರರು ಮಾತಾಡ್ತಾರೆ. ಭರತ್ ಶೆಟ್ಟಿ ಮತ್ತು ಬಿಜೆಪಿ ಅವರದ್ದು ಪರ್ಮನೆಂಟ್ ಸ್ಲೋಗನ್ ನೋಡ, ಬಿಜೆಪಿ ಮಾತ್ರ ಹಿಂದುತ್ವ ಉಳಿದವರಲ್ಲ ಅಂತ. ನನಗೆ ಈಗ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸರಿಯಪ್ಪ, ನಿಮ್ಮ ಹಿಂದುತ್ವ ಅಂದ್ರೆ ಏನು ಅಂತ ಹೇಳಿಬಿಡಿ. ಇದು ಭಾರತೀಯ ಜನತಾ ಪಕ್ಷದ ಬದಲು ನೀವು ಹಿಂದೂ ಧರ್ಮದ ಭಾರತೀಯ ಜನತಾ ಪಂಥ ಅಂತ ಮಾಡಿ. ನೀವು ಹಿಂದುತ್ವ, ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು? ನಾವೆಲ್ಲರೂ ವೇದ, ಉಪನಿಷತ್ತು, ಸ್ಮೃತಿ, ಪುರಾಣ, ಭಗವದ್ಗೀತೆಗಳ ಆಧಾರದ ಮೇಲೆ ಹಿಂದುತ್ವವನ್ನು ಮಾತಾಡೋದು. ನಿಮ್ಮ ಹಿಂದುತ್ವದ ಆಧಾರ ಗ್ರಂಥ ಯಾವುದು? ಜನರ ಮುಂದೆ ಇಡಿ. ಕಾಂಗ್ರೆಸ್ಸಿನಲ್ಲಿ ಇರುವ ಹಿಂದೂಗಳೇ ಹೊರಗೆ ಬನ್ನಿ ಅಂತ ನಿನ್ನೆ ಕಾಲ್ ಕೊಟ್ರು ಭರತ್ ಶೆಟ್ರು.
ಒಳ್ಳೆ ಹಿಂದೂಗಳೆಲ್ಲ ಹೊರಗೆ ಬರ್ಬೇಕಂತೆ. ಸರಿಯಪ್ಪ, ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು, ನಿಮ್ಮ ಪಂಥ ಯಾವುದು ಬ್ರದರ್ ಶೆಟ್ರೆ? ನೀವು ಒಂದು ಕೆಲಸ ಮಾಡಿ, ನಿಮ್ಮದೇ ಒಂದು ಪಂಥ ಅಂತ ಭಾರತೀಯ ಜನತಾ ಪಕ್ಷ ತೆಗೆದು ಭಾರತೀಯ ಜನತಾ ಪಂಥ ಅಂತ ಮಾಡಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಪೀಠ ಮಾಡಿ. ನರೇಂದ್ರನಾಥ ಸ್ವಾಮೀಜಿಯವರು, ಸುರತ್ಕಲ್ಲಲ್ಲಿ ಭರತನಾನಂದ ಸ್ವಾಮೀಜಿ, ಮಂಗಳೂರಿನಲ್ಲಿ ವೇದಾನಂದ ಸ್ವಾಮೀಜಿ, ಬೆಳ್ತಂಗಡಿಯಲ್ಲಿ ಹರೀಶಾನಂದ ಸ್ವಾಮೀಜಿ, ಬೇಕಾದ್ರೆ ರಾಜ್ಯಕ್ಕೆ ಅಶೋಕಾನಂದ ಸ್ವಾಮೀಜಿ ಅಂತ ನೀವು ಮಠ ಮಾಡಿ. ನೀವು ಬರೀ ಹಿಂದುತ್ವ ಹಿಂದುತ್ವ ಏನು ಹಿಂದುತ್ವ ನಿಮ್ದು? ಪ್ರಾರಂಭದಲ್ಲಿ ಹೇಳಿ ಮುಸ್ಲಿಮರನ್ನ ಕ್ರಿಶ್ಚಿಯನ್ರನ್ನ ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಮುಸ್ಲಿಮರು ನಮಗೆ ಓಟ್ ಕೊಡೋದಿಲ್ಲ ಹೇಳುವ ಕಾರಣಕ್ಕೆ ಅವರನ್ನ ಪಾಕಿಸ್ತಾನಕ್ಕೆ ಹೋಗಿ ಹಿಂದೂ ವಿರೋಧಿ ಅಂತ ಶುರು ಮಾಡಿದ್ರಿ. ನೆಕ್ಸ್ಟ್ ನೀವು ಮಾಡಿದೇನು? ಬಿಜೆಪಿಗೆ ಇರುವ ವಿರೋಧಿ ಪಕ್ಷಗಳನ್ನೆಲ್ಲ ಹಿಂದೂ ವಿರೋಧಿಗಳಂತ ಹೇಳಲಿಕ್ಕೆ ಶುರು ಮಾಡಿದ್ರಿ. ಅದಾದ ಮೇಲೆ ಏನು ಮಾಡಿದ್ರಿ ನೀವು? ಅದಾದ ಮೇಲೆ ಏನ್ ಮಾಡಿದ್ದು? ಅದಾದ ಮೇಲೆ ಯಾರೆಲ್ಲ ಸ್ವಾಮೀಜಿಗಳು ನಿಮ್ಮನ್ನ ಟೀಕೆ ಮಾಡ್ತಾರೋ ಅವರನ್ನೇ ಹಿಂದೂ ವಿರೋಧಿ ಅಂತ ಶಂಕರ ಪೀಠವನ್ನು ಟ್ರೋಲ್ ಮಾಡಿದ್ರೆ. ಅದರ ನಂತರ ಅಯೋಧ್ಯೆಯಲ್ಲಿ ಓಟು ಕೊಡ್ಲಿಲ್ಲ ಅಂತ ಹೇಳಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಕಾಲ್ ಕೊಟ್ರಿ. ಅಯೋಧ್ಯೆಯ ರಾಮನನ್ನೇ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ರಾಮ ಹ್ಯಾಸ್ ಬಿನ್ ಟ್ರೋಲ್ಡ್. ರಾಮನನ್ನ ಟ್ರೋಲ್ ಮಾಡಿದ್ರಿ. ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು? ನೀವು ಜನರ ಎದುರಿಗೆ ಇಡಬೇಕಲ್ಲ. ಏನಪ್ಪ ಹಿಂದುತ್ವ ಇದೆ, ಹೊಡೀರಿ ಬಡೀರಿ. ನೀವು ಯು ಆರ್ ಪ್ರೂವ್ಡ್ ದ ಸ್ಟೇಟ್ಮೆಂಟ್ ವಾಟ್ ಹ್ಯಾಸ್ ಗಿವನ್ ಬೈ ರಾಹುಲ್ ಗಾಂಧೀಜಿ. ಅವ್ರು ಏನ್ ಹೇಳಿದ್ರು ಅದನ್ನು ಪ್ರೂವ್ ಮಾಡಿದ್ರಿ. ಹಿಂದೂ ಧರ್ಮ ಯಾವತ್ತೂ ಕೂಡ ದ್ವೇಷವನ್ನ ಹೇಳೋದಿಲ್ಲ, ಹಿಂಸೆಯನ್ನ ಹೇಳೋದಿಲ್ಲ, ಅದು ಅಭಯವನ್ನ ಕೊಡ್ತದೆ. ನೀವು ಪ್ರಚೋದಿಸ್ತೀರಿ ಅಂತ ಏನು ಹೇಳಿದ್ರೋ ಅದನ್ನು ಭರತ್ ಶೆಟ್ಟಿ ಹ್ಯಾಸ್ ಬಿನ್ ಪ್ರೂವ್ಡ್. ಶಸ್ತ್ರಾಸ್ತ್ರ ಏನ್ ಶಸ್ತ್ರಾಸ್ತ್ರ ಭರತ್ ಶೆಟ್ರೆ? ನೀವು ಯಾವಾಗಲೂ ಶಸ್ತ್ರಾಸ್ತ್ರ ಹಿಡಿದವರಲ್ಲ ಬಿಡಿ, ನಮ್ಗೆ ಗೊತ್ತುಂಟು. ಪಕ್ಕದಲ್ಲಿ ಪಾಪ ನಿಂತ್ಕೊಂಡಿದ್ರಲ್ಲ ಯುವಕರು, ಅವ್ರ ಹತ್ರ ಹಿಡಿಸ್ಬೋದು. ನೀವು ಹಿಡಿಯೋರಲ್ಲ. ನೀವು ಈ ಶಸ್ತ್ರಾಸ್ತ್ರಗಳನ್ನು ಹಿಡೀರಿ ಅಂತ ನೀವು ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು ಅಂತಾನೆ ಅದಕ್ಕೆ ನಾವು ಕೇಳಬೇಕಾಗ್ತದೆ. ಎಲ್ಲರನ್ನೂ ರಿಜೆಕ್ಟ್ ಮಾಡ್ತೀರಿ. ನಿಮಗೆ ಓಟು ಕೊಟ್ಟರೆ ಮಾತ್ರ ಅವ ಹಿಂದೂ, ನಿಮಗೆ ಓಟು ಕೊಡದಿದ್ರೆ ಅವ ಹಿಂದೂ ಅಲ್ಲ. ಇದನ್ನ ನಾವು ಸಾರ್ವಜನಿಕರ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನೀವು ಅವರ ಭಾಷಣಗಳನ್ನು ಕೇಳಿದಿರಿ, ನಾವು ಹೇಳೋದನ್ನು ಕೇಳ್ತಾ ಇದ್ದೀರಿ. ಬಿಜೆಪಿಗೆ ಓಟು ಕೊಟ್ಟರೆ ಮಾತ್ರ ಹಿಂದೂ ಹೇಳುವಂತದ್ದನ್ನ ಸಮಾಜ ಒಪ್ಪುತ್ತದ? ಅವರು ಮಾತ್ರ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ ಹೇಳುವ ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹಿಂದೂ ಧರ್ಮದ ಎಲ್ಲ ಆಶಯಗಳಿಗೆ ವಿರುದ್ಧ ನಡೆದುಕೊಳ್ತಾರೆ. ಇಲ್ಲಿ ಮುಸ್ಲಿಮರ ಅಂಗಡಿ ಇಡಬೇಡಿ ಅಂತ ಗಲಾಟೆ ಮಾಡಿದ್ರು. ಅಲ್ಲಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಬರೀತಾ ಇದ್ದಾರೆ. ಅವ್ರು ನಮ್ಗೆ ಓಟ್ ಕೊಡ್ಲಿಲ್ಲ ಅಂತ. ಸೊ ಹಾಗಾಗಿ ನೀವು ನಿಮ್ಮ ಪಂಥ ಯಾವುದು ಅಂತ ಬಿಜೆಪಿಯವರು ಈಗ ಹೇಳಬೇಕು. ನಿಮ್ಮ ಪಂಥ ಯಾವುದು? ನಿಮ್ದು ಏನು? ನಿಮ್ಮ ಏನು ವಿಷಯ? ಹಿಂದುತ್ವ ಅಂದ್ರೆ ಏನು? ಹಿಂದೂ ಧರ್ಮ ಅಂದ್ರೆ ಏನು? ನಾವೇನು ಫಾಲೋ ಮಾಡ್ಬೇಕು ಹೇಳಿಯಪ್ಪ. ಇದಕ್ಕೆ ಯಾಕಾಗಿದೆ ಅಂತಂದ್ರೆ ಖಾಲಿ ಬಿಜೆಪಿ ಲೋಕಸಭೆಯಲ್ಲಿ ಸೋತದ್ದಕ್ಕಲ್ಲ, ಅದು ಒಂದೇ ಕಾರಣ ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ, ಭರತ್ ಶೆಟ್ಟಿಗೆ ವೇದವ್ಯಾಸ ಕಾಮತ್ರಿಗೆ ಸೀಟ್ ಇಲ್ಲ. ಅದು ಅವರಿಗೂ ಗೊತ್ತಿದೆ, ಬಿಜೆಪಿ ಅವರಿಗೂ ಗೊತ್ತಿದೆ. ಅದಕ್ಕೆ ಹಿ ವಾಂಟ್ಸ್ ಟು ಟಾಕ್ಸ್ ಲೈಕ್ ಅನಂತಕುಮಾರ್ ಹೆಗಡೆ. ಇದು ಇಲ್ಲಿಗೆ ನಿಲ್ಲುವುದೂ ಇಲ್ಲ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವರು ಮಣಿಪುರಕ್ಕೆ ಹೋದ್ರು, ರಾಹುಲ್ ಗಾಂಧಿ ಅವರು ಹತ್ರಾಸಕ್ಕೆ ಹೋದ್ರು, ಆಮೇಲೆ ಇದಕ್ಕೆ ಎಲ್ಲಿ ಗುಜರಾತಿಗೆ ಹೋದ್ರು. ಇದನ್ನು ತಡೀಲಿಕ್ಕೆ ಆಗತ್ತಾ ಇಲ್ಲ. ಸೊ ಹಾಗಾಗಿ ಅಶಾಂತಿಯನ್ನು ಸೃಷ್ಟಿಸುವುದಕ್ಕೆ ಪ್ರಚೋದನೆ ಏನು? ಬಾಯಿಗೆ ಬಂದಾಗೆ ಮಾತಾಡಿದ್ರೆ ನಾವು ರಿಯಾಕ್ಟ್ ಮಾಡ್ತೇವೆ. ನಮ್ಮ ಸುತ್ತಮುತ್ತಲಿನ ಹುಡುಗರು ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನ್ಯಾಚುರಲ್, ಅದು ಕ್ರಿಯೆಗೆ ಪ್ರತಿಕ್ರಿಯೆ. ಗಲಾಟೆ ಆಗಬೇಕು ಅಂತಾನೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ಕಂಟಿನ್ಯೂ ಮಾಡ್ತಾರೆ. ರಾಹುಲ್ ಗಾಂಧಿ ಅವರನ್ನ ಮುಗಿಸ್ಲಿಕ್ಕೆ ನೋಡಿದ್ರು, ತುಂಬಾ ಬೇರೆ ಬೇರೆ 10 ಕೇಸುಗಳನ್ನ ಹಾಕಿದ್ರು, ಪಾರ್ಲಿಮೆಂಟ್ ಮೆಂಬರ್ ಇಂದ ತೆಗೆದ್ರು. ಆದ್ರೆ ನಾವು ರಾಹುಲ್ ಗಾಂಧಿ ಅವರ ದಾರಿಯಲ್ಲೇ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ. ನಾವು ಗಾಂಧೀಜಿಯವರ ತತ್ವಾದರ್ಶದ ಪಕ್ಷ. ರಾಹುಲ್ ಗಾಂಧಿ ಅವರು ಅದೇ, ಅವರು ಯಾವತ್ತೂ ಕೂಡ ಇಷ್ಟಾದ್ರೂ ಕೂಡ ತಪ್ಪಿ ಒಂದು ಮಾತು ಆಡ್ಲಿಲ್ಲ, ಆಡುವುದೂ ಇಲ್ಲ. ಹಿಂಸೆಗೆ ಪ್ರಚೋದನೆ ಅವರು ಕೊಡುವುದಿಲ್ಲ. ನಾವು ಅವರ ದಾರಿಯಲ್ಲೇ ಸಾಗುವವರು. ಆದರೆ ನೀವು ಹೋದದ್ದೇ ದಾರಿ ಅಂತಾದ್ರೆ
ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬರುವ ಕ್ರಿಯೆಗೆ ಪ್ರತಿಕ್ರಿಯೆಗಳಿಂದ ಸಮಾಜದಲ್ಲಿ ಅಶಾಂತಿ ಆಗ್ತದೆ. ಕರಾವಳಿಯಲ್ಲಿ ಇವತ್ತು ಕೋಮುವಾದಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ಬಿಜೆಪಿಯವರು ಅಸ್ತ್ರಶಸ್ತ್ರದ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭರತ್ ಶೆಟ್ರೆ, ದಯವಿಟ್ಟು ಬಿಜೆಪಿಯ ಸಂಘ ಪರಿವಾರದ ಇತಿಹಾಸವನ್ನು ಓದಿ. ಪ್ರೊಫೆಸರ್ ಬಲರಾಜ್ ಮಧೋಕ್ ಜನಸಂಘದ ಸ್ಥಾಪಕರಲ್ಲಿ ಒಬ್ಬರು, ಅಧ್ಯಕ್ಷರು. ಅವರ ಮನೆಗೆ ಹೋಗಿ ಊಟ ಮಾಡಿ ಅವರನ್ನು ಇಲ್ಲಿ ಕರ್ಕೊಂಡ್ಬಂದು ಭಾಷಣ ಮಾಡಿಸಿದ್ದೇನೆ. ಅವರನ್ನು ಹೇಗೆ ಮೂಲೆ ಗುಂಪು ಮಾಡಿದ್ರು. ನೀವು ಉದ್ರೇಕಕಾರಿ ಭಾಷಣ ಮಾಡಿದ್ರು ಕೂಡ ಬಿಜೆಪಿಯಲ್ಲಿ ನೀವೇನು ಹೀರೋ ಆಗಿ ಬಿಡ್ತೀರಿ ಹೇಳಿ ಭಾವಿಸಬೇಡಿ. ಅದಕ್ಕಿಂತ ಮೊದಲು ಸಾವರ್ಕರ್ 1921ರಿಂದ ಜೈಲಿಂದ ಬಂದ ಮೇಲೆ ಸುಮಾರು 35 ವರ್ಷಗಳ ಕಾಲ ಈ ದೇಶದಲ್ಲಿದ್ರು. ಅವರನ್ನು ಹೇಗೆ ಮೂಲೆಯಲ್ಲಿಟ್ರು. ಅವರ ಉಗ್ರವಾದ ಬೇಡಿತ್ತು. ಅವರಿಗೆ ಯಾವ ರೆಸ್ಪೆಕ್ಟ್ ಇರಲಿಲ್ಲ. ಅವರನ್ನು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಬಿಡಲಿಲ್ಲ. ಅವರನ್ನು RSS ಪ್ರಮುಖರನ್ನಾಗಿ ಮಾಡಲಿಲ್ಲ. ಬಲರಾಜ್ ಮಧೋಕದ ನಂತರ ಇತ್ತೀಚಿನವರೆಗೆ ನಮ್ಮ ಡಾಕ್ಟರ್ ತೊಗಾಡಿಯಾ ಎಲ್ಲಿ ಹೋದ್ರು? ಸಾಧ್ವಿ ರೀತಾಂಬರ, ಉಮಾ ಭಾರತಿ, ವಿನಯ್ ಕಟಿಯಾರ್ ಎಲ್ಲಿಗೆ ಹೋದ್ರು? ನೂಪುರ್ ಶರ್ಮಾರ ಕಥೆ ಏನಾಯ್ತು? ಸ್ವಲ್ಪ ತಿಳ್ಕೊಳ್ಳಿ. ಅನಂತ ಕುಮಾರ್ ಹೆಗಡೆ ಏನಾದ್ರು? ಪ್ರತಾಪ್ ಸಿಂಹನಾಯಕ್ ಏನಾದ್ರು? ನೀವು ತಿಳ್ಕೊಂಡಿದ್ದೀರಿ ಏನೋ ಬೆಚ್ಚದಲ್ಲಿ ಮಾತಾಡಿದ ಕೂಡಲೇ ಏನೋ ಒಂದು ಹೀರೋ ಆಗಿ ಬಿಡ್ತೇನೆ. ಅಲ್ಲ, ನಿಮ್ಮನ್ನು ಜೀರೋವೇ ಆಗುದು. ನೀವು ಅವರ ಸಾಲಿಗೆ ಸೇರ್ತೀರಿ. ಮುಂದಿನ ಚುನಾವಣೆಯಲ್ಲಿ ಸೀಟ್ ಸಿಗುವುದಿಲ್ಲ ಅಂತೇಳಿ ಮಂಗಳೂರಿಗೆ ಬೆಂಕಿ ಹಚ್ಚಲಿಕ್ಕೆ ಹೋಗಬೇಡಿ ಪ್ಲೀಸ್. ನಿಮಗೆ ಸೀಟ್ ಸಿಗುವುದಿಲ್ಲ, ನೀವು ಗೆಲ್ಲುವುದಿಲ್ಲ ಅಂತ ಕರಾವಳಿಗೆ ಬೆಂಕಿ ಹಚ್ಚಲಿಕ್ಕೆ, ಎಲ್ಲರ ಬದುಕನ್ನು ನಾಶ ಮಾಡಲಿಕ್ಕೆ ಹೋಗಬೇಡಿ. ಯು ಹ್ಯಾವ್ ಎ ಅದರ್ ವೇಸ್ ಟು ಡೂ ದ ಪಾಲಿಟಿಕ್ಸ್. ನಿಮಗೆ ಇನ್ನೂ ವಯಸ್ಸಿದೆ. ಪ್ರಾಮಾಣಿಕವಾಗಿ ನೀವು ಮಾಡಿದರೆ ಸ್ವಲ್ಪ ದಿವಸ ಉಳ್ಕೊಳ್ಬೋದೇನು. ಈ ದಾರಿಯಲ್ಲಿ ಹೋದ್ರೆ ಜನ ಒಪ್ಪುವುದಿಲ್ಲ. ಮತ್ತೆ ನಿಮಗೆ ಅನಂತಕುಮಾರ್ ಹೆಗಡೆ ಆದ ಗತಿಯೇ ವೇದವ್ಯಾಸ ಕಾಮತಿಗೆ ಮತ್ತು ಭರತ್ ಶೆಟ್ಟಿಗೆ, ಹರೀಶ್ ಪೂಜಾರಿಗೆ ಆಗ್ತದೆ. ಯು ಕೀಪ್ ದಿಸ್ ರೆಕಾರ್ಡ್. ಅದೇ ಆಗುದು ಹೇಳುವುದನ್ನ ಹೇಳಿ, ಈ ರೀತಿಯ ಏನು ಅವರ ಕೆನ್ನೆಗೆ ಹೊಡೆಯುವುದು ಇದಕ್ಕೆ ನಾವು ಆ ಲೆವೆಲ್ಗೆ ಇಳಿದು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿ? ನನಗೆ ಮನೆಗೆ ಹೋದ್ರೆ ನನ್ನ ಹೆಂಡತಿ ಮಕ್ಕಳು ಮೊಮ್ಮಗನು ಬೈದ, ನಿಂಗೆ ಮಂಡ್ಯ ಸಮಾಂಟ ಅಜ್ಜ ಅಂತ ಮೊಮ್ಮಗನು ಕೇಳಿಯನು. ನಮ್ಮ ಮನೆಯ ಸಂಸ್ಕಾರ, ಅವರ ಸಂಸ್ಕಾರ ನನಗೆ ಗೊತ್ತಿಲ್ಲ. ನಾವು ಆ ಲೆವೆಲ್ಗೆ ಇಳಿಲಿಕ್ಕೆ ಆಗೋದಿಲ್ಲ. ಆದ್ರೆ ಸಮಾಜದ ಬೇರೆ ಬೇರೆ ವರ್ಗಗಳಲ್ಲಿ ಆ ಸಿಟ್ಟು ಬರ್ತದೆ, ಆಕ್ರೋಶ ಬರ್ತದೆ. ಆಗುವ ಅನಾಹುತಗಳಿಗೆ ಯಾರು ಜವಾಬ್ದಾರಿ? ನೀವು ಹೊಡಿಲೇಬೇಕು ಅಂತಿದ್ರೆ ಒಂದು ಮಾತ್ರ, ಭರತ್ ಶೆಟ್ರೆ, ರಾಹುಲ್ ಗಾಂಧಿ ಕೆನ್ನೆಗೆ ನೀವು ಹೊಡಿಬೇಕು ಅಂತಿದ್ರೆ ಹೋದ್ರೆ ನೀವು AG ಆಸ್ಪತ್ರೆಯಲ್ಲಿ ಒಂದು ಬೆಡ್ ಬುಕ್ ಮಾಡಿಕೊಂಡು. ಧನ್ಯವಾದ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೊಡು, ನಿಜ ಆಸ್ಪತ್ರೆಯಲ್ಲಿ. ಪತ್ರಿಕಾ ಮಾಧ್ಯಮದ ಪ್ರೀತಿಯ ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕರು, ದೇಶದ ಅಧಿಕೃತವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ರಕ್ತ ರಾಹುಲ್ ಗಾಂಧಿ ಅವರು. ದೇಶಕ್ಕೆ ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು. ಇಲ್ಲಿ ಬಿಜೆಪಿಯ ಶಾಸಕರುಗಳು ರಾಹುಲ್ ಗಾಂಧಿಯ ಅವರ ಏನು ಪಾರ್ಲಿಮೆಂಟ್ ಮಾತಾಡಿದ್ದಾರೆ ಅದನ್ನ ಅಪಾರ್ಥ ಜನರಿಗೆ ಮುಟ್ಟಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕೆಟ್ಟದಾಗಿ ಮಾತಾಡಿದ್ದಾರೆ. ನಾನು ಅವರ ಹೇಳಿಕೆ ಒಂದು ತುಣುಕನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ತಾವು ಗಮನಿಸಬೇಕು. ಜ್ಯೋತಿರ್ಮಠದ 46ನೇ ಶಂಕರಾಚಾರ್ಯ ಸ್ವಾಮೀಜಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ರಾಹುಲ್ ಗಾಂಧಿ ಅವರ ಭಾಷಣವನ್ನು ಪೂರ್ತಿಯಾಗಿ ಓದಿದ್ದೇನೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ,
ಹಿಂದೂ ಸಮಾಜದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅವಕಾಶ ಇಲ್ಲ, ಹಿಂಸೆಗೆ ಅವಕಾಶ ಇಲ್ಲ ಎನ್ನುವುದನ್ನು ಹೇಳಿದ್ದಾರೆ. ಅಂದರೆ ತಮಗೆ ಗೊತ್ತಿರೋ ಪ್ರಕಾರ ಹಿಂಸೆಯನ್ನ ನಾವು ಯಾರು ಒಪ್ಪುವುದಿಲ್ಲ, ಹಿಂದೂಗಳಾದ ನಾವು ಯಾರು ಕೂಡ ಒಪ್ಪುವುದಿಲ್ಲ ಹಿಂಸೆಯನ್ನು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳೋದನ್ನ ಹೇಳಿದ್ದಾರೆ. ಆದರೆ ಒಂದು ಭಾಗವನ್ನು ಹಿಡಿದುಕೊಂಡು, ಅದರಲ್ಲಿ ಕೆಲವು ಭಾಗವನ್ನು ಹಿಡಿದುಕೊಂಡು ಕೆಲವು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಒಂದು ಭಾಗವನ್ನು ಹರಡಿಸುವಂತದ್ದು ಸರಿಯಲ್ಲ. ಇದಕ್ಕೆ ಕಾರಣರಾದ ಯಾರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಮಾತಾಡಿದ್ದಾರೆ. ಇದರಲ್ಲಿ ಒಂದು ಭಾಗವನ್ನು ಹಿಡಿದು ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಮಟ್ಟಿಗೆ ಹೇಳಿದ್ದಾರೆ. ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಗಮನಕ್ಕಿರ್ತಕ್ಕಂಥ ಅಂಶ. ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಇವರು ಎಲ್ಲ ಕೆಲವು ಶಾಸಕರು, ಅದರಲ್ಲೇ ಮುಖ್ಯವಾಗಿ ಭರತ್ ಶೆಟ್ಟಿ. ಅವನು ಒಬ್ಬ ನಾಲಾಯಕ ಶಾಸಕನಾಗ್ಲಿಕ್ಕೆ. ಅವನು ಏಕವಚನ, ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನ ಮಾತಾಡಬೇಕಾಗಿದೆ. ಅವನೊಂದು ಯೋಗ್ಯತೆ ಇಲ್ಲದ ಮನುಷ್ಯ. ಒಂದು ಸಂದರ್ಭದಲ್ಲಿ ಬಿಜೆಪಿ ವಚನ ಭ್ರಷ್ಟ ಅಂತ ಹೇಳುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಆ ವಚನ ಭ್ರಷ್ಟತೆ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷದಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ, ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು. ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿಯವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದ್ದಾನೆ. ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ. ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅಂತ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ದಾನೆ, ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡಿಬೇಕು ಅಂತೇಳಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷ ನಾಯಕನಾಗಿ ಅವನು ಯಾರಿಗೋ ಕೆಟ್ಟದಾಗಿ ಮಾತಾಡಲಿಲ್ಲ. ಹಿಂಸೆಯನ್ನ ಮಾಡುವುದು ಸರಿಯಲ್ಲ ಅಂತ ಹೇಳುವಂತ ಮಾತು ಬಿಟ್ರೆ ಬೇರೆ ಏನನ್ನ ಹೇಳಲಿಲ್ಲ. ಅಂತ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ, ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ. ಈ ವಿಚಾರದಲ್ಲಿ ನೀನು ಯಾವುದಾದ್ರೂ ಒಬ್ರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಕೈ ಮಾಡು, ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತದೆ ನಾನು ನೋಡು. ನಾವು ಹಿಂಸೆಯ ಪ್ರತಿಪಾದಕರು ಖಂಡಿತ ಅಲ್ಲ. ಬಹುಶಃ ಬಿಜೆಪಿಯವರು ಯಾವತ್ತೂ ಹಿಂಸೆಯ ಪ್ರತಿಪಾದಕರು. ರಾಹುಲ್ ಗಾಂಧಿ ಹೇಳಿದ್ದಷ್ಟೇ, ನೀವು ಹಿಂಸೆ ಮಾಡ್ತೀರಿ, ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ, ಹಿಂಸೆಗೆ ಸಹಕಾರ ಮಾಡ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ಇವತ್ತು ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಿದ್ರು ಅದು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಸಹಕರಿಸುವ ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ ಇವರು ಶಾಸಕರುಗಳು ಏನ್ ಮಾಡ್ತಾರೆ. ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡ್ಲಿಕ್ಕೆ ಹೋಗ್ತಾನೆ. ಇವತ್ತು ಈ ಭರತ್ ಶೆಟ್ಟಿ ಇವನು
ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ, ಅವನ ಮೇಲೆ ಸೋಮವಾರ ಕೇಸ್ ಮಾಡಬೇಕು. ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸಿಕೊಳ್ಬೇಕು. ಅವನು ತಾಕತ್ತಿದ್ರೆ, ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ, ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ನೋಡ್ಬೇಕು. ಆವಾಗ ಆನಂತರ ನಾವು ತೋರಿಸ್ತೇವೆ ನಾವೇನು ಅಂತ. ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು, ನಾವೇನು ಬಲ ಹಾಕಿ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ. ಈಗ ಏನಾಗಿದೆ ಅಂದ್ರೆ, ಬಿಜೆಪಿ ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ, ನೀರಿನ ತೆಗೆದ ಮೇನಿನಂತ ಆಗಿದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನೆಲೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು, ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿಜೆಪಿಯವರು. ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನ ಮಾಡ್ತಾರೆ. ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ದು, ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರ್ದು ಅಂತ ಹೇಳುವಂತ ಮಾತು ಅಭಿಪ್ರಾಯ. ಇವರು ಸಮುದಾಯದ ಮಧ್ಯೆ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅದು ಹಿಂದೂ ಧರ್ಮಕ್ಕೆ ಕೊಡುವಂತ ಗೌರವದ ಮಾತದು. ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾನಾಯಕರಾಗಿ ಮೋದಿ ಅವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ. ಖಂಡಿತವಾಗಿ ಹಿಂದೂ ಸಮಾಜ ಯಾರು ನೋಡಿದ್ದಾರೆ ಪಾರ್ಲಿಮೆಂಟ್ ಕಡತವನ್ನು ತಂದು ನೋಡ್ಲಿ ಅಂತ ಹೇಳಿ ಸ್ವಾಮೀಜಿ ಅವರು ಹೇಳಿದ್ದಾರೆ. ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಬೇಕಾಗಿದೆ. ಕಪಾಲ ಮೋಕ್ಷ ಒಂದು ಬಿಡಿ, ಒಂದು ಅಂತ ಮುಂದೋಗಿದ್ದಾರೆ. ಅವನ ತಲೆ ಸರಿ ಇಲ್ಲ, ಹುಚ್ಚ ಅಂತೇಳಿ. ಹುಚ್ಚ ಯಾರು ಅಂತೇಳಿ ಅವರೇ ತಿಳ್ಬೇಕು. ಯಾರು ಕಟೌಟ್ ಅನ್ನು ನೋಡ್ಬೇಕು ಕೆಲವು ಜನರು, ನಾಯಕರ ವೇಷಭೂಷಣವನ್ನು. ಅದು ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ. ಬಹುಶಃ ಈ ಮಾತುಗಳನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹುಚ್ಚರು, ಹುಚ್ಚ ಅಂತ ಹೇಳುವ ಶಬ್ದವನ್ನು ಉಪಯೋಗಿಸಿ ಮಾಡ್ತಾರೆ. ನಾವು ಏನಾದ್ರೂ ಸಣ್ಣ ಪುಟ್ಟ ಮಾತಾಡಿದ್ರೆ ದೊಡ್ಡ ರಂಪಾಟ ಮಾಡ್ತಾರೆ. ನಮ್ಮನ್ನ ಹೇಳ್ತಾರೆ ಇವರು ಹಿಂದೆ ಹುಟ್ಟಿದವರಲ್ಲ. ಅವಾಗ ನಾನು ಏನ್ ಮಾಡ್ತೀವಿ, ನಮ್ಮ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇವರು. ಮಾತಾಡ್ತಾ ಮೊನ್ನೆ ನಾವು ಪ್ರತಿಭಟನೆ ಮಾಡಿದೆವು ಸುಳ್ಯದಲ್ಲಿ. ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ. ಇಂಥ ನೀಚ ಪ್ರವೃತ್ತಿಯ ಜನ ಇವರು. ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳು ಹೇಳ್ತಾರೆ. ಏನ್ ಮಾಡ್ಬೇಕು ಇವರಿಗೆ? ಬಹುಶಃ ಅವರು ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ. ಬಹುಶಃ ಅಂತ ಪ್ರಶ್ನೆಯನ್ನು ಕೇಳುವುದಿಲ್ಲ. ಇದು ಜನರನ್ನ ವಿಭಜಿಸಿ ಮತ ಗಳಿಸುವಂತ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ನಾನು ಹೇಳಿದೆ, ಬಹುಶಃ ಅವರ ಅಧಿಕಾರ ಇಲ್ಲ. ಈಗ ಏನಾದ್ರೂ ಮಾಡಿ ಅಸ್ಥಿರ ಮಾಡತಕ್ಕಂಥ ನಾನು ಸಣ್ಣ ವಿಷಯವನ್ನು ನಾನು ಉದಾಹರಣೆಗೆ, ಈಗ ಡೆಂಗು ಬಂದಿದೆ, ಅದು ಸರ್ಕಾರ ಏನು ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ. ಏನು ಜ್ವರ ಬಂದಾಗ ಅದಕ್ಕೆ ಸರಿಯಾದ ಕ್ರಮವನ್ನ ಸರ್ಕಾರ ಮಾಡ್ತಾ ಇದೆ. ಕೊರೋನಾ ಬಂತು, ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ. ಅದರ ಬಗ್ಗೆ ಇವರು ಮಾತಾಡೋದಿಲ್ಲ, ಬೇರೆಯವರ ಬಗ್ಗೆ ಮಾತಾಡ್ತಾರೆ. ಕೊರೋನಾದಲ್ಲಿ ಡಾಕ್ಟರ್ ಸುಧಾಕರ್ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಗೊತ್ತಿದೆ. ಯಾವುದು ಈಗ ಮಾತಿಗೆ
ಬಹುಶಃ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ 3 ರೂಪಾಯಿ ಮಾಡಿದ್ದಾರೆ, ಬಾಡಿಗೆ ಅನೇಕ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದ್ದು ಇವತ್ತು ಗೊತ್ತಾಯ್ತು ಅವರಿಗೆ. ಇವತ್ತು ಪೆಟ್ರೋಲ್ ದರವನ್ನು ಜಾಸ್ತಿ, ಡೀಸೆಲ್ ದರ, ಎಕ್ಸೈಸ್ ಡ್ಯೂಟಿ UPA ಸರ್ಕಾರ ಇದ್ದಾಗ ಡೀಸೆಲ್ ದರ 9 ರೂಪಾಯಿ ಇತ್ತು, ಅದು 32ವರೆಗೆ ಏರಿಸಿದ್ರು. 32ವರೆ, 3 ರೂಪಾಯಿ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನ 9 ರೂಪಾಯಿಗೆ ಏರಿಸಿದ್ರು. ಅದನ್ನೇ ಕಡಿಮೆ ಮಾಡೋದಲ್ಲ, ಜನರ ಬೆಲೆ ಪ್ರೀತಿ ಇದ್ರೆ. ಇವತ್ತು ಅದಕ್ಕೂ ಒಂದು ಪ್ರಚಾರ. ಏನಾದ್ರು ಸಣ್ಣ ಘಟನೆ ಆದ್ರೆ CBI, ಕೇಳಿದಕ್ಕೆ CBI, ಮಾತಿಗೆ CBI. ಒಂದು ಮಾತನ್ನು ಹೇಳ್ತೇನೆ, NDA ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 809 ಪ್ರಕರಣವನ್ನು CBI ಕೊಟ್ಟಿದ್ದಾರೆ. ನೀವು ಪತ್ರಿಕಾ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು. ಆದ್ರೆ ನಮ್ಮ ಮನಮೋಹನ್ ಸಿಂಗ್ UPA ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಸರ್ಕಾರ, ಅನೇಕ CBI ಕೇಳಿದ್ರೆ ಅದು ಆಗುದಿಲ್ಲ, ಅದು ಕಾಂಗ್ರೆಸ್ನವರ ಸರ್ಕಾರ, ಕಾಂಗ್ರೆಸ್ CBI ಅಂತ ಹೇಳಿ ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ, ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ. ಇವತ್ತು ನಮಗೆಲ್ಲ ಹೇಳ್ತಾರೆ, ಯಾವ ಸಣ್ಣ ಪುಟ್ಟ ಆದ್ರೂ ಕೂಡ. ಇದು ಬಿಜೆಪಿ ಅವರ ಮನಸ್ಥಿತಿ. ಅವರು ಈಗ ಏನಾದ್ರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿ ಅಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿ ಅವರ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿ. ಭರತ್ ಶೆಟ್ಟಿ ಇದು ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ನಾನು ಮತ್ತೊಮ್ಮೆ ಭರತ್ ಶೆಟ್ಟಿ ಮತ್ತು ಅವರ ಪಟ್ಲಾಮ್ಗಳಿಗೆ ಹೇಳ್ತೀನಿ, ತಾಕತ್ತಿದ್ರೆ ನೀವು ನಮ್ಮ ಸಾಮಾನ್ಯ ಕಾರ್ಯ ಈ ವಿಚಾರ ಮೇಲೆ ಮುಟ್ಟಿ ನೋಡಿ, ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ. ನಮಸ್ಕಾರ. ಅಲ್ಲ, ಸೋಮೋಟ ಪ್ರಕರಣ ಅಲ್ಲ, ನಾವು ಕೊಡ್ಬೋದು, ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ರೂ ಸೋಮೋಟ ಕೊಡ್ಬೇಕು ಅಂತ ಮಾಡ್ಬೇಕು ಅಂತ ನಾವು ಹೇಳುದು. ಯಾಕೆಂತ ಹೇಳಿದ್ರೆ ಸ್ವಾಮೀಜಿ ಹೇಳಿದ್ದಾರೆ, ಇಂಥ ಒಬ್ಬ ಸ್ವಾಮೀಜಿ ಜಗದ್ಗುರು ಶಂಕರಾಚಾರ್ಯ ಪೀಠ, 46ನೇ ಶಂಕರಾಚಾರ್ಯ ಪೀಠ, ಸನಾತನ ಹಿಂದೂ ಧರ್ಮದಲ್ಲಿ ದೊಡ್ಡ ಸ್ಥಾನ. ಅದು ವಿಶ್ವಗುರು ಬೇರೆ, ಅದು ಸ್ವಯಂ ಘೋಷಿತ. ಇದು ಜಗದ್ಗುರು ಪೀಠ. ಅವ್ರು ಹೇಳ್ತಾರೆ, ನಾನು ಓದಿದ್ದೇನೆ, ಏನು ರಾಹುಲ್ ಗಾಂಧಿ ಏನು ತಪ್ಪಿಲ್ಲ ಅದರಲ್ಲಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ಭರತ್ ಶೆಟ್ಟಿಯ ವಿರುದ್ಧ ನಾವು ದೂರು ಕೊಡ್ಲಿಕ್ಕೆ ನಾವು ಕೊಡ್ಬೋದು, ಆದ್ರೆ ಸೋಮೋಟೋ ಕೇಸ್ ಮಾಡಬೇಕು, ನಾವು ಕೊಡ್ತೀವಿ, ಎಲ್ಲ ರೆಡಿ ಇದ್ದಾರೆ, ಎಲ್ಲರೂ ಕೊಡ್ತಾರೆ, ಅದು ಬೇರೆ. ಆದ್ರೆ ಸೋಮೋಟೋ ಕೊಡೋದ್ರಿಂದ ಅದು ಹೆಚ್ಚು ಅದಕ್ಕೆ ಮಹತ್ವ ಇದೆ ಅಂತ ನಾನು ತಿಳ್ಕೊಳ್ತೀನಿ. ನಾವು ಕೊಡ್ತೀವಿ, ಅದು ಬೇರೆ ವಿಚಾರ. ಸ್ವಾಮೀಜಿ ಹೇಳಿದ್ದಾರೆ, ಇಂತಹ ಒಂದು ಅಪಪ್ರಚಾರ ಮಾಡೋರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ, ಹೇಳಿದ್ದಾರೆ. ಶಿಕ್ಷೆ ಆಗ್ಬೇಕು. ಇದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಮೇಲೆ ಯಾರು ಅಪಪ್ರಚಾರ ಮಾಡಿ ಒಂದು ಭಾಗವನ್ನ ಏನು ಪ್ರಚಾರ ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಶಂಕರಾಚಾರ್ಯ ಪೀಠದ ಸ್ವಾಮೀಜಿ, ಜಗದ್ಗುರು ಶಂಕರಾಚಾರ್ಯ ಪೀಠ ಸ್ವಾಮೀಜಿ ಹೇಳಿದ್ದಾರೆ. ಇದು ಬಹಳ ಸರಿಯಾದಂತ ಮಾತು. ಆದ್ದರಿಂದ ಇಲ್ಲಿ ಈ ಒಂದು ನಮಗೆ ನೋವಾಗುವಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಕೆಟ್ಟ ಭಾಷೆಯಲ್ಲಿ ಮಾತಾಡುದು ಮಾತ್ರ ಅಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ. ಇವನು ಯೋಗ್ಯತೆ ಇಲ್ಲದ ವ್ಯಕ್ತಿ. ಇವನು ಎಲ್ಲಿಂದ ಇವತ್ತು ಜನತಾ ದಳ ಅಂತೇಳಿ ಎಲ್ಲ ಅಲ್ಲಿಂದ ಶುರು ಮಾಡಿದ. ಮತ್ತೆ ಯಾವುದೋ ಈಗ ಒಂದು ಅವಕಾಶ ಆಗಿದೆ. ಬಹುಶಃ
ಯಾರು ಬೈದು ಇವರಿಗೆ ಏನಾದ್ರೂ ಲಾಭ ಆಗತ್ತೆ ಅಂತ ಹೇಳುವಂಥದ್ದು ಅವರ ಒಂದು ಉದ್ದೇಶ. ಅದನ್ನು ನಾವು ಖಂಡಿಸ್ತೇವೆ. ಟೂ ಮಚ್ ಆನ್ ದ ಪಾರ್ಟ್. ಇದು ಲೆಕ್ಕಕ್ಕಿಂತ ಜಾಸ್ತಿ ಆಗಿದೆ. ನಮಗೊಂದು ಸಂಯಮ ಇದೆ. ಈ ಜಿಲ್ಲೆಯಲ್ಲಿ ನಾವು ಸೋತಿರ್ಬೋದು, ನಾವು ಸತ್ತಿಲ್ಲ, ಅದು ಅವ್ರು ತಿಳ್ಕೊಳ್ಳಿ. ನಾವು ಸೋತಿರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ. ಒಂದು ಕೋಮು ವಾದವನ್ನು ಮುತ್ತಿಟ್ಟುಕೊಂಡು ಕೆಲವು ಅವ್ರಿಗೆ ಅವಕಾಶ ಆಗಿರ್ಬೋದು, ಆದರೆ ನಾವು ಸೋತಿದ್ದೇವೆ. ಅದನ್ನು ನಾವು ತಿಳ್ಕೊಳ್ಳಿ, ಅವನು ಭರವಸೆ ತಿಳ್ಕೊಳ್ಳಿ. ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ವೈದ್ಯನೇ ಮಲ್ಪಾಡಿ ಗೋಷ್ಠಿಯಲ್ಲಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ಐವಡಿಸುವುದರ ಹತ್ರ ಕೇಳ್ಕೊಳ್ತೇನೆ. ಪತ್ರಕರ್ತ ಮಿತ್ರರಿಗೆಲ್ಲ ಸ್ವಾಗತ. ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಬಿಜೆಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಾಲತು ನಡೆಸಲು ಯಾರು ಅಧಿಕಾರ ಈ ದೇಶದ ಜನತೆ ಕೊಟ್ಟಿಲ್ಲ. ಬಿಜೆಪಿಯವರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ನಾನು 5 ಬಾರಿ ಕೇಳಿದ್ದೇನೆ. ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ, ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಆಗ್ತಾ ಇದೆ, ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ. ಅದು ಹಿಂದೂ ಧರ್ಮದ ಸಾರ ಏನು, ಕ್ರೈಸ್ತ ಧರ್ಮದ ಸಾರ ಏನು, ಮುಸ್ಲಿಂ ಧರ್ಮದ ಸಾರ ಏನು, ಸಿಖ್ ಧರ್ಮದ ಸಾರ ಏನು, ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡು ಹೋಗಬೇಕು, ಎಲ್ಲ ಧರ್ಮದವರನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು, ಭಾರತ ದೇಶದ ಸಂಸ್ಕೃತಿಯನ್ನ ಉಳಿಸಬೇಕಾದರೆ, ಏಕತೆಯನ್ನು ಉಳಿಸಬೇಕಾದರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರಿಗೆ, ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಶಾಡೋ ಚೀಫ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪೋಸಿಷನ್ ಲೀಡರ್ ಇಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್. ಅವರು ತನ್ನ ವಿಚಾರವನ್ನ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದು ಅವರ ಹಕ್ಕು. ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ
ಅವರಿಗೆ ಉತ್ತರ ಕೊಡಲಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಆ ಚಿಲ್ಲರೆ ರಾಜಕಾರಣವನ್ನ ನಾವು ವಿರೋಧಿಸ್ತೇವೆ. ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ, ನಾನು ಲೋಕಸಭೆ ಒಳಗೆ ಹೋಗಿ 2 ಕೆಪ್ಪೆಗೆ ಬಾರಿಸಬೇಕು, ಕೆನ್ನೆಗೆ ಬಾರಿಸಬೇಕೆಂದು ಅನಿಸಿತು ಅಂತ. ಅದು ಇವರ ನಾಯಕ ರಾವ್ ಮೋದಿಗೇನೆ ಆಗಲಿಲ್ಲ. ಮತ್ತೆ ಡಾಕ್ಟರ್ ಭರತ್ ಎಲ್ಲಿ? ಡಾಕ್ಟರ್ ಭರತ್ ಯಾವ ಲೆಕ್ಕ? ಡಾಕ್ಟರ್ ಭರತ್ ಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ, ಅನ್ಕಲ್ಚರ್ಡ್ ಪೊಲಿಟಿಷಿಯನ್. ಅವರು ಶಾಸಕರುಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ. ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು. ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವರ ನಡವಳಿಕೆ, ಅವರು ಮಾತಾಡಿದಂಥ ಮಾತುಗಳು, ಒಬ್ಬ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ. ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ. ಈ ನಾಯಿಗೆ ಇರುವ ಬುದ್ಧಿಯೂ ಈ ಡಾಕ್ಟರಿಗಿಲ್ಲ ಅಂತ ಬೇಜಾರಾಯಿತು ನನಗೆ. ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೇನೆ ಒಂದು ಅಗೌರವ ತೋರಿಸತಕ್ಕಂತಹ ಕೆಲಸ ಮಾಡಿದ್ದಾರೆ. ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ. ಅದಕ್ಕೆ ಇರುವಷ್ಟು ಮಾನ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು. ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ. ನೀವು ಶಸ್ತ್ರ ಅಂತ ತೆಗೆದು ಏನ್ ಬೇಕು ಮಾಡ್ಲಿಕ್ಕಿದೆ ಮಾಡಿ. ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್, ಶಸ್ತ್ರಾಸ್ತ್ರವನ್ನು ನಾವು ತೆಗೀತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅನ್ ಒಫೆನ್ಸಿವ್. ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು. ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದ್ರೆ ಅವರ ಮೇಲೆ ಸೋಮೋಟೋಕ್ಕೆ FIR ಅನ್ನ ರಿಜಿಸ್ಟರ್ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿಯವರು ಮತ್ತು ಈ ಡಾಕ್ಟರ್ ಭರತ್ ಶೆಟ್ಟಿ ಅಂತವರು. ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು. ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು, ಸಮಾಜವನ್ನು ಕಟ್ಟತಕ್ಕಂಥವರು, ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು, ನಾನು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ. ವಾಟ್ ಡು ಯು ಮೀನ್ ಬೈ? ಏನ್ ತೆಗಿತೀರಿ ನೀವು? ಏನು ತಲ್ವಾರ ಇಟ್ಕೊಂಡು ಪುಂಡಾಟಿಕೆ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಪುಂಡಾಟಿಕೆ ಎಷ್ಟು ದಿನ? ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ, ತಾಳ್ಮೆ ಕಳ್ಕೊಂಡಿದ್ದಾರೆ. ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ. ಯಾರು ಹಿಂದುತ್ವದ ಹೆಸರು ಹೇಳಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ಯಾಕೆ ಮಾತಾಡುವುದಿಲ್ಲ? 400 ಸೀಟ್ ಅಂತ ಹೇಳಿದ್ರಲ್ಲ, ಅದು ಬಿಟ್ಟು 303 ಇದ್ದದ್ದು. ಯು ಆರ್ ಲಾಸ್ಟ್ ಯುವರ್ ಮೆಜಾರಿಟಿ ಇನ್ ದಿ ಹೌಸ್. ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟ್ ಅಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ, ಇನ್ನೊಬ್ಬರ ಸಹಾಯ ಪಡೆದು ಸರ್ಕಾರ ಮಾಡುವುದಕ್ಕಿಂತ ನಾನು ಸರ್ಕಾರ ಮಾಡುವುದಿಲ್ಲ ಅಂತೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಆತ್ಮಗೌರವ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ನಿಮಗೆ ಬೇಕಾಗಿರೋದು ಅಧಿಕಾರ ಮಾತ್ರ. ಆ ವಿಚಾರಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರೆ
ನೀವೇನು ಹೇಳ್ತೀರಿ? ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತಿಲ್ಲ ಹೊಡಿಲಿಕ್ಕೆ, ಮತ್ತೆ ನಿಮ್ಗೆಲ್ಲಿ ತಾಕತ್ತು? ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ. ಅವರ ಜೊತೆ ರಾಹುಲ್ ಗಾಂಧಿ ಈಸ್ ನಾಟ್ ಎಲೋನ್. ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ವಿ ವಿಲ್ ಬ್ಯಾಕ್ ಫಾರ್ ಹಿಮ್. ನಾವು ಅವರು ಹಿಂದೆ ನಿಲ್ತೇವೆ. ಅವರು 2 ಕಡೆ ಚುನಾವಣೆ ನಿಂತು 5 ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ. ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈಲಿಂಗ್, ಸೋತು ಗೆದ್ದಂತವರು, ದೇವರಿಂದ ಡೈರೆಕ್ಟ್ ಆಗಿ ಬಂದಂತ ಮನುಷ್ಯ. ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ. ಈ ದೇಶದ ಜನ ಬಿಜೆಪಿಯ ನಾಟಕವನ್ನು 10 ವರ್ಷ ನೋಡಿದ್ದಾರೆ. ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ದಿ ಪಾರ್ಲಿಮೆಂಟ್. 236 ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿ ಇದೆ. ನೀವು 400 ಹೇಳಿ 300 ಘಾಟಿ ದಾಟ್ಲಿಕ್ಕೆ ಆಗದವರು ನೀವು. ನಿಮ್ಮಿಂದ ನಾವು ಪಾಠ ಕಲಿಬೇಕು. ಯಾವ ರೀತಿ ಮಾತಾಡಬೇಕು ಅಂತ, ಯಾವ ರೀತಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು, ಯಾವ ಯೋಜನೆ ಮಾಡಿದ್ದೀರಿ ಪಾಪದವರಿಗೆ ನೀವು? ಯಾವ ಸಂಸ್ಕಾರ ನಿಮ್ಮಲ್ಲಿದೆ? ನಾನು ಭರತ್ ಶೆಟ್ಟಿಗೆ ಕೇಳಲಿಕ್ಕೆ ಬಯಸ್ತೇನೆ. ಭಾರತ್ ಅಕ್ಕಿಯಿಂದ ಸ್ಟಾರ್ಟ್ ಮಾಡಿದಿರಲ್ವಾ? ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲ್ ಅಲ್ಲಿ ಮುಗಿಸಿದಿರಲ್ವಾ? ಬಂದ್ ಮಾಡಿದಿರಲ್ವಾ? ಭಾರತ್ ಅಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು? ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ? ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತೀರಲ್ವಾ? ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ? ಅದರ ಬಗ್ಗೆ ಹೋರಾಟ ಮಾಡಿ. ಭಾರತ ಅಕ್ಕಿ ಎಲ್ಲಿ ಹೋಯ್ತು? ಯಾಕಾಗಿ ಬಂದ್ ಮಾಡಿದ್ರಿ? ಅದರ ಬಗ್ಗೆ ಹೋರಾಟ ಮಾಡುವ ಶಕ್ತಿ ನಿಮ್ಗಿಲ್ಲ. ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿದರು? ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ, ಡೆಲ್ಲಿ ನ್ಯೂಸ್ ಓದ್ತಾ ಇದ್ದೆ. ಒಂದು ಸ್ವಾಮೀಜಿ ಅವರು ಹೇಳಿದರು, ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ. ವಾಟ್ ಯು ಸೆಡ್ ಈಸ್ ಏನು? ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ. ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು. ಹಿಂದೂ ಧರ್ಮ ಇಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ಸೆನ್ಸ್ ಇನ್ ದ ಸೊಸೈಟಿ. ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ. 80% ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಅದು. ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಭರತ್ ಶೆಟ್ಟಿ ಅವ್ರಿಗೆ ಗುತ್ತಿಗೆ ಕೊಟ್ಟಿಲ್ಲ ಯಾರು. ಸ್ವಾಮೀಜಿ ಅವರು ಮತ್ತು ಹೇಳಿದ್ದಾರೆ, ಬಿಜೆಪಿ ನಾಯಕರು ಕೋಮುವಾದದ ಆಧಾರದಲ್ಲಿ ಜನವನ್ನು ವಿಭಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ದಟ್ ಈಸ್ ವಾಟ್ ದಿ ರಾಹುಲ್ ಗಾಂಧೀಸ್ ಜಿಸ್ಟ್ ಆಫ್ ದ ಸ್ಪೀಚ್. ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾದ್ರೆ, ಇಸ್ ಇಟ್ ನಾಟ್ ಎ ರೈಟ್ ಆಫ್ ಎ ಲೆಜಿಸ್ಲೇಟರ್ ಆರ್ ಎ ಪಾರ್ಲಿಮೆಂಟೇರಿಯನ್? ಮಾತಾಡಿದ ವಿಷಯ ಪಾರ್ಲಿಮೆಂಟ್ ಒಳಗಡೆ ತಾಕತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ರಿಪ್ಲೈ ಕೊಡಿ. ನಿಮ್ಮ ಪ್ರಧಾನಮಂತ್ರಿಗೇನೆ ರಿಪ್ಲೈ ಕೊಡುವ ನೈತಿಕತೆ ಇಲ್ಲ. ಮತ್ತೆ ನೀವೇ ಆ ಚಿಲ್ಲರೆ ಲೆಕ್ಕ, ನೀವೇ ಆ ಚಿಲ್ಲರೆ ಲೆಕ್ಕ. ನೀವೊಬ್ಬ ಚಿಲ್ಲರೆ ಗಿರಾಕಿ. ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದನ್ನು ನಾನು ಖಂಡನೆ ಮಾಡ್ತೀನಿ. ಈ ರೀತಿಯ ಚಿಲ್ಲರೆ ಮಾತುಗಳು, ಕ್ಷುಲ್ಲಕ ಮಾತುಗಳು ಏನು ನಿಮಗೆ ಫ್ರೂಟ್ಫುಲ್ ಆಗೋದಿಲ್ಲ. ನೀವು ಸೋಲಿನಿಂದ ಕಂಗಾಲಾಗಿದ್ದೀರಿ, ನನಗೆ ಅರ್ಥ ಆಗ್ತದೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ. ನೀವು ಪಾರ್ಲಿಮೆಂಟಲ್ಲಿ 25 ಸೀಟ್ ಗೆಲ್ಲಿ ಅಂತ ಹೇಳಿದ್ರಿ. ಅನೇಕ ರಾಜ್ಯಗಳಲ್ಲಿ ನೀವು ಖಾತೆನೇ ಓಪನ್ ಮಾಡಿಲ್ಲ. ಎಲ್ಲೆಲ್ಲಿ ಹಿಂಸೆ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಜನರ ವಿರೋಧವಾಗಿ ಕೆಲಸ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಮಣಿಪುರ್ 2 ಲೋಕಸಭಾ ಕ್ಷೇತ್ರಗಳು ಹಿಂದೆ ಬಿಜೆಪಿಯಲ್ಲಿತ್ತು, ಅಲ್ಲಿ ರಾಜ್ಯ ಸರ್ಕಾರ ಇತ್ತು.
ಯಾಕೆ ಝೀರೋ ಸಂಪಾದನೆ ಮಾಡಿದಿರಿ? ಜನರ ಕಷ್ಟ ಕೇಳುವ ವಿಚಾರಗಳು ನಿಮಗೆ ಗೊತ್ತಿಲ್ಲ. ನೀವು ಬರೇ ಜನರನ್ನು ಎತ್ತಿಕಟ್ಟಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಆ ಮೂಲಕ ಅಧಿಕಾರ ನಡೆಸಬೇಕು ಅಂತೇಳಿ ಆಲೋಚನೆ ಮಾಡುವಂಥ ನಿಮಗೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಇನ್ನು 6 ತಿಂಗಳುಗಳ ಕಾಲ ಬರುವುದಿಲ್ಲ. ಇದು ಬಿದ್ದು ಹೋಗ್ತದೆ. ಅದರ ಭಯ ಇದೆ. ಹಾಗಾಗಿ ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವರನ್ನ ಬಿಕ್ಕಾಬಿಕ್ಕಿಯಾಗಿ ಟೀಕಿಸುವುದು, ಇವತ್ತೊಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವಾಗ ವಿರೋಧ ಪಕ್ಷ ನಾಯಕತ್ವವನ್ನು ವಹಿಸಿಕೊಂಡರು ಆ ಸಂದರ್ಭದಿಂದ ಬಿಜೆಪಿ ಅವರಿಗೆ ಕಂಗಾಲಾಗಿದ್ದಾರೆ. ಅವರ ಭಾಷಣಗಳು, ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು ಬಿಜೆಪಿ ಅವರಿಗೆ ಉತ್ತರ ಕೊಡಲು ಅಸಾಧ್ಯವಾದ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆದಿ ಬೀದಿಯಲ್ಲಿ ಚಿಲ್ಲರೆ ಗಿರಾಕಿಗಳು ನಾವು ಕತ್ತಿ ಹಿಡಿತೇವೆ, ನಾವು ಚೂರು ಹಿಡಿತೇವೆ, ನಾವು ಕೆಪ್ಪೆಗೆ ಹೊಡಿತೇವೆ, ನಾವು ಕೆನ್ನೆಗೆ ಹೊಡಿತೇವೆ, ಸೊಂಟಕ್ಕೆ ಹೊಡಿತೇವೆ, ತಾಕತ್ತಿದ್ರೆ ಹೊಡೆದು ನೋಡಿ. ನೀವಲ್ಲ, ನರೇಂದ್ರ ಮೋದಿ ಹೊಡೆಯಲಿ, ಮುಟ್ಲಿ. ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಶಾಂತಿ ಉಂಟು ಮಾಡೋದು ನಿಮ್ಮ ಕೆಲಸ. ನಾನು ರಿಕ್ವೆಸ್ಟ್ ಮಾಡ್ತೇನೆ ಕಮಿಷನರ್ಗೆ, ಯು ಹ್ಯಾವ್ ಟು ಅರೆಸ್ಟ್ ಇಮಿಡಿಯೇಟ್ಲಿ. ಅವರ ಸಿಡಿಗಳನ್ನ ತಗೊಳ್ಬೇಕು. ಏನು ಮಾತಾಡಿದ್ದಾರೆ, ಪತ್ರಿಕಾ ಹೇಳಿಕೆಗಳು ತಗೊಳ್ಬೇಕು. ಒಬ್ಬ ಶಾಸಕನಿಗೆ ಯಾವುದೇ ಕ್ಷಮೆ ಕೊಡಬಾರದು. ಬೇರೆ ಕೇಸ್ಗಳಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡೋದಿಲ್ವಾ? ವೇರ್ ಆರ್ ಯು? ಪ್ರಚೋದನಕಾರಿ ಭಾಷಣಗಳು ಈ ಜಿಲ್ಲೆಯಲ್ಲಿ ಮಾಡಬಾರದು ಅಂತೇಳಿ ಅನೇಕ ಬಾರಿ ಗೃಹ ಸಚಿವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂಥವರೇ ಕ್ಷಮೆ ಕೊಡುವುದಿಲ್ಲ ಹೇಳಿದ್ದಾರೆ. ಆದರೆ ಈ ರೀತಿ ನಾವು ಕತ್ತಿ ಹಿಡಿತೇವೆ, ಶಸ್ತ್ರಾಸ್ತ್ರ ತೆಗಿತೇವೆ, ಯಾರಿಗೆ ಹೇಳೋದು? ಯಾವ ಕಾರಣಕ್ಕಾಗಿ ಹೇಳೋದು? ಯಾರು ಕೇಳುವವರಿಲ್ವಾ? ಹಾಗಾಗಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ಇಂಥ ವಿಚಾರಗಳ ಬಗ್ಗೆ ನಮ್ಮ ಜಿಲ್ಲೆಯ ಜನತೆ ಬಹಳ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡಿಕೊಳ್ತಾರೆ. ಇಂಥ ಜನರಿಗೆ ನಮ್ಮ ಜನ ಕ್ಷಮಿಸುವುದಿಲ್ಲ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಂ ಜೆ ಹೆಗ್ಡೆ ಅವರು, ನಮ್ಮ ವಕ್ತಾರರು, ರಾಜ್ಯ ವಕ್ತಾರರು ಮಾತಾಡ್ತಾರೆ. ಭರತ್ ಶೆಟ್ಟಿ ಮತ್ತು ಬಿಜೆಪಿ ಅವರದ್ದು ಪರ್ಮನೆಂಟ್ ಸ್ಲೋಗನ್ ನೋಡ, ಬಿಜೆಪಿ ಮಾತ್ರ ಹಿಂದುತ್ವ ಅವರದವರಲ್ಲ ಅಂತ. ನನಗೆ ಈಗ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸರಿಯಪ್ಪ, ನಿಮ್ಮ ಹಿಂದುತ್ವ ಅಂದ್ರೆ ಏನು ಅಂತ ಹೇಳಿಬಿಡಿ. ಇದು ಭಾರತೀಯ ಜನತಾ ಪಕ್ಷದ ಬದಲು ನೀವು ಹಿಂದೂ ಧರ್ಮದ ಭಾರತೀಯ ಜನತಾ ಪಂಥ ಅಂತ ಮಾಡಿ. ನೀವು ಹಿಂದುತ್ವ, ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು? ನಾವೆಲ್ಲರೂ ವೇದ, ಉಪನಿಷತ್ತು, ಸ್ಮೃತಿ, ಪುರಾಣ, ಭಗವದ್ಗೀತೆಗಳ ಆಧಾರದ ಮೇಲೆ ಹಿಂದುತ್ವವನ್ನು ಮಾತಾಡೋದು. ನಿಮ್ಮ ಹಿಂದುತ್ವದ ಆಧಾರ ಗ್ರಂಥ ಯಾವುದು? ಜನರ ಮುಂದೆ ಇಡಿ. ಕಾಂಗ್ರೆಸ್ಸಿನಲ್ಲಿ ಇರುವ ಹಿಂದೂಗಳೇ ಹೊರಗೆ ಬನ್ನಿ ಅಂತ ನಿನ್ನೆ ಕಾಲ್ ಕೊಟ್ರು ಭರತ್ ಶೆಟ್ರು. ಒಳ್ಳೆ ಹಿಂದೂಗಳೆಲ್ಲ ಹೊರಗೆ ಬರ್ಬೇಕಂತೆ. ಸರಿಯಪ್ಪ, ನಿಮ್ಮ ಹಿಂದುತ್ವದ ಗ್ರಂಥ ಯಾವುದು? ನಿಮ್ಮ ಪಂಥ ಯಾವುದು ಭರತ್ ಶೆಟ್ರೆ? ನೀವು ಒಂದು ಕೆಲಸ ಮಾಡಿ, ನಿಮ್ಮದೇ ಒಂದು ಪಂಥ ಅಂತ ಭಾರತೀಯ ಜನತಾ ಪಕ್ಷ ತೆಗೆದು ಭಾರತೀಯ ಜನತಾ ಪಂಥ ಅಂತ ಮಾಡಿ. ರಾಷ್ಟ್ರ ಮಟ್ಟದಲ್ಲಿ ಒಂದು ಪೀಠ ಮಾಡಿ. ನರೇಂದ್ರನಾಥ ಸ್ವಾಮೀಜಿ ಅವರು, ಸುರತ್ಕಲ್ಲಲ್ಲಿ ಭರತನಾನಂದ ಸ್ವಾಮೀಜಿ, ಮಂಗಳೂರಿನಲ್ಲಿ ವೇದಾನಂದ ಸ್ವಾಮೀಜಿ, ಬೆಳ್ತಂಗಡಿಯಲ್ಲಿ ಹರೀಶಾನಂದ ಸ್ವಾಮೀಜಿ, ಬೇಕಾದ್ರೆ ರಾಜ್ಯಕ್ಕೆ ಅಶೋಕಾನಂದ ಸ್ವಾಮೀಜಿ ಅಂತ ನೀವು ಮಠ ಮಾಡಿ.
ನೀವು ಬರೀ ಹಿಂದುತ್ವ ಏನು ಹಿಂದುತ್ವ ನಿಮ್ದು? ಪ್ರಾರಂಭದಲ್ಲಿ ಹೇಳಿ ಮುಸ್ಲಿಮರನ್ನ ಕ್ರಿಶ್ಚಿಯನ್ರನ್ನ ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಮುಸ್ಲಿಮರು ನಮಗೆ ಓಟ್ ಕೊಡೋದಿಲ್ಲ ಹೇಳುವ ಕಾರಣಕ್ಕೆ ಅವರನ್ನ ಪಾಕಿಸ್ತಾನಕ್ಕೆ ಹೋಗಿ ಹಿಂದೂ ವಿರೋಧಿ ಅಂತ ಶುರು ಮಾಡಿದ್ರಿ. ನೆಕ್ಸ್ಟ್ ನೀವು ಮಾಡಿದೇನು? ಬಿಜೆಪಿಗೆ ಇರುವ ವಿರೋಧಿ ಪಕ್ಷಗಳನ್ನೆಲ್ಲ ಹಿಂದೂ ವಿರೋಧಿಗಳಂತ ಹೇಳಲಿಕ್ಕೆ ಶುರು ಮಾಡಿದ್ರಿ. ಅದಾದ ಮೇಲೆ ಏನು ಮಾಡಿದ್ರಿ ನೀವು? ಅದಾದ ಮೇಲೆ ಏನ್ ಮಾಡಿದ್ದು? ಅದಾದ ಮೇಲೆ ಯಾರೆಲ್ಲ ಸ್ವಾಮೀಜಿಗಳು ನಿಮ್ಮನ್ನ ಟೀಕೆ ಮಾಡ್ತಾರೋ ಅವರನ್ನೇ ಹಿಂದೂ ವಿರೋಧಿ ಅಂತ ಶಂಕರ ಪೀಠವನ್ನು ಟ್ರೋಲ್ ಮಾಡಿದ್ರೆ. ಅದರ ನಂತರ ಅಯೋಧ್ಯೆಯಲ್ಲಿ ಓಟು ಕೊಡ್ಲಿಲ್ಲ ಅಂತ ಹೇಳಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಕಾಲ್ ಕೊಟ್ರಿ. ಅಯೋಧ್ಯೆಯ ರಾಮನನ್ನೇ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ರಾಮ ಹ್ಯಾಸ್ ಬಿನ್ ಟ್ರೋಲ್ಡ್. ರಾಮನನ್ನ ಟ್ರೋಲ್ ಮಾಡಿದ್ರಿ. ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು? ನೀವು ಜನರ ಎದುರಿಗೆ ಇಡಬೇಕಲ್ಲ. ಏನಪ್ಪ ಹಿಂದುತ್ವ ಇದೆ? ಹೊಡೀರಿ ಬಡೀರಿ. ನೀವು ಯು ಆರ್ ಪ್ರೂವ್ಡ್ ದ ಸ್ಟೇಟ್ಮೆಂಟ್ ವಾಟ್ ಹ್ಯಾಸ್ ಗಿವನ್ ಬೈ ರಾಹುಲ್ ಗಾಂಧೀಜಿ. ಅವ್ರು ಏನ್ ಹೇಳಿದ್ರು ಅದನ್ನು ಪ್ರೂವ್ ಮಾಡಿದ್ರಿ. ಹಿಂದೂ ಧರ್ಮ ಯಾವತ್ತೂ ಕೂಡ ದ್ವೇಷವನ್ನ ಹೇಳೋದಿಲ್ಲ, ಹಿಂಸೆಯನ್ನ ಹೇಳೋದಿಲ್ಲ, ಅದು ಅಭಯವನ್ನ ಕೊಡ್ತದೆ. ನೀವು ಪ್ರಚೋದಿಸ್ತೀರಿ ಅಂತ ಏನು ಹೇಳಿದ್ರೋ ಅದನ್ನು ಭರತ್ ಶೆಟ್ಟಿ ಹ್ಯಾಸ್ ಬಿನ್ ಪ್ರೂವ್ಡ್. ಏನ್ ಶಸ್ತ್ರಾಸ್ತ್ರ ಭರತ್ ಶೆಟ್ಟಿ? ನೀವು ಯಾವಾಗಲೂ ಶಸ್ತ್ರಾಸ್ತ್ರ ಹಿಡಿದವರಲ್ಲ ಬಿಡಿ, ನಮ್ಗೆ ಗೊತ್ತುಂಟು. ಪಕ್ಕದಲ್ಲಿ ಪಾಪ ನಿಂತ್ಕೊಂಡಿದ್ರಲ್ಲ ಯುವಕರು, ಅವ್ರ ಹತ್ರ ಹಿಡಿಸ್ಬೋದು. ನೀವು ಹಿಡಿಯೋರಲ್ಲ. ನೀವು ಈ ಶಸ್ತ್ರಾಸ್ತ್ರಗಳನ್ನು ಹಿಡೀರಿ ಅಂತ ನೀವು ಹಾಗಿದ್ರೆ ನಿಮ್ಮ ಹಿಂದುತ್ವ ಏನು ಅಂತಾನೆ ಅದಕ್ಕೆ ನಾವು ಕೇಳಬೇಕಾಗ್ತದೆ. ಎಲ್ಲರನ್ನೂ ರಿಜೆಕ್ಟ್ ಮಾಡ್ತೀರಿ. ನಿಮಗೆ ಓಟು ಕೊಟ್ಟರೆ ಮಾತ್ರ ಅವ ಹಿಂದೂ, ನಿಮಗೆ ಓಟು ಕೊಡದಿದ್ರೆ ಅವ ಹಿಂದೂ ಅಲ್ಲ. ಇದನ್ನ ನಾವು ಸಾರ್ವಜನಿಕರ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನೀವು ಅವರ ಭಾಷಣಗಳನ್ನು ಕೇಳಿದಿರಿ, ನಾವು ಹೇಳುವುದನ್ನು ಕೇಳ್ತಾ ಇದ್ದೀರಿ. ಬಿಜೆಪಿಗೆ ಓಟು ಕೊಟ್ಟರೆ ಮಾತ್ರ ಹಿಂದೂ ಹೇಳುವಂತದ್ದನ್ನ ಸಮಾಜ ಒಪ್ಪುತ್ತದ? ಅವರು ಮಾತ್ರ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ ಹೇಳುವ ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹಿಂದೂ ಧರ್ಮದ ಎಲ್ಲ ಆಶಯಗಳಿಗೆ ವಿರುದ್ಧ ನಡೆದುಕೊಳ್ತಾರೆ. ಇಲ್ಲಿ ಮುಸ್ಲಿಮರ ಅಂಗಡಿ ಇಡಬೇಡಿ ಅಂತ ಗಲಾಟೆ ಮಾಡಿದರು. ಅಲ್ಲಿ ಅಯೋಧ್ಯೆಯಲ್ಲಿ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಅಂತ ಬರೀತಾ ಇದ್ದಾರೆ. ಅವ್ರು ನಮಗೆ ಓಟ್ ಕೊಡ್ಲಿಲ್ಲ ಅಂತ. ಸೊ ಹಾಗಾಗಿ ನೀವು ನಿಮ್ಮ ಪಂಥ ಯಾವುದು ಅಂತ ಬಿಜೆಪಿಯವರು ಈಗ ಹೇಳಬೇಕು. ನಿಮ್ಮ ಪಂಥ ಯಾವುದು? ನಿಮ್ದು ಏನು? ಏನು ವಿಷಯ? ಹಿಂದುತ್ವ ಅಂದ್ರೆ ಏನು? ಹಿಂದೂ ಧರ್ಮ ಅಂದ್ರೆ ಏನು? ನಾವೇನು ಫಾಲೋ ಮಾಡ್ಬೇಕು ಹೇಳಿಯಪ್ಪ. ಇದಕ್ಕೆ ಯಾಕಾಗಿದೆ ಅಂತಂದ್ರೆ ಖಾಲಿ ಬಿಜೆಪಿ ಲೋಕಸಭೆಯಲ್ಲಿ ಸೋತದ್ದಕ್ಕಲ್ಲ, ಅದು ಒಂದೇ ಕಾರಣ ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಬರೆದಿಟ್ಕೊಳ್ಳಿ, ಭರತ್ ಶೆಟ್ಟಿಗೆ ವೇದವ್ಯಾಸ ಕಾಮತ್ರಿಗೆ ಸೀಟ್ ಇಲ್ಲ.